ಓ ಬೆಳ್ಳಂ ಬೆಳಗ್ಗೆ ದಾರಿ ಬಿಡು, ಓ ಬೀಸೋ ಗಾಳಿ ದಾರಿ ಬಿಡು, ಗಿಡ ಮರದ ತುಂಬ ಅವಿತವಿತು ಕುಳಿತ ಆಲಕ್ಕಿ ದಾರಿ ಬಿಡು, ಹೂವನವ ಹಾಸಿವೋ ಸೊಬಗೆ ದಾರಿ ಬಿಡು, ನಮ್ಮೂರಿನ ಬೆಳಕು ನಿಮ್ಮ ಊರಿಗೆ ಬರಲು ದಾರಿ ಬಿಡು, ಓ ಬೆಳ್ಳಂ ಬೆಳಗ್ಗೆ ದಾರಿ ಬಿಡು, ಓ ಬೀಸೋ ಗಾಳಿ ದಾರಿ ಬಿಡು, ಗಿಡ ಮರದ ತುಂಬ ಅವಿತವಿತು ಕುಳಿತ ಹಾಲಕ್ಕಿ ದಾರಿ ಬಿಡು, ಹೂವನವ ಹಾಸಿವೋ ಸೊಬಗೆ ದಾರಿ ಬಿಡು, ನಮ್ಮೂರಿನ ಬೆಳಕು ನಿಮ್ಮ ಊರಿಗೆ ಬರಲು ದಾರಿ ಬಿಡು. ಶ್ರೀಧರ್ ಬ್ರೋ ಬಂದ್ರು, ಲೈಕ್ ಡನ್ ಅಂತ ಹೇಳ್ತಾ ಇದ್ದಾರೆ. ಥ್ಯಾಂಕ್ ಯು ಶ್ರೀಧರ್ ಬ್ರೋ, ಥ್ಯಾಂಕ್ ಯು ಸೋ ಮಚ್. ಗುಡ್ ಮಾರ್ನಿಂಗ್ ಅಂತ ಹೇಳ್ತಾ ಇದ್ದಾರೆ. ಥ್ಯಾಂಕ್ ಯು. ಸಂತೋಷ್ ಅವ್ರು ಬಂದರು. ಹಾಯ್ ಸಂತೋಷ್ ಅವರು, ವೆಲ್ಕಮ್. ಶ್ರೀಧರ್ ಬ್ರೋ ಕಾಫಿ ಆಯಿತಾ, ಟೀ ಆಯಿತಾ ನಿಮ್ಮದು? ಸಂತೋಷ್ ಬ್ರೋ ಕಾಫಿ ಆಯಿತಾ, ಟೀ ಆಯಿತಾ? ಮತ್ತು ದಾದ ತಿಂಡಿ ದುರ್ಗ ಸಿಸ್ ಅಂತ ಕೇಳ್ತಾ ಇದ್ದಾರೆ. ನನಗೆ ಇವತ್ತು ತಿಂಡಿ ಮಾಡಲಿಲ್ಲ, ಇವತ್ತು ಉಪವಾಸ, ಸಂಕಷ್ಟಹರ ಚತುರ್ಥಿ ಅಲ್ಲ. ತಿಂಡಿ ಮಾಡಿದ್ದೇನೆ, ಮಕ್ಕಳಿಗೆ ಮಾಡಿದ್ದೇನೆ, ಇಡ್ಲಿ ಮಾಡಿದ್ದೇನೆ, ಆದರೆ ನಾನು ತಿನ್ನಲಿಲ್ಲ. ಮಧ್ಯಾಹ್ನ ಏನಾದರೂ ಫ್ರೂಟ್ಸ್ ಏನಾದರೂ ತಿನ್ಬೇಕಷ್ಟೇ. ವಿಲಾಸಿನಿ ಸಿಸ್ ಬಂದರು. ಹಾಯ್ ಅಂತ ಹೇಳ್ತಾ ಇದ್ದಾರೆ. ಹಾಯ್ ವಿಲಾಸಿನಿ ಸಿಸ್, ವೆಲ್ಕಮ್. ವಿಲಾಸಿನಿ ಸಿಸ್ ಕಾಫಿ ಆಯಿತಾ, ಟೀ ಆಯಿತಾ, ತಿಂಡಿ ಆಯಿತಾ? ಗುಡ್ ಮಾರ್ನಿಂಗ್ ಅಂತ ಹೇಳ್ತಾ ಇದ್ದಾರೆ. ಗುಡ್ ಮಾರ್ನಿಂಗ್ ವಿಲಾಸಿನಿ ಸಿಸ್, ಗುಡ್ ಮಾರ್ನಿಂಗ್. ಹಾಯ್ ದುರ್ಗಕ್ಕ, ಲೈಕ್ ಅಂತ ಹೇಳ್ತಾ ಇದ್ದಾರೆ. ಜಗ್ಗಣ್ಣ, ಹಾಯ್ ಜಗ್ಗಣ್ಣ, ವೆಲ್ಕಮ್. ಚಾಪರ್ಯರ ತಿಂದರ ದಾದ ತಿಂಡಿ. ಹಾಯ್ ವಿಲಾಸಿನಿ ಸಿಸ್, ಗುಡ್ ಮಾರ್ನಿಂಗ್ ಅಂತ ಹೇಳ್ತಾ ಇದ್ದಾರೆ. ಶ್ರೀಧರ್ ಬ್ರೋ, ಹಾಯ್ ಶ್ರೀ ಬ್ರೋ ಅಂತ ಹೇಳ್ತಾ ಇದ್ದಾರೆ. ಜಗ್ಗಣ್ಣ ಗುಡ್ ಮಾರ್ನಿಂಗ್ ಅಂತ ಹೇಳ್ತಾ ಇದ್ದಾರೆ. ಶ್ರೀಧರ್ ಬ್ರೋ, ಹಾಯ್ ವಿಲ್ಲು ಅಕ್ಕ ಅಂತ ಹೇಳ್ತಾ ಇದ್ದಾರೆ. ಜಗಣ್ಣ ಚಾಪರ್ಯರ. ಶ್ರೀಧರ್ ಬ್ರೋ ತಿಂಡಿ ಅಂತ. ವಿಲಾಸಿನಿ ಸಿಸ್ ಎಂತ ಸ್ಪೆಷಲ್ ಇವತ್ತು? ನಮಸ್ತೆ ಜಗ್ಗಣ್ಣ ಅಂತ ಹೇಳ್ತಾ ಇದ್ದಾರೆ. ಶ್ರೀಧರ್ ಬ್ರೋ ತಿಂಡಿ ಸೇಮಿಗೆ ಅಂತ ಹೇಳ್ತಾ ಇದ್ದಾರೆ. ಜಗ್ಗಣ್ಣ ಉಪ್ಪಿಟ್ಟು ದುರ್ಗಾ ಸಿಸ್. ಓಕೆ ಓಕೆ, ಸೇಬಿಗೆ ಉಪ್ಪಿಟ್ಟು. ನನ್ನ ಬಾಯ್ ಟಾಟಾ. ಆವಿ जगन, थैंक यू सो मच लाइव बता सपोर्ट कर दो, लाइक करने के थैंक यू. बिजी उल्लारा, बिजिया? जगु ब्रदर गुड मार्निंग ಅಂತ ಹೇಳ್ತಾ ಇದ್ದಾರೆ. ವಿಲಾಸಿನಿ ಸಿಸ್. ರಾಜೇಶ್ ಶೆಟ್ಟಿ ಅವರು ಬಂದರು. ಹಾಯ್ ಗುಡ್ ಮಾರ್ನಿಂಗ್ ಅಂತ ಹೇಳ್ತಾ ಇದ್ದಾರೆ. ಗುಡ್ ಮಾರ್ನಿಂಗ್ ರಾಜೇಶ್ ಶೆಟ್ಟಿ ಅವರೇ. ಲೈವಿಗೆ ಒಂದು ಲೈಕ್ ಕೊಡಿ, ಲೈಕ್ ಕೊಡದಿದ್ರೆ. ಮತ್ತೆ ಕಾಫಿ ಆಯ್ತಾ, ಟೀ ಆಯ್ತಾ, ತಿಂಡಿ ಆಯ್ತಾ? ಶಿವಿ ಅವರು ಬಂದು ನಮಸ್ತೆ ದುರ್ಗಾ ಸಿಸ್ ಅಂತ ಹೇಳ್ತಾ ಇದ್ದಾರೆ. ನಮಸ್ತೆ ಶಿವಿ ಅವರೇ, ವೆಲ್ಕಮ್. ಶಿವಿ ಅವರೇ ಕಾಫಿ ಆಯ್ತಾ, ಟೀ ಆಯ್ತಾ, ತಿಂಡಿ ಆಯ್ತಾ? ಎಂತ ಸ್ಪೆಷಲ್ ಇವತ್ತು? ಗೋವಿಂದ ಮಾಡ ತುಮಿ ಗೋಪಾಲ ಮಾಡ ನಾರಾಯಣ. ರಾಜೇಶ್ ಶೆಟ್ಟಿ ಅವರು ಚಹಾ ಆಯ್ತಾ ಅಂತ ಕೇಳ್ತಾರೆ. ಆಗಿದೆ, ಕಾಫಿ ಆಗಿದೆ, ಚಹಾ ಆಗಿದೆ. ನಿಮ್ದಾಯ್ತಾ? ಎಂತ ಸ್ಪೆಷಲ್ ಇವತ್ತು? ನಮನ ಮಾತಾ ಉಂಡು ಮಲ್ದಿ, ನಮನ ಮಾತ ಉಂಡು ಮಲ್ದಿ ಜಗದೀಶ್ವರಿ, ಕಠಿಣ ತಲದ ಗತ್ತಿಗಿದ ಕಠಿಣೇಶ್ವರಿ, ಸಕಲ ಭಾಗ್ಯ ನಿತ್ಯ ಕೊರ್ದು ಸರ್ವೇಶ್ವರಿ, ಅಭಯ ಕೊರ್ದು ಕಾಪುವಿರು ಪರಮೇಶ್ವರಿ. ಚಾ ಆಯ್ತಾ ಮೇಡಮ್? ಆಗಿದೆ. ಸ್ಪೆಷಲ್ ಏನು ಅಂತ ಕೇಳ್ತಾ ಇದ್ರಿ. ಇವತ್ತು ಸ್ಪೆಷಲ್ ಇಡ್ಲಿ ನೀರು ದೋಸೆ ಅಂತ ಹೇಳ್ತಾ ಇದ್ದಾರೆ. ನೀರು ದೋಸೆ. ವಿಲಾಸಿಸಿಸ್ ಗುಡ್ ಅಂತ ಹೇಳ್ತಾರೆ, ಸಪೋರ್ಟಲ್ಲಿ ಇದ್ದಾರೆ. ಥ್ಯಾಂಕ್ ಯು ವಿಲಾಸಿಸಿಸ್, ಥ್ಯಾಂಕ್ ಯು. ನೀ ನಮ್ಮ ಗೆಲುವಾಗಿ ಬಾ ಗಜಮುಖನೇ, ನೀ ನಮ್ಮ ಗೆಲುವಾಗಿ ಬಾ, ಗುರುಕುಲಕ್ಕೆ ವರವಾಗಿ ಗುರಿ ತೋರೋ ಗುರುವಾಗಿ, ಪೊರೆ ನೀನು
ಬಾ ಬಂದು ನೀ ನಮ್ಮ ಗೆಲುವಾಗಿ ಬಾ, ಗಜಮುಖನೇ ನೀ ನಮ್ಮ ಗೆಲುವಾಗಿ ಬಾ. ಬಾಳಲ್ಲಿ ಒಂದಾಗಿ ಬಾ ನಮ್ಮ ಜೊತೆಯಾಗಿ, ಕ್ಷಣ ಕ್ಷಣವು ನಮಗಾಗಿ ನೆರವಾಗು ಬೆಳಕಾಗಿ. ದಯೆ ಇರಲಿ ನಮ್ಮಲ್ಲಿ ಗತಿ ನೀನೇ ಆದಿಯಲಿ, ನೀ ನಮ್ಮ ಗೆಲುವಾಗಿ ಬಾ, ಗಜಮುಖನೇ ನೀ ನಮ್ಮ ಗೆಲುವಾಗಿ ಬಾ. ಜೈ ಶ್ರೀ ಕೃಷ್ಣ ಅಂತ ಹೇಳ್ತಾ ಇದ್ದಾರೆ ರಾಜೇಶ್ ಶೆಟ್ಟಿ ಅವರು. ಇವತ್ತು ಸಂಕಷ್ಟಹರ ಚತುರ್ಥಿ ಅಲ್ವಾ? ನಿಧಿಯಾಗಿ ವಿಧಿಯಾಗಿ ಸುದಿ ತುಂಬ ಬಲವಾಗಿ, ಹಿರಿಯಾದ ಸಿರಿ ನೀನು ಈ ಬಾಳ ಸವಿಜೇನು. ದಯೆ ಇರಲಿ ನಮ್ಮಲ್ಲಿ ಗತಿ ನೀನೇ ಆದಿಯಲಿ, ನೀ ನಮ್ಮ ಗೆಲುವಾಗಿ ಬಾ, ಗಜಮುಖನೇ ನೀ ನಮ್ಮ ಗೆಲುವಾಗಿ ಬಾ. ಗಿರೀಶ್ ಅವ್ರು ಬಂದರು. ಹಾಯ್ ಗಿರೀಶ್ ಅವರೇ, ವೆಲ್ಕಮ್. ಗಿರೀಶ್ ಅವರು ಸೂಪರ್ ಸಿಂಗಿಂಗ್ ಗೋಲ್ಡ್ ಮೆಡಲ್ ಪಕ್ಕಾ ಅಂತ ಹೇಳ್ತಾ ಇದ್ದಾರೆ. ಹೌದಾ, ಗೋಲ್ಡ್ ಮೆಡಲ್ ಸಿಗ್ತದಾ? ಆಯ್ತಾಯ್ತು. ವಿಲಾಸಿನಿ ಸಾಯಿ ಅಂತ ಹೇಳ್ತಾ ಇದ್ದಾರೆ ಶಿವಿಯವರು. ಗಿರೀಶ್ ಅವರು ತಿಂಡಿ ಆಯಿತು ಮೇಡಮ್? ತಿಂಡಿ ಇವತ್ತು ಉಪವಾಸ. ತಿಂಡಿ ಮಾಡಿದ್ದೇನೆ, ಹೌದು, ಇಡ್ಲಿ ಮಾಡಿದ್ದೇನೆ. ನನಗೆ ತಿನ್ಲಿಕ್ಕಿಲ್ಲ ಇವತ್ತು ಉಪವಾಸ. ಇವತ್ತು ಸಂಕಷ್ಟಹರ ಚತುರ್ಥಿ ಅಲ್ಲ, ಅಂಗಾರಕ ಸಂಕಷ್ಟಹರ ಚತುರ್ಥಿ ಇವತ್ತು. ಹಾಗೆ ತಿಂಡಿ ತಿನ್ನುವುದಿಲ್ಲ ಬೆಳಿಗ್ಗೆ. ಜ್ಯೋತಿ ಸಿಸ್ ಬರ್ತೀರಾ? ಹಾಯ್ ಸಿಸ್ ಅಂತ ಹೇಳ್ತಾ ಇದ್ದಾರೆ. ನಾನು ದೇವಸ್ಥಾನಕ್ಕೆಲ್ಲ ಹೋಗಿ ಬಂದದ್ದೀಗ. ಹಾಯ್ ಸಿಸ್ ಅಂತ ಹೇಳ್ತಾರೆ. ಹಾಯ್ ಜ್ಯೋತಿ ಸಿಸ್, ವೆಲ್ಕಮ್. ಜ್ಯೋತಿ ಸಿಸ್ ಚಾಪರ್ಯರ ತಿಂಡುತ್ತಿದ್ದಾರ ದಾದ ತಿಂಡಿ. ಶಿವಿ ಅವರು ಸೂಪರ್ ಸಪೋರ್ಟಲ್ಲಿದ್ದಾರೆ. ಎಂಚ ಉಳ್ಳರು ಯಾನು ಹುಷಾರುಲ್ಲಿ ಶಿವಿ ಸೂಪರ್ ಪನದುಲ್ಲೇರು. ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು. ಜ್ಯೋತಿ ಸಿಸ್ ದಾದ ತಿಂಡು ತಿನ್ನಿಯಾರು, ದಾದ ಸ್ಪೆಷಲ್ ಇನಿ. ಪಾವನಾಂಗ ಪಂಡರಿನಾಥ ಪಾದ ಸೇವಾ ಪುಣ್ಯವನೀತ, ಕರುಣಿಸು ಬಾರಯ್ಯ ದರುಶನ ತೋರಯ್ಯ, ನೀ ನನ್ನ ಭಾಗ್ಯವಯ್ಯ ಪಾಂಡುರಂಗ ಪಾಂಡುರಂಗಯ್ಯ. ಓ ಜಯತು ಜಯ ವಿಠಲ, ನಿನ್ನ ನಾಮವು ಶಾಂತಿಧಾಮವು ಸೌಖ್ಯದ ರಾಮ. ಕನಸು ಮನಸ್ಸಿನ ಜೀವವು ನೀನೇ, ಅಂತರಾತ್ಮನ ಭಾವವು ನೀನೇ, ಅನ್ಯವು ಇಲ್ಲವಯ್ಯ ಎಲ್ಲವೂ ನೀನೇ ಅಯ್ಯ, ಸುಖವೆಂಬ ಮಾತಿದಯ್ಯ ಪಾಂಡುರಂಗ ಪಾಂಡುರಂಗಯ್ಯ. ಓ ಜಯತು ಜಯ ವಿಠಲ, ನಿನ್ನ ನಾಮವು ಶಾಂತಿಧಾಮವು ಸೌಖ್ಯದ ರಾಮ. ಎಂಕ್ ಚಪಾತಿ ಬನ್ನೋದಿಲ್ಲ ಜ್ಯೋತಿಸಿಸ್. ಗಿರೀಶ್ ಅವರು ಊಟ ಆಯ್ತಾ ಅಂತ ಕೇಳ್ತಾ ಇದ್ದಾರೆ. ಊಟ ರಾತ್ರಿ ಊಟ. ಲೈಕ್ ಡನ್ ಅಂತ ಹೇಳ್ತಾ ಇದ್ದಾರೆ ಜ್ಯೋತಿಸಿಸ್. ಥ್ಯಾಂಕ್ ಯು. ಶಿವಿ ಅವರು ನಮಸ್ತೆ ಜ್ಯೋತಿಸಿಸ್ ಅಂತ ಹೇಳ್ತಾರೆ. ಭಾಸ್ಕರ್ ಅವರು ಯಾರು? ನಾನು ಯಾರು ಗೊತ್ತಾ? ಗೊತ್ತಾಯ್ತು. ನೀವು ಭಟ್ಕಳದಲ್ಲಿ ಇರೋದಲ್ಲ ಭಾಸ್ಕರ್ ಅವರೇ? ಗೊತ್ತಾಯ್ತು. ಕನ್ನಡ ಅಂತ ಹೇಳ್ತಿದ್ರು ಜ್ಯೋತಿಸಿಸ್. ಸಪೋರ್ಟಲ್ಲಿದೆ ಜ್ಯೋತಿಸಿಸ್ ಸಪೋರ್ಟು. ಶಿವಿ ಹಾಯ್ ಅಂತ ಹೇಳ್ತಿದ್ರೆ ಜ್ಯೋತಿಸಿಸ್. ಭಾಸ್ಕರ್ ಭಟ್ಕಳ ಮುರುಡೇಶ್ವರ. ನಾನು ಹೇಳಿಲ್ಲ ಭಟ್ಕಳದವರಲ್ಲ. ಗುಡ್, ಸೂಪರ್ ಸಪೋರ್ಟಲ್ಲಿದೆ. ಥ್ಯಾಂಕ್ ಯು ಮೇಡಮ್. ನೀವು ಇದೇ ಥರ ಹಾಡು ಹಾಡುತ್ತಾ ಇರಿ, ನಾನು ತಿಂಡಿ ಮಾಡಿ ಬರ್ತೀನಿ. ಆಯ್ತಾಯ್ತು, ತಿಂಡಿ ಮಾಡಿ ಬನ್ನಿ ಆಯ್ತಾ? ತಿಂಡಿ ತಿಂದು ಬನ್ನಿ. ಬ್ಯೂಟಿಫುಲ್ ಸಪೋರ್ಟಲ್ಲಿದ್ದಾರೆ. ಗೋಲ್ಡ್ ಸಿಗದಿದ್ದರು ಕಿವಿಗೆ ಸಿಲ್ವರ್ ಕೊಡಿ ಉಂಟು ಅಕ್ಕವರಿಗೆ. ಹೌದೌದು, ಗೋಲ್ಡ್ ಸಿಗದಿದ್ರು ಪರವಾಗಿಲ್ಲ, ಕಿವಿಗೆ ಸಿಲ್ವರ್ ಆದ್ರೂ ಉಂಟಲ್ಲ ಅಲ್ವಾ? ಜ್ಯೋತಿಷ್ ನೈಸ್ ಅಂತೆ. ಕನಸು ಎಲ್ಲ ಮನಸ್ಸು ಅಲ್ಲ ಅಂತ ಹೇಳ್ತಾ ಇದ್ದಾರೆ. ಜ್ಯೋತಿಷ್ ಸಪೋರ್ಟಲ್ಲಿದ್ದಾರೆ. ಭಾಸ್ಕರ್ ಅವರು ಸೂಪರ್ ಸಪೋರ್ಟ್. ಥ್ಯಾಂಕ್ ಯು ಜ್ಯೋತಿಷ್. ನಮ್ಮ ಹೆಮ್ಮೆ ಕನ್ನಡಕ್ಕೆ ಒಂದು ಲೈಕ್ ಕೊಟ್ಟೆ. ಥ್ಯಾಂಕ್ ಯು ಸೋ ಮಚ್. ವಿಲಾಸಿನಿ ಸಪೋರ್ಟು, ಹಾಗೆ ಜ್ಯೋತಿಷ್ ಸಪೋರ್ಟು. ಆದಿತ್ಯಂ ಅವರನ್ನೇ ಎನಿಕ್ ಆದಿತ್ಯಂ ಜಿ ವೆಲ್ಕಮ್.
एक लाइक दीजिए आदित्य जी। मुझे आपका भाषा समझ में नहीं आता है, मुझे हिंदी तो थोड़ा थोड़ा आता है, आप हिंदी में बात कर सकते हैं। ಭಾಸ್ಕರ್ ಅವರು ಸಪೋರ್ಟ್ ಅಲ್ಲಿ ಇದ್ದಾರೆ, ಥ್ಯಾಂಕ್ ಯು ಭಾಸ್ಕರ್ ಅವರೇ, ಥ್ಯಾಂಕ್ ಯು. ನವೀನ್ ಕುಮಾರ್ ಅವರು ಬಂದ್ರು, ಹಾಯ್ ನವೀನ್ ಕುಮಾರ್, ವೆಲ್ಕಮ್ ವೆಲ್ಕಮ್. ಮಲ್ಲಪ್ಪ ಅವರು ಬಂದ್ರು, ವೆಲ್ಕಮ್ ಮಲ್ಲಪ್ಪ ಅವರೇ. ಕಾಫಿ ಆಯ್ತಾ, ಟೀ ಆಯ್ತಾ, ತಿಂಡಿ ಆಯ್ತಾ ನಿಮ್ದು ಎಲ್ಲರದು? ರಾಜು ಅವರು ಬಂದ್ರು, ಹಾಯ್ ರಾಜು ಅವರೇ, ವೆಲ್ಕಮ್. ಪ್ರೀತಿಯ ಪಾರಿವಾಳ ಹಾರಿ ಹೋಯ್ತು ಗೆಳೆಯ, ಮನಸ್ಸಿಗೆ ತಳಮಳ ಮಾಡಿ ಹೋಯ್ತು ಗೆಳೆಯ, ಮನಸ್ಸಿಗೆ ತಳಮಳ ಮಾಡಿ ಹೋಯ್ತು ಗೆಳೆಯ ಅಂತ ಹೇಳ್ತಾ ಇದ್ದಾರೆ. ಪ್ರೀತಿಯ ಪಾರಿವಾಳ ಹಾರಿ ಹೋಯ್ತು ಗೆಳೆಯ, ನನಗೆ ಅದರ ಲಿರಿಕ್ಸ್ ಬರುವುದಿಲ್ಲ. ರಾಜು ಅವರು ಲೈಕ್ ಕೊಡಿ ಆಯ್ತಾ, ಲೈವ್ಗೆ ಬಂದವರು ಲೈಕ್ ಕೊಡಿ ಆಯ್ತಾ. ವಿಲಾಸಿನಿ ಸಪೋರ್ಟಲ್ಲಿದ್ದಾರೆ, ಭಾಸ್ಕರ್ ಅವರು ಕೂಡ ಸಪೋರ್ಟಲ್ಲಿದ್ದಾರೆ. ಯಾರೆಲ್ಲ ಲೈವ್ಗೆ ಬಂದಿದ್ದೀರಾ ಲೈಕ್ ಕೊಟ್ಟು ಬಿಡಿ, ಸ್ಕ್ರೀನ್ಗೆ ಡಬಲ್ ಟ್ಯಾಪ್ ಮಾಡಿ ಲೈಕ್ ಕೊಟ್ಟು ಬಿಡಿ. ಭಾಸ್ಕರ್ ಅವರು ಥ್ಯಾಂಕ್ ಯು ಸೋ ಮಚ್. ಇವತ್ತು ಏನೋ ಪೂಜೆ ಇದೆ ಅಂತ ಹೇಳಿದ್ರಿ, ನೀವು ತಿಂಡಿ ತಿಂದಿಲ್ಲ. ನಾವು ತಿಂಡಿ ತಿನ್ನಬಹುದಾ ಮೇಡಮ್? ತಿನ್ನಿ, ನೀವು ತಿನ್ನಿ. ಇವತ್ತು ಏನ್ ಗೊತ್ತಿ, ಇವತ್ತು ಸಂಕಷ್ಟಹರ ಚತುರ್ಥಿ, ಅಂಗಾರಕ ಸಂಕಷ್ಟಹರ ಚತುರ್ಥಿ. ಅದು ವರ್ಷಕ್ಕೆ ಒಮ್ಮೆ ಬರ್ತದೆ, ಇಲ್ಲದಿದ್ದರೆ ವರ್ಷಕ್ಕೆ 2 ಸಲ ಕೂಡ ಬರ್ತದೆ. ಅದಕ್ಕೆ ಅಂಗಾರಕ ಸಂಕಷ್ಟ ಉಪವಾಸ ಇರ್ತಾರೆ ಗಣಪತಿದ್ದು. ಹಾಗೆ ನಾನು ಬೆಳಿಗ್ಗೆ ಗಣಪತಿ ದೇವಸ್ಥಾನಕ್ಕೆಲ್ಲ ಹೋಗಿ ಬಂದದ್ದೀಗ. ನಾನು ನಿನ್ನೆ ಸಾಂಗ್ ಹೇಳಿದೆ, ಹೇಗಿತ್ತು? ಸೂಪರ್ ಇತ್ತು ವಿಲಾಸಿನಿ ಸಿಸ್, ನನಗೆ ಇಷ್ಟ ಆಯ್ತು ನಿಮ್ಮ ಸಾಂಗ್. ಚಂದ ಹಾಡ್ತೀರ ನೀವು, ಮತ್ತೆ ಭಕ್ತಿಗೀತೆ ಕೂಡ ಚಂದ ಹಾಡ್ತೀರ. ನಿಮ್ಮ ವಿಡಿಯೋದಲ್ಲಿ ಅವತ್ತು ತೋಡಿದೇನಲ್ಲ, ಭಕ್ತಿಗೀತೆ ಕೂಡ ಚಂದ ಹಾಡ್ತೀರ ನೀವು. ಹಾಯ್ ಗುಡ್. ನಾವು ಸುಮ್ಮನೆ ಹೇಳುದು ನಮ್ಗೆ ಬರೋದಿಲ್ಲ, ನಾವು ಇದು ನಮ್ಮ ಮನಸ್ಸಲ್ಲಿ ಒಂಥರ ಇದಿರ್ತದೆ, ಒಂಥರ ಹೆದರಿಕೆ ಇರ್ತದೆ, ನಮ್ಗೆ ಬರೋದಿಲ್ಲ ಸಾಂಗ್ ಆಡ್ಲಿಕ್ಕೆ. ಹಾಗೆಲ್ಲ ಏನಿಲ್ಲ, ಎಲ್ಲರೂ ಚಂದ ಮಾಡಿ ಆಡ್ತಾರೆ, ನೀವು ಕೂಡ ಚಂದ ಆಡ್ತೀರಾ. ನಮ್ಗೆ ಹೆದರಿಕೆ ಮಾತ್ರ, ನಾವು ಅವರಾಗಿ ಆಡ್ಲಿಕ್ಕೆ ಆಗೋದಿಲ್ಲ ಅಂತ ಮಾತ್ರ ಒಂದು ಅಷ್ಟೇ. ನಾವು ನಮ್ಮಷ್ಟಕ್ಕೆ ನಾವು ಚಂದವೇ ಆಡ್ತೇವೆ. ವಿಲಾಸಿನಿ ಸಿಸ್, ನೀವು ಕೂಡ ನೀನೆ ಚಂದ ಆಡಿದ್ರಿ. ನಾವು ಮ್ಯೂಸಿಕ್ ಎಲ್ಲ ಹಾಕುದಿಲ್ಲ, ಟ್ರ್ಯಾಕ್ ಎಲ್ಲ ಹಾಕುದಿಲ್ಲ, ಹಾಗೆ ನಮ್ಮದು ಸ್ವಲ್ಪ ಅದು ಸರಿಯಾಗಿ ಕೇಳುವುದಿಲ್ಲ. ಇಲ್ಲದಿದ್ದರೆ ನಾವು ಕೂಡ ಟ್ರ್ಯಾಕ್ ಎಲ್ಲ ಹಾಕಿ ಅದಕ್ಕೆ ತಕ್ಕ ಹಾಡಿದರೆ ನಮ್ಮದು ಕೂಡ ಹಾಡು ಚಂದ ಆಗ್ತದೆ. ಹಾಗೆ ನೀವು ಕೂಡ ಚಂದ ಹಾಡ್ತೀರಾ. ಹಾಯ್ ಗುಡ್ ಮಾರ್ನಿಂಗ್ ರಾಮದಾಸ್ ಭಟ್ ಅವರೇ. ರಾಮದಾಸ್ ಭಟ್ ಅವರೇ, ಕಾಫಿ ಆಯ್ತಾ, ಟೀ ಆಯ್ತಾ, ತಿಂಡಿ ಆಯ್ತಾ? ಹಾಯ್ ನಮಸ್ಕಾರ ಅಂತ ಹೇಳ್ತಾ ಇದ್ದಾರೆ ಮಡಿಯಾಳಗ ಅವರು. ಹಾಯ್ ಮಡಿಯಾಳಗ ಅವರೇ, ವೆಲ್ಕಮ್. ಊರಿಯಲ್ಲಿ ಮಂಗಳೂರು. ಲೈಕ್ ಕೊಡಿ ಆಯ್ತಾ, ಲೈವಿಗೆ ಬಂದವರು ಸ್ಕ್ರೀನ್ಗೆ ಡಬಲ್ ಟ್ಯಾಪ್ ಮಾಡಿ ಲೈಕ್ ಕೊಡಿ. ಹೊಸಬರಾಗಿದ್ದರೆ ಸಬ್ಸ್ಕ್ರೈಬ್ ಆಗಿ. 9 ಅಲ್ವಾ ಮೇಡಮ್? ಅನ್ನೋದು ಹೌದೌದು, 1 ಹೊತ್ತು ಊಟ, ರಾತ್ರಿ ಚಂದ್ರ ನೋಡಿದ ನಂತರ ಊಟ. ಇವತ್ತು ಚಂದ್ರ ನೋಡಿದ ನಂತರ ಊಟ, ಮತ್ತು ಮಧ್ಯಾಹ್ನ ಏನಾದರೂ ಫ್ರೂಟ್ಸ್ ಏನಾದರೂ ತಿನ್ಬೋದು ಅಷ್ಟೇ. ಭಾಸ್ಕರ್ ಅವರು ಸಪೋರ್ಟಲ್ಲಿ ಇದ್ದಾರೆ, ನಮಗೆ ಗೊತ್ತಿಲ್ಲ ತಿಂದಿಲ್ಲ ಅಂತ ನಿರ್ಧಾರ ಮಾಡಿದ್ದೇನೆ. ಮೊದಲೇ ಗೊತ್ತಿದ್ದಾರೆ, ಇವತ್ತು ನಾನು ತಿನ್ನುತ್ತಾ ಇರಲಿಲ್ಲ. ಪರವಾಗಿಲ್ಲ, ತಿನ್ನಿ. ಉಪವಾಸ ಇದ್ದರೆ ತಿನ್ನಲಿಕ್ಕೆ ಆಗೋದಿಲ್ಲ, ಉಪವಾಸ ಇಲ್ಲದಿದ್ದರೆ ತಿನ್ಬಹುದು. ಭಾಸ್ಕರ್ ಅವರು ಸಪೋರ್ಟಲ್ಲಿದ್ದಾರೆ, ಸುಮಸಿಸ್ ಸಪೋರ್ಟಲ್ಲಿದ್ದಾರೆ. ಸುಮಸಿಸ್ ವೆಲ್ಕಮ್, ಥ್ಯಾಂಕ್ ಯು ಸುಮಸಿಸ್. ಜ್ಯೋತಿಸಿ ಸೂಪರ್ ಸಪೋರ್ಟಲ್ಲಿದ್ದಾರೆ, ಮತ್ತು ಭಾಸ್ಕರ್ ಅವರು ಸಪೋರ್ಟಲ್ಲಿದ್ದಾರೆ. ಶಿವಿ ಅವರು ಮೆಸೇಜ್ ಗಿಲ್ಟ್ ಮಾಡಿದ್ರು. ಏನು ಶಿವಿ ಅವರೇ ಮೆಸೇಜ್ ಗಿಲ್ಟ್ ಮಾಡಿದಿರಲ್ಲ? ಜ್ಯೋತಿಸಿಸ್ ಸಪೋರ್ಟಲ್ಲಿದ್ದಾರೆ. ಸುಮಸಿಸ್ ಶುಭೋದಯ ಅಂತ ಹೇಳ್ತಾ ಇದ್ದಾರೆ. ಮಾರಿ ಕಣ್ಣು ಹೋರಿ ಮ್ಯಾಗೆ, ಅವಳ ಕಣ್ಣು ಇವಳ ಮ್ಯಾಗೆ, ಇವಳ ಕಣ್ಣು ಅವಳ ಮ್ಯಾಗೆ, ಊರ ಕಣ್ಣು ಇವರ ಮ್ಯಾಗೆ. ಮಾರಿ ಕಣ್ಣು ಹೋರಿ ಮ್ಯಾಗೆ, ಕಟ್ಟನ್ ಕಣ್ಣು ಕೂರಿ ಮ್ಯಾಗೆ, ಅವರ ಕಣ್ಣು ಇವಳ ಮ್ಯಾಗೆ, ಇವಳ ಕಣ್ಣು ಅವಳ ಮ್ಯಾಗೆ, ಊರವ್ರ ಕಣ್ಣು ಇವರ ಮ್ಯಾಗೆ. ಅದು ಜ್ಯೋತಿಸಿ ಸಪೋರ್ಟಲ್ಲಿದ್ದಾರೆ. ಬ್ಯೂಟಿಫುಲ್ ಅಂತ ಹೇಳಿದ್ರೆ ಸೂಪರ್ ಸಪೋರ್ಟಲ್ಲಿದ್ದಾರೆ. ಚಂದ್ರ ಬಂದಿಲ್ಲ ಅಂದರೆ ಚಂದ್ರೋದಯ 9:20 ಚಂದ್ರೋದಯ 9:20 ಆಗ್ತದೆ. ಬೇರೆ ಎಲ್ಲಿ ಅದು ಇಲ್ಲಿ ಒಮ್ಮೊಮ್ಮೆ ಮೋಡ ಕವಿದ ವಾತಾವರಣ ಇದ್ರೆ ಚಂದ್ರ ಕಾಣುವುದಿಲ್ಲ. ಮತ್ತೆ ಎಂತ ಮಾಡೋದು? ನಾನು 11 ಗಂಟೆವರೆಗೂ 11:30ವರೆಗೂ ನಾನು ಬಿಡ್ತೇವೆ ನಾವು, ಚಂದ್ರ ಬರದಿದ್ರೆ ಕೂಡ. ಮತ್ತೆ 11:30 ನಂತರ ಏನು ಮಾಡೋದು? ಮತ್ತೆ ಊಟ ಮಾಡಬೇಕಲ್ಲ, ಇಲ್ಲದಿದ್ರೆ 12 ಗಂಟೆ ನಂತರ ನಾಳೆಗೆ ಬೀಳ್ತದೆಲ್ಲ ಅದು. ಅದಕ್ಕೇನು ಮಾಡೋದು? ದೇವರ ಫೋಟೋದಲ್ಲಿ ಚಂದ್ರ ಇದ್ದಾರಲ್ಲ, ಇದರಲ್ಲಿ ಈಶ್ವರನ ಇದರಲ್ಲಿ, ಅದನ್ನು ನೋಡಿ ಇದು ಮಾಡೋದು, ಉಪವಾಸ ಬಿಡುದು. ಮತ್ತೆಂತ ಮಾಡೋದು? ಒಮ್ಮೊಮ್ಮೆ ಚಂದ್ರ ಬರುವುದಿಲ್ಲ, ಈಗ ಕಡಿಮೆ ಕಾಣ್ತದೆ. 9:20 ಅಂದರೆ 10ವರೆಗೆ 11 ಗಂಟೆಯ ಆಚೆ ಚಂದ್ರ ಬರ್ತದೆ. ನಾವು ಅಷ್ಟರವರೆಗೆ ಕಾಯ್ತೇವೆ. ಭಾಸ್ಕರ್ ಅವರು ಸಪೋರ್ಟಲ್ಲಿದ್ದಾರೆ. ನನ್ನದು ಸುಳ್ಳಿ ಅಕ್ಕ. ಹೌದಾ ಮಡಿಯಾಳ ಅವರೇ? ಸುಳ್ಳಿಯವ? ನೀವು ನಮ್ಮ ಲೈವ್ಗೆ ಹೊಸಬರಾಗಿದ್ದರೆ ಒಂದು ಲೈಕ್ ಕೊಡಿ, ಮತ್ತು ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಆಯಿತಾ. ರವಿಶೋಭಾ ಅವರು ಬಂದರು. ಹಾಯ್ ರವಿಶೋಭಾ ಅವರೇ, ವೆಲ್ಕಮ್. ಕಾಫಿ ಆಯಿತಾ, ಟೀ ಆಯಿತಾ, ತಿಂಡಿ ಆಯಿತಾ?
ನಾನು ದೇವಸ್ಥಾನಕ್ಕೆ ಹೋಗಿ ಬಂದು ಸ್ಕೂಲಲ್ಲಿ ಇದ್ದೇನೆ ಇವಾಗ. ಹೌದು, ನಾನು ಕೂಡ ದೇವಸ್ಥಾನಕ್ಕೆ ಹೋಗಿ ಬಂದದ್ದು. ಬೆಳಿಗ್ಗೆ ಮಗನನ್ನು ಸ್ಕೂಲಿಗೆ ಕಳಿಸಿ ಅಲ್ಲಿಂದಲೇ ದೇವಸ್ಥಾನಕ್ಕೆ ಹೋಗಿ ಬಂದದ್ದು. ಇವತ್ತು ವಿಶೇಷ ಪೂಜೆ ಇದೆ, ಭಜನೆ ಇದೆ, ಗಣಹೋಮ ಇದೆ, ಎಲ್ಲ ಆಗ್ತಾ ಇದೆ. ಸ್ವಲ್ಪ ವಿಡಿಯೋ ಮಾಡಿಕೊಂಡು ಬಂದೆ, ಮತ್ತೆ ಹಾಕ್ತೇನೆ ವಿಡಿಯೋ. ರವಿ ಅವರು ಲೈಕ್ ಅಂತ ಹೇಳ್ತಾ ಇದ್ದಾರೆ. ಭಾಸ್ಕರ್ ಅವರು ಸಪೋರ್ಟ್ ಅಲ್ಲಿ ಇದ್ದಾರೆ, ಸೂಪರ್ ಅಂತ ಸಪೋರ್ಟ್ ಅಲ್ಲಿ ಇದ್ದಾರೆ. ನಮ್ಮ ಜ್ಯೋತಿ ಸಿಸ್, ಭಾಸ್ಕರ್ ಅವರು ಸಪೋರ್ಟ್, ವಿಲಾಸಿನಿ ಸಿಸ್ ಸೂಪರ್ ಅಂತ ಹೇಳ್ತಾರೆ, ನಗ್ತಾ ಇದ್ದಾರೆ ವಿಲಾಸಿನಿ ಸಿಸ್. ಬಸಳೆ ಕಜಿಪು ತಿಂದರೆ ಹೊಟ್ಟೆಗೆ ತುಂಬಾ ತಳಮಳ ಆಗುತ್ತೆ ತಾಯಿ. ಹೌದು, ನಿಮ್ಮ ಹತ್ರ ಹೇಳಿದಲ್ಲ ಬಸಳೆ ಬೇಡ ಅಂತ. ನಮ್ಮ ಬಾಸ್ ಸಾಂಗ್ ಸೂಪರ್ ಅಂತ ಹೇಳ್ತಾ ಇದ್ದಾರೆ. ಹೌದಾ ರವಿ ಅವರೇ, ರವಿ ಶಿವಬ್ಬ ಅವರೇ, ಬಾಸ್ ಸಾಂಗಾ? ಅದ್ಯಾವುದು ಜಗ್ಗೇಶ್ ಅವರದ? ಅದಲ್ಲ, ಜಗ್ಗೇಶ್ ಅವರ ಸಾಂಗ್ ಅಲ್ಲ ಅದು. ಮಾರಿ ಕಣ್ಣು ಹೋರಿ ಮ್ಯಾಗೆ ಅಲ್ಲ, ಉಪೇಂದ್ರ ಅವರದ? ನನಗೆ ಯಾವುದಂತ ನನಗೆ ಸ್ವಲ್ಪ ಡೌಟ್ ಇದೆ. ಭಾಸ್ಕರ್ ಅವರು ಸೂಪರ್ ಸಪೋರ್ಟಲ್ಲಿದ್ದಾರೆ. ಮಡಿಯಾಳ ಅವರು ಓಕೆ ಅಂತ ಹೇಳ್ತಾ ಇದ್ದಾರೆ. ಧ್ಯಾನ್ ಅವರು ಬಂದರು, ದಯಾನ್ ಅವರು ಬಂದರು. ಹಾಯ್ ಡಯಾನ್ ಅವರೇ, ವೆಲ್ಕಮ್. ಒಂದು ಲೈವ್ಗೆ ಒಂದು ಲೈಕ್ ಕೊಡಿ, ಮತ್ತು ಹೊಸಬರಾಗಿದ್ದರೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಆಯಿತಾ. ಮೇಡಮ್ 3 ದಿನ ಆಗಲಿ ಚಂದ್ರ ಬರೋರ್ಗೆ ಊಟ ಮಾಡಬಾರದು ನೀವು? ಅಯ್ಯೋ, ಬರ್ತದೆಯಾ ಮನದಾನಿ, ಬರ್ತದೆ. ನೆಕ್ಸ್ಟ್ ಡೇ ಚಂದ್ರ ಬಂದೇ ಬರ್ತದೆ. ಊಟ ಬೇಡ, ಪರವಾಗಿಲ್ಲ. ಊಟ ಮಾಡೋದಿದ್ರೆ ಏನು ಆಗೋದಿಲ್ಲ. ಹಾಗೆ ಒಂದು ದಿನ ಊಟ ಬಿಟ್ಟರೆ ಏನು ಆಗೋದಿಲ್ಲ, ಸ್ವಲ್ಪ ವೀಕ್ನೆಸ್ ಆಗ್ತದೆ ಅಷ್ಟೇ. ಮೋಡ ಇದ್ರು ಮಳೆ ಇದ್ರು ಚಂದ್ರ ಸಂಕಷ್ಟ 9:30 ಬಂದೇ ಬರ್ತಾನೆ. ಹೌದೌದು, ಬರ್ತಾನೆ. ಒಮ್ಮೊಮ್ಮೆ 9:30 ಬರ್ತದೆ, ಆದರೆ ನಮಗೆ ಕಾಣುದಿಲ್ಲ ಮೋಡದ ನಡುವೆ. ಕೆಲವು 9:20 ಅಂದರೆ 9:20 ಉದಯ ಹಾಗೆ ಆಗ್ತದೆ ಚಂದ್ರ. ಇಲ್ಲದೆ ನಾವು ಯಾರಿಗಾದ್ರೂ ವಿಡಿಯೋ ಕಾಲ್ ಮಾಡೋದು, ಅಲ್ಲಿ ಚಂದ್ರೋದಯ ಆಗಿರ್ತದಲ್ಲ, ಅವರ ಹತ್ರ ಹೇಳೋದು ತೋರಿಸಿ, ಚಂದ್ರ ತೋರಿಸಿ ಅಂತ ವಿಡಿಯೋ ಕಾಲಲ್ಲಿ. ಹಾಗೆ ಹಾಗೆ ಕೂಡ ಮಾಡ್ಬೋದು. ಮತ್ತೆ ಒಟ್ಟು ಚಂದ್ರನನ್ನು ನೋಡ್ಬೇಕಲ್ಲ ನಾವು ಲೈವ್ ಅಲ್ಲಿ. ಹಾಗೆ ಸೂಪರ್ ಸಪೋರ್ಟಲ್ಲಿದ್ದಾರೆ. ಈ ಟಿವಿ ಸುಬ್ಬಲಕ್ಷ್ಮಿಗೆ ಪರಿವೋಳು. ಈ ಟಿವಿಯ MTV ಸುಬ್ಬಲಕ್ಷ್ಮಿಗೆ ಬರಿವೋಳು, ಬರಿವೋಳು. ZTV ಮಾದೇಗೌಡ್ರಿಗೆ ಬರಿವೋಳು. ಸೆನ್ಸರ್ ಇಲ್ಲದೆ ಎಲ್ಲ ತೋರಿಸೋ ಬಿ ಚಾನಲ್ ತರ ಕೆಲಸ ಮಾಡು ಹಾಳು ನಾಳು. MTV ಸುಬ್ಬಲಕ್ಷ್ಮಿಗೆ ಬರಿವೋಳು. ಇದು ಇಲ್ಲ, ಇದು ಯಾರ್ದು ಗೊತ್ತುಂಟಾ? ಉಪೇಂದ್ರ ಅವರು ಹೀಗೆ ಮಾಡುದಲ್ಲ. ರವಿ ಅವರು ಸೂಪರ್ ಸಪೋರ್ಟಲ್ಲಿದ್ದಾರೆ. ಭಾಸ್ಕರ್ ಅವರು ಸಪೋರ್ಟಲ್ಲಿದ್ದಾರೆ. ಪ್ರಶಾಂತ್ ಅವರು ಬಂದರು, ಹಾಯ್ ಅಂತ ಹೇಳ್ತಾರೆ. ಹಾಯ್ ಪ್ರಶಾಂತ್ ಅವರೇ, ಹೇಗಿದ್ದೀರಾ? ಮತ್ತೆ ಲೈವಿಗೆ ವೆಲ್ಕಮ್ ನಿಮಗೆ. ಹಾಗೆ ನೀವು ಹೊಸಬರಾಗಿದ್ದರೆ ನಮ್ಮ ಚಾನಲ್ಗೆ ಒಂದು ಸಬ್ಸ್ಕ್ರೈಬ್ ಆಗಿ, ಹಾಗೆ ಒಂದು ಲೈಕ್ ಕೊಡಿ, ಸ್ಕ್ರೀನ್ಗೆ ಡಬಲ್ ಟ್ಯಾಪ್ ಮಾಡಿ. ನೀವು ಬಹಳ ಬುದ್ಧಿವಂತರು ಮೇಡಮ್. ಹೌದೌದು, ಹೇಗಾದರೂ ಚಂದ್ರನನ್ನು ನೋಡಲೇಬೇಕಲ್ಲ. ಹಾಗೆ ಉಪೇಂದ್ರ ಅವರು, ಉಪೇಂದ್ರ ಅಂತ ಯಾವುದು ಉಪೇಂದ್ರ ಅವರು? ಪ್ರಶಾಂತ್ ಅವರೇ, ಕಮೆಂಟ್ ಸ್ವಲ್ಪ ಸರಿಯಾಗಿರಲಿ ಆಯ್ತಾ. ವಿಲಾಸಿನಿ ಸಿಸ್ ಡ್ಯಾನ್ಸ್ ಮಾಡ್ತಾ ಇದ್ದಾರೆ. ಹೌದು ವಿಲಾಸಿನಿ ಸಿಸ್, ಅದೆಲ್ಲ ಪದ್ಯ ಕೇಳುವಾಗ ಡ್ಯಾನ್ಸ್ ಮಾಡ್ಬೇಕಂತ ಅನಿಸ್ತದೆ ಅಲ್ವಾ. ಭಾಸ್ಕರ್ ಅವರು ಸಪೋರ್ಟಲ್ಲಿ ಇದ್ದಾರೆ. ನಿಮ್ಮದು ಸ್ಪೀಕ್ ರಕ್ಷಿತ ಹಾಗೆ ಇದೆ. ಹೌದೌದು, ನಾವು ತುಳುನಾಡಿನವರಲ್ಲ, ನಾವು ಕನ್ನಡ ಮತ್ತೆ ತುಳುವನ್ನು ಸ್ವಲ್ಪ ಮಿಕ್ಸ್ ಮಾಡಿ ಮಾತಾಡೋದಲ್ಲ, ಹಾಗೆ. ದಯಾನ್ ಅವರು ಸಪೋರ್ಟಲ್ಲಿ ಇದ್ದಾರೆ. ನಾನು ಈಗ ಕೆಂಪು ಟೆಂಪಲ್ಗೆ ಹೊರಟೆ. ಅದು ಯಾವುದು? ಕೆಂಪು ಬಲ್ಬ್ ಇರುವ ಟೆಂಪಲ್ ಯಾವುದದು? ಸೂಪರ್ ಸಪೋರ್ಟಲ್ಲಿದ್ದಾರೆ. ಕನ್ನಡ ಅಂತ ಹೇಳ್ತಾ ಇದ್ದಾರೆ, ಸಪೋರ್ಟಲ್ಲಿದ್ದಾರೆ. ಥ್ಯಾಂಕ್ ಯು. ಬ್ಲ್ಯಾಕ್ ಇದೆಯಾ ವೈಟ್ ಇದೆಯಾ? ನಾನಾ? ಬ್ಲ್ಯಾಕ್ ಬ್ಲ್ಯಾಕ್. ಪ್ರಶಾಂತ್ ಅವರೇ, ಸ್ವಲ್ಪ ಮೆಸೇಜ್ ಕಮೆಂಟ್ ಎಲ್ಲ ಸ್ವಲ್ಪ ಸರಿಯಾಗಿಲ್ಲ, ಇಲ್ಲದಿದ್ದರೆ ಹೈಡ್ ಮಾಡ್ತೇನೆ ನಾನು ಫಸ್ಟ್ ಹೇಳಿದೆ. ಯಾರಾದರೂ ಮತ್ತೆ ಹೈಡ್ ಮಾಡ್ತಾರೆ ಅಲ್ವಾ? ಒಟ್ರಾಸಿ ಮಾತಾಡೋದು. ವಿಲಾಸಿನಿ ಸಪೋರ್ಟಲ್ಲಿದ್ದಾರೆ. ಥ್ಯಾಂಕ್ ಯು. ಥ್ಯಾಂಕ್ ಯು ವಿಲಾಸಿನಿ, ಥ್ಯಾಂಕ್ ಯು ಸೋ ಮಚ್. ಹೌದು, ಎಂತೆಂತ ಮಾತಾಡೋದು, ನನಗೆ ಮೆಸೇಜ್ ಓದಿ ಆಗಿದೆ, ಎಂತ ಮಾಡೋದು. ನಾನು ಇದು ಟೈಮ್ ಔಟ್ ಕೊಡಲಿಕ್ಕೆ ಹೋಗುದು, ಮತ್ತು ನೀವು ಕೊಟ್ಟು ಬಿಟ್ರಿ, ಪರವಾಗಿಲ್ಲ. ನನಗೆ ಫಸ್ಟಿಗೆ ಕೊಡಬೇಕಿತ್ತು ನಾವು ಅವರು ಮಾತಾಡುವಾಗ. ನಾನು ಮತ್ತೆ ಮೆಸೇಜ್ ಓದಲಿಲ್ಲ ಇರಲಿ ಅಂತ. ಮತ್ತೆ ಹೋಗ್ತಾರೆ ಕೆಲವರು 1-2 ಮೆಸೇಜ್ ಮಾಡಿ ಹೋಗ್ತಾರೆ. ಒಂದು ಮೆಸೇಜ್ ಮಾಡಿ ನಾವು ಏನಾದರೂ ಮಾತಾಡದಿದ್ದರೆ, ಅವರ ಮೆಸೇಜ್ ಓದದಿದ್ದರೆ ಹೋಗ್ತಾರೆ. ಆದರೆ ಕೆಲವರು ಪಟ್ಟು ಹಿಡಿದು ಎಂತೆಂತ ಬೇರೆ ಕಮೆಂಟ್ ಆಗ್ತಾ ಇರ್ತಾರೆ. ಹಾಗೆ ಕರಿ ಐ ಲವ್ ಯು, ಬೆಳ್ಳಿ ಐ ಲವ್ ಯು ಸಾಂಗ್ ಹೇಳಿ,
ಅದುವಾ ಅದು ಸಾಂಗ್ ಕರಿಯ ಐ ಲವ್ ಯು ಕರುನಾಡು ಮೇಲಾನೆ ಬೆಳ್ಳಿ ಐ ಲವ್ ಯು ಬೆಳ್ಳಿ ಮೋಡದಾನೆ ನಿನಗೊಂದು ಪ್ರೇಮದ ಪತ್ರ ಬರೆಯೋದು ನನಗಾಸೆ ನಾನೇ ಇರುವೆ ಹತ್ರ ಬಿಡುವ ಆಸೆ ಓ ಕೂಸೆ ಓದು ಬರಹ ಬರೆದು ಬರಿಯಾಡು ಭಾಷೆ ನಂದು ತಪ್ಪಲಿ ನಾನು ತಾಯಿ ನೀನು 7 ಜನ್ಮದ ಬಂದು ನನ್ನ ಪ್ರೀತಿ ಎದುರು ನಾನಿನ್ನು ಕೊನೆಯ ಉಸಿರು ಸಾರ್ಥಕವಾಯ್ತು ನನ್ನ ಬಾಳು ನಾವು ಒಂದೇ ಉಸಿರು. ಮೇಡಮ್ ದಿನಕ್ಕೆ ಎಷ್ಟು ಹಾಡು ಆಡ್ತೀರಾ ನೀವು? ನಾನು ಲೈವಲ್ಲಿ ಇರುವಷ್ಟು ಹೊತ್ತು ಹಾಡು ಆಡ್ತೇನೆ, ಎಷ್ಟಂತ ಲೆಕ್ಕ ಇಲ್ಲ ಮಾರ್ರೆ. ಎರಡೇ ಆಡ್ತೇನೆ. ವಿಲಾಸಿನಿ ಸಪೋರ್ಟಲ್ಲಿದ್ದಾರೆ, ಭಾಸ್ಕರ್ ಅವರು ಸಪೋರ್ಟಲ್ಲಿದ್ದಾರೆ. ಒಂದು ಎಷ್ಟಂತಿಲ್ಲ ಹಾಡ್ತೇನೆ. ಇದು 1 ಗಂಟೆ 1.5 ಗಂಟೆ ಲೈವ್ ಮಾಡಿದರೆ ಎಷ್ಟು ಹಾಡು ಬರ್ತದೆ ಬಾಯಲ್ಲಿ ಅಷ್ಟು ಆಡ್ತೇನೆ. ಹಾಗೆ ಸವಿ ಹರಿರಾಮ ಮನಸ್ಸು ತೃಪ್ತಿಯಾಗದು ಪ್ರೇಮ ಜನರಿಗೆ ತಿಳಿಯದು ಇದರ ಮಹಿಮಾ ಘನ ಮಹಿಮಾ ವಿಷ್ಣು ಸಸಿರಾಮ. ರವಿಕುಮಾರ್ ಅವರು ಬಂದ್ರು. ಹಾಯ್ ರವಿಕುಮಾರ್ ಅವರೇ, ವೆಲ್ಕಮ್. ರವಿಕುಮಾರ್ ಲೈವ್ಗೊಂದು ಲೈಕ್ ಕೊಡಿ ಆಯ್ತಾ? ಲೈಕ್ ಕೊಡಿ. ನಿಮ್ಮ ಕೈಯಲ್ಲಿ ಪುಸ್ತಕ ಉಂಟು? ಹೌದೌದು, ಪುಸ್ತಕ ಉಂಟು, ಭಜನಾ ಪುಸ್ತಕ ಉಂಟು, ಕೆಲವು ಪುಸ್ತಕ ಉಂಟು. ನನಗೆ ಒಂದು ಪದ್ಯಲ್ಲೇ ಬರೆದಿರುವ ಅಭ್ಯಾಸ ಉಂಟು ಬುಕ್ಕಲ್ಲಿ. ಅಂದರೆ ಲಿರಿಕ್ಸ್ ಸುಲಭ ಆಗ್ತದಲ್ಲ, ಹಾಗೆ ಭಜನಾ ಪುಸ್ತಕ ಉಂಟು, ಬರೆದಿಟ್ಟದೇ ಉಂಟು. ಹಾಗೆ ಒಂದೊಂದು ಪುಸ್ತಕ ಉಂಟು. ಯಾವುದಾದ್ರೂ ಪದ್ಯ ಗೊತ್ತಿಲ್ಲದಿದ್ದರೆ ಅಪ್ಪ ನೋಡಿ ಹೇಳುದಾಗೆ. ಅನ್ಲಿಮಿಟೆಡ್ ಸಿಂಗರ್ ಮೇಡಮ್ ಜಿ ಅಂತ ಹೇಳ್ತದೆ. ನಿಮ್ಮ ಕೈಲಿ ಪುಸ್ತಕ ಉಂಟು. ತರತರದ ಬಿತ್ತರದ ಮಹಾಗಣಪತಿ, ತರತರದ ಬಿತ್ತರದ ಮಹಾಗಣಪತಿ, ಎಲಿತ ಮಿತ್ತು ಕುಲ್ದಿ ಮಲ್ಲ ಗಣಪತಿ, ಮಹಾಗಣಪತಿ ಮಹಾಗಣಪತಿ. ಭಾಸ್ಕರ್ ಅವರು ಸಪೋರ್ಟಲ್ಲಿದ್ದಾರೆ. ಮತ್ತೆ ವಿಲಾಸಿನಿ ಸಿಸ್ ಸಪೋರ್ಟು ಬಾಯ್ ವಿಲಾಸಿನಿ ಸಿಸ್, ಥ್ಯಾಂಕ್ ಯು ಸೋ ಮಚ್. ಲೈವ್ಗೆ ಬಂದು ಸಪೋರ್ಟ್ ಮಾಡಿದ್ದಕ್ಕೆ ಥ್ಯಾಂಕ್ ಯು. ಗೋವಿಂದ ಹರಿ ಗೋವಿಂದ ವೆಂಕಟರಮಣ ಗೋವಿಂದ. ಭಗವಂತ ನಿಮಗೆ ಒಳ್ಳೆಯದು ಮಾಡಲಿ. ಥ್ಯಾಂಕ್ ಯು ಗಿರೀಶ್ ಅವರೇ, ಥ್ಯಾಂಕ್ ಯು ಸೋ ಮಚ್. ನಿಮ್ಮೆಲ್ಲ ಹಾರೈಕೆ ಹೀಗೆ ಇರಲಿ. ಹೋಗಿ ಬರುತ್ತೇನೆ, ಶುಭವಾಗಲಿ. ಥ್ಯಾಂಕ್ ಯು ಭಾಸ್ಕರ್ ಅವರೇ, ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು. ಹುಟ್ಟಿದೇಳು ದಿವಸದಲ್ಲಿ ದುಷ್ಟ ಪುತನಿಯ ಕೊಂದೆ, ಮುಟ್ಟಿ ವಿಷದ ಮೊಳೆಯುಂಡ ಕಾರಣ, ಮುಟ್ಟಿ ವಿಷದ ಮೊಳೆಯುಂಡ ಕಾರಣ, ದೃಷ್ಟಿ ತಾಕಿದೆ ರಂಗಯ್ಯ ನಿನಗೆ ರಂಗಯ್ಯ, ದೃಷ್ಟಿ ತಾಕಿದೆ ರಂಗಯ್ಯ. ಹೋಗಿ ಬರ್ತೇನೆ. ಬಾಯ್ ಭಾಸ್ಕರ್ ಅವರೇ, ಥ್ಯಾಂಕ್ ಯು ಸೋ ಮಚ್. ಲೈವ್ಗೆ ಬಂದು ಸಪೋರ್ಟ್ ಕೊಡೋದಕ್ಕೆ ಥ್ಯಾಂಕ್ ಯು. ಮಾಯನಗರಿಯಲ್ಲಿ ಇರುವ ರೌಂಡ್ಸ್ ಟೇಬಲ್ ಅಲ್ಲಿ ಕೂತು ಕಾಣುವ ದೇವಸ್ಥಾನ ಯಾವುದು? ಮಾಯನಗರಿಯಲ್ಲಿ ಇರುವ ರೌಂಡ್ ಟೇಬಲ್ ಅಲ್ಲಿ, ಅದೆಂತ ದೇವಸ್ಥಾನವಾ? ಅದು ದೇವಸ್ಥಾನ ಅಲ್ಲವಾ? ಅವು ದೇವಸ್ಥಾನ ಹತ್ತಿ ಐಕ್ ದೇವಸ್ಥಾನ ಮನ್ಪೇರಾ? ಐಕ್ ದೇವಸ್ಥಾನ ಹತ್ತು ಬಂತೀನಿ. ಈನ ಬೇತೇನೆ ದೇವೇರಿ ಇತ್ತಿನವಳು ದೇವಸ್ಥಾನ ಗಣಪತಿ ದೇವಸ್ಥಾನ, ಈಶ್ವರ ದೇವಸ್ಥಾನ, ಅವು ಪುರ ದೇವಸ್ಥಾನ. ನೀವು ಹೇಳುದು ಬೇರೆ. ಅದು ಗೀತಾ ಸಿಸ್ ಬಂದರು. ಹಾಯ್ ಗೀತಾ ಸಿಸ್, ವೆಲ್ಕಮ್. ಗುಡ್ ಮಾರ್ನಿಂಗ್ ಅಂತ ಹೇಳಿದೆ. ಗುಡ್ ಮಾರ್ನಿಂಗ್ ಗೀತಾ ಸಿಸ್, ಹೇಗಿದ್ದೀರಾ ಸಿಸ್ ಅಂತ ಕೇಳಿ. ನಾನು ಚೆನ್ನಾಗಿದ್ದೀನಿ ಗೀತಾ ಸಿಸ್, ನೀವು ಹೇಗಿದ್ದೀರಾ? ಟಿಫಿನ್ ಆಯಿತಾ ಸಿಸ್? ಆಗಿದೆ ಗೀತಾ ಸಿಸ್, ಟಿಫಿನ್ ಆಗಿದೆ. ನಾನು ಮಾಡಲಿಲ್ಲ. ನಾವು ಇವತ್ತು ಸಂಕಷ್ಟರ ಉಪವಾಸ ಅಲ್ಲ, ನಾನು ತಿನ್ನೋದಿಲ್ಲ ಇವತ್ತು. ಮಧ್ಯಾಹ್ನ ಏನಾದರೂ ಫ್ರೂಟ್ಸ್ ಏನಾದರೂ ತಿನ್ನಬೇಕಷ್ಟೇ. ಇಡ್ಲಿ ಮಾಡಿದ್ದೇನೆ, ಮಕ್ಕಳಿಗೆ ಇಡ್ಲಿ ಮಾಡಿದ್ದೇನೆ. ನಾನು ಸೂಪರ್ ಸಿಸ್. ಹೌದಾ ಅಂತ ಹೇಳ್ತಿದ್ರೆ, ಹೌದು ಸಿಸ್, ಇವತ್ತು ಅಂಗಾರಕ ಸಂಕಷ್ಟಾರ ಚತುರ್ಥಿ ಅಲ್ವಾ?
ನೀ ಬಂದರೆ ಮೆಲ್ಲನೆ ಎದೆ ಚಿಮ್ಮಿತು ಜಲ್ಲನೆ ನನ್ನ ಮನದಾಗಿ ಆಸೆ ಕಾರಂಜಿಯಾಗಿ ಒಮ್ಮೆ ಬಂದಿತು ಕಾರಂಜಿಯಾಗಿ ಒಮ್ಮೆ ಬಂದಿತು. ಗೀತಾ ಸಿಸ್ ಕಾಫಿ ಆಯ್ತಾ, ಟೀ ಆಯ್ತಾ, ಎಂತ ತಿಂಡಿ ಗೀತಾ ಸಿಸ್? ಸೂಪರ್ ಸಪೋರ್ಟ್ ಅಲ್ಲಿದ್ದಾರೆ ಗೀತಾ ಸಿಸ್, ಥ್ಯಾಂಕ್ ಯು ಥ್ಯಾಂಕ್ ಯು. ಕೇಳಿಸದೆ ಕಲ್ಲು ಕಲ್ಲಿನ ಕನ್ನಡ ನುಡಿ. ಮಹಾದೇವ್ ಅವರು ಬಂದರು. ಹಾಯ್ ಮಹಾದೇವ್ ಅವರೇ, ವೆಲ್ಕಮ್. ನಮಸ್ಕಾರಗಳು ಶ್ರೀದುರ್ಗ ಮೇಡಮ್ ಅಂತ ಹೇಳ್ತೇನೆ. ನಮಸ್ಕಾರ ಮಹಾದೇವ್ ಅವರು, ಹೇಗಿದ್ದೀರಾ? ಕಾಫಿ ಆಯ್ತಾ, ಟೀ ಆಯ್ತಾ, ತಿಂಡಿ ಆಯ್ತಾ ನಿಮ್ಮದು? ಲೈಕ್ ಅಂತ ಹೇಳ್ತೇನೆ, ಥ್ಯಾಂಕ್ ಯು ಸೋ ಮಚ್. ಕೇಳಿಸ್ತಾ ಉಂಟು ಅಂತ ಹೇಳ್ತಾ ಇದ್ದಾರೆ ಡಾನ್ ಅವರು, ಹೌದಾ? ಯಾವುದು ಕೇಳಿಸದೆ ಕಲ್ಲು ಕಲ್ಲಿನಲ್ಲಿ, ಅದು ಗೀತಾ ಸಿಸ್ ಸಪೋರ್ಟಲ್ಲಿದ್ದಾರೆ. ನಮ್ಮ ದೇವರೇ ಅಡೇ ಪೋಂಡನೆ ದಾಲ ತಿಕ್ಕು ನಿಕ್ಕಲ ಅವು ಕಾಂಡೆ ಕಾಂಡೆ ನಡೆಗೆ ಪೋಪಿನ ಶಿವಿ ಅವರೇ, ಬೆಳಿಗ್ಗೆ ಬೆಳಿಗ್ಗೆ ಅಲ್ಲಿಗೆ ಹೋಗುದಾ? ಕೃಷ್ಣ ಅಂತ ಹೇಳ್ತಾ ಇದ್ದಾರೆ, ಸಪೋರ್ಟ್ ಅಲ್ಲಿದ್ದಾರೆ ಗೀತಾ ಸಿಸ್. ಮಹಾದೇವ್ ಅವರೇ, ಕಾಫಿ ಆಯ್ತಾ, ಟೀ ಆಯ್ತಾ, ತಿಂಡಿ ಆಯ್ತಾ? ಗೀತಾ ಸಿಸ್ ಎಂತ ತಿಂಡಿ? ರಾಧೆ 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 ಗೋವಿಂದ, ರಾಧೆ 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 ಗೋವಿಂದ. ನಂದು ಕಾಫಿ ಆಯ್ತು, ಇನ್ನು ಟಿಫಿನ್ ಇಲ್ಲ ಅಂತ ಹೇಳ್ತಾ ಇದ್ದಾರೆ. ಓಕೆ ಮಹಾದೇವರೇ, ಓಕೆ ಓಕೆ, ಥ್ಯಾಂಕ್ ಯು ಸೋ ಮಚ್. ಪುಳಿಯೋಗರೆವಾ? ಪುಳಿಯೋಗರೆ ಗೀತಾ ಸಿಸ್ಗೆ ಪುಳಿಯೋಗರೆ. ಚೆಂಬ ಬಳ್ಳಿಗೆ ಮೇಘದ ಸರೆ, ಈ ಹೆಣ್ಣ ಬಾಳಿನ ನಿನ್ನ ತೋಳಿನ ಸರೆ, ಯುಗಗಳು ಜಾರಿ ಉರುಳಿದರೇನು, ನಾನೇ ನೀನು ನೀನೆ ನಾನು, ಆದ ಮೇಲೆ ಬೇರೆ ಇನ್ನೇನು. ಓಕೆ ಸಿಸ್, ಬಾಯ್ ಬಾಯ್ ಗೀತಾ ಸಿಸ್, ಬಾಯ್. ಥ್ಯಾಂಕ್ ಯು ಸೋ ಮಚ್ ಲೈವ್ಗೆ ಬಂದು ಸಪೋರ್ಟ್ ಮಾಡಿದ್ದಕ್ಕೆ, ಥ್ಯಾಂಕ್ ಯು. ರವಿಯನ್ನು ಕಾಣದೆ ಹಗಲೆಂದು ಆಗದು, ನಿನ್ನನ್ನು ನೋಡದೆ ಈ ಪ್ರೀತಿ ನಿಲ್ಲದು, ಕಡಲನ್ನು ಸೇರದೆ ನದಿಯಲ್ಲಿ ಕಾಣುವೆ, ನಿನ್ನನ್ನು ಸೇರದೆ ನಾ ಹೇಗೆ ಬಾಳುವೆ. ಮಂದಾರ ಮೇಡಮ್ ಬಂದಿದ್ರೆ? ಇಲ್ಲ ಇಲ್ಲ, ಮೊನ್ನೆ ನ್ಯೂ ಇಯರ್ಗೆ ಬಂದಿದ್ರು ಮಹಾದೇವ್ ಅವರೇ, ಎಲ್ಲರನ್ನು ಕೇಳಿದ್ರು, ಮತ್ತೆ ಇವತ್ತು ಬರಲಿಲ್ಲ, ಮತ್ತೆ ನೋಡಲಿಲ್ಲ ನಾನು ಮಂದಾರ ಸಿಸ್ಟರ್. ಮತ್ತೆ ನನ್ನ ವಿಡಿಯೋಗೊಂದು ಕಮೆಂಟ್ ಹಾಕಿದ್ದಾರೆ ಮಂದಾರ. ಮೊನ್ನೆ ಅವರಿಗೋಸ್ಕರ ಒಂದು ಹಾಡು ಹಾಡಿದ್ದೆ, ಮಂದಾರ ಪುಷ್ಪ, ಇದು ನಮ್ಮೂರ ಮಂದಾರ ಒಂದು ಹಾಡು ಹಾಡಿದ್ದೆ ಅವರಿಗೋಸ್ಕರ, ವಿಡಿಯೋ ಮಾಡಿದ್ದೆ. ಅದನ್ನು ನೋಡಿದ್ದಾರೆ ಅವರು, ಕಮೆಂಟ್ ಮಾಡಿದ್ದಾರೆ, ಹಾಗೆ ಅಷ್ಟೇ. ಮತ್ತೆ ನಾನು ಇಲ್ಲ, ಮತ್ತೆ ಬರಲಿಲ್ಲ ಅವರು. ಲೈವ್ ಇಲ್ಲಲ್ಲ ಅವರದ್ದು ಕೂಡ ಈಗ. ಗರ್ಭದಿ ನನ್ನಿರಿಸಿ ನಮ್ಮೂರ ಮಂದಾರ ಹೂವೇ, ನನ್ನೊಲುಮೆ ಬಾಂಧಳದ ಚೆಲುವೆ, ಬಳಿ ಬಂದು ಬಾಳನ್ನು ಬೆಳಗು, ನನ್ನ ಮರಿದಾದ ಮನದಲ್ಲಿ ನಿಲುಗು. ಮಂದಾರ ಮೇಡಮ್ ಬಂದಿದ್ರಾ? ಮೈ ಸಿಸ್ಟರ್ಸ್ ಡಾಟರ್ ನೇಮ್ ಇಸ್ ಗುಬ್ಬಕ್ಕ, ಪ್ಲೀಸ್ ಸೇ ಹಾಯ್ ಗುಬ್ಬಕ್ಕ. ಹಾಯ್ ಗುಬ್ಬಕ್ಕ, ಹಾಯ್ ವಿವೇಕ್ ಅವರೇ, ಇಬ್ಬರಿಗೆ ಕೂಡ ಹಾಯ್. ಲೈವ್ಗೆ ವೆಲ್ಕಮ್. ಲೈವ್ಗೆ ಒಂದು ಲೈಕ್ ಕೊಡಿ, ಸ್ಕ್ರೀನ್ಗೆ ಡಬಲ್ ಟ್ಯಾಪ್ ಮಾಡಿ. ಕಣ್ಣಲ್ಲೇ ಕರೆದು ಹೊಂಗನ ಸಾತೆರೆದು ಸಂಗಾತಿ ಸಂಪ್ರೀತಿ ಸೆಳೆದೆ, ಅನುರಾಗ ಹೊಳೆದು ಅನುಬಂಧ ಬೆಳೆದು ಸಮ್ಮೋಹ ಸಂಬಂಧ ಮಿಡಿದೆ, ಮೂಡಿದ ಪ್ರೇಮದ ಸೊಗಸಾದ ಕಾರಂಜಿ
ಬಿರಿದೆ ಸೊಗಸಾದ ಕಾರಂಜಿ ಬಿರಿದೆ ನಮ್ಮೂರ ಮಂದಾರ ಹೂವೇ ನನ್ನೊಲುಮೆ ಬಾಂಧಳದ ಚೆಲುವೆ ಬಳಿ ಬಂದು ಬಾಳನ್ನು ಬೆಳಗು ನನ್ನ ಬರಿದಾದ ಮನದಲ್ಲಿ ಮಿನುಗು. ಓಕೆ ಮೇಡಮ್, ಮಂಗಳವಾರದ ಶುಭಾಶಯಗಳು. ಥ್ಯಾಂಕ್ ಯು ಮಾದೇವರೇ, ನಿಮಗೆ ಕೂಡ ಮಂಗಳವಾರದ ಶುಭಾಶಯಗಳು. ಒಡನಾಳ ಮೊರೆದು ಒಡನಾಟ ಮೆರೆದು ಒಡನಾಡಿ ಬಾಂಧವ್ಯ ಕಂಡೇ ಋತುಮಾನ ಮೀರಿ ಹೊಸಗಾನ ತೋರಿ ಹಿತವಾದ ಮಾಧುರ್ಯ ಮಿಂದೆ ತೀರದ ಮೋಹನ ಇನಿದಾದ ಆನಂದ ತಂದೆ ಇನಿದಾದ ಆನಂದ ತಂದೆ. ಯಜಮಾನ್ರು ಚೆನ್ನಾಗಿದ್ದೀರಾ? ಚೆನ್ನಾಗಿದ್ದಾರೆ. ನನ್ನೊಲುಮೆ ಬಾಂಧಳದ ಚೆಲುವೆ ಬಳಿ ಬಂದು ಬಾಳನ್ನು ಬೆಳಗು ನನ್ನ ಬರಿದಾದ ಮನದಲ್ಲಿ ಮಿನುಗು. ಬಾನಲ್ಲು ನೀನೇ ಭುವಿಯಲ್ಲು ನೀನೇ ಬಾನಲ್ಲು ನೀನೇ ಭುವಿಯಲ್ಲು ನೀನೇ ಎಲ್ಲೆಲ್ಲು ನೀನೇ ನನ್ನಲ್ಲು ನೀನೇ ಬಾನಲ್ಲು ನೀನೇ ಭುವಿಯಲ್ಲು ನೀನೇ ಹೂವಲ್ಲಿ ನಿನ್ನ ಮೊಗವನ್ನು ಕಂಡೆ ಮೊಗದಲ್ಲಿ ನಿನ್ನ ಹೂನಗೆಯ ಕಂಡೆ ನಗುವಲ್ಲಿ ನಿನ್ನ ಚೆಲುವನ್ನು ಕಂಡೆ ಚೆಲುವಲ್ಲಿ ನಿನ್ನ ಒಲವನ್ನು ಕಂಡೆ ಒಲವಿಂದ ಬಾಳ ಹೊಸ ದಾರಿ ಕಂಡೆ ಮುಗಿಲಲ್ಲೂ ನೀನೇ ಮನದಲ್ಲೂ ನೀನೇ ಎಲ್ಲೆಲ್ಲೂ ನೀನೇ ನನ್ನಲ್ಲೂ ನೀನೇ ಬಾನಲ್ಲೂ ನೀನೇ ಭುವಿಯಲ್ಲೂ ನೀನೇ ಬಿರುಗಾಳಿ ಬೀಸಿ ಎದುರಾದರೇನು ಮೊಗದಲ್ಲಿ ಬಿರುಗಾಳಿ ಬೀಸಿ ಎದುರಾದರೇನು ಭೂಕಂಪವಾಗಿ ನೆಲ ಬಿರಿದರೇನು ಕಡಲೆಲ್ಲ ಹೊಮ್ಮಿ ಬಳಿ ಬಂದರೇನು ಮಳೆಯಂತೆ ಬೆಂಕಿ ಧರೆಗುಳಿದರೇನು ಜೊತೆಯಲ್ಲಿ ನೀನು ಭಯಪಡನು ನಾನು ರವಿಯಲ್ಲೂ ನೀನೇ ಶಶಿಯಲ್ಲೂ ನೀನೇ ಎಲ್ಲೆಲ್ಲೂ ನೀನೇ ನನ್ನಲ್ಲೂ ನೀನೇ ಬಾನಲ್ಲೂ ನೀನೇ ಭುವಿಯಲ್ಲೂ ನೀನೇ. ಶ್ರೀಧರ್ ಬ್ರೋ ಆನ್ ಇದೆ ಟೆಂಪಲ್ಗೆ. ಓಕೆ ಶ್ರೀಧರ್ ಬ್ರೋ ಓಕೆ, ಹೋಗಿ ಬಂದ್ರ ಟೆಂಪಲ್ಗೆ? ಆಕಾಶ ದೀಪವು ನೀನು ನಿನ್ನ ಕಂಡಾಗ ಸಂತೋಷವೇನು ಆ ನೋಟದಲ್ಲಿ
ಹಿತವೇನು ಮರೆಯಾದಾಗ ನೋವೇನು. ಹೋಗಿ ಬಂದೆ ದುರ್ಗಸಿ. ಡಿಂಗಿರಿ ಮಾಮ ಸಾಂಗ್ ಬರುದಿಲ್ಲ, ನಾನು ಕಲಿತೇನೆ, ನನಗೆ ನೆನಪಿಲ್ಲ ನಿನ್ನೆ. ಡಿಂಗಿರಿ ಮಾಮ ಪೋಡಿದ ಪಾರಡ ಬರುದಿಲ್ಲ ಅದು. ಕಲಿವ ಆ ನೋಟದಲ್ಲಿ ಹಿತವೇನು ಮರೆಯಾದಾಗ ನೋವೇನು. ಶ್ರೀಧರ್ ಬ್ರೋ ನಗ್ತಾ ಇದ್ದಾರೆ. ಎಕ್ಕ ಸಕ್ಕಲ ಅಕ್ಕ ಪಣದಲೆಪ್ಪು ನಕಲು ಬತ್ತಿರಿತ್ತಲ. ಅಕ್ಕ ಪಣದಲೆಪ್ಪು ನಕಲು ಬತ್ತಿರಿತ್ತಲ. ಎಕ್ಕ ಸಕ್ಕಲ ಓ ರಾಮ ಓದುಮ ರಾಮಧೂಮ ಸೋಮ ಅವಲ ಏರ ಮುಲ್ಲರಿಯ ಮಲ್ಲ ಬೊಂಡ ಕೆತ್ತದ ಕೊರ್ಲೆಯ ಮಂಡೆ ನಿನಕ್ಕೆ ನೀರು ಕೊಟ್ಟದ ಬೆಂದಿರು ಕೈ ಪೊಡು ಕೊಟ್ಟಿ ಚೆನ್ನಯ್ಯ ಎಣ್ಣೆ ಪಾಡ್ದ ಪೊರ್ಲು ಬೀಯೊಡು. ಎಕ್ಕ ಸಕ್ಕಲ ಅಕ್ಕ ಪಣದಲೆಪ್ಪು ನಕಲು ಬತ್ತಿರಿತ್ತಲ. ಎಕ್ಕ ಸಕ್ಕಲ. ಚೆನ್ನಾಗಿ ಹೇಳ್ತೀರಾ ದುರ್ಗಾಸಿಸ್ ಅಂತ ಹೇಳಿ. ಥ್ಯಾಂಕ್ ಯು ಶ್ರೀಧರ್, ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ದುರ್ಗಾಸಿಸ್, ವೆಲ್ಕಮ್. ಈ ಬಂಧನ ನನ್ನ ನಿನ್ನ ಮಿಲನ ತಂದ ಹೊಸ ಜೀವನ. ನಿನ್ನ ಮಡಿಲಲ್ಲಿ ನಾನು ಮಗುವಾದೆ. ಸೌರಭ ಚೆಲ್ಲುವ ಚಂದನ ಈ ಬಂಧನ ಜನ್ಮದ ಅನುಬಂಧನ. ಅಕ್ಕಿ ಕೊಟ್ರಪ್ಪ ಅವ್ರು ಬಂದರು. ಹಾಯ್ ಅಕ್ಕಿ ಕೊಟ್ರಪ್ಪ ಅವರೇ, ವೆಲ್ಕಮ್. ಲೈವ್ಗೆ ಒಂದು ಲೈಕ್ ಕೊಡದಿದ್ರೆ ಒಂದು ಲೈಕ್ ಕೊಡಿ ಆಯಿತಾ. ಅಕ್ಕಿ ಕೊಟ್ರಪ್ಪ ಅವರೇ ತುಂಬ ನೀಟಾಗಿ ಅಚ್ಚುಕಟ್ಟಾಗಿ ಲೈವ್ ನಡೆಸಿಕೊಡ್ತೀರಾ ನೀವು ದುರ್ಗಾಸಿಸ್. ಥ್ಯಾಂಕ್ ಯು ಶ್ರೀಧರ್ ಬ್ರೋ, ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು. ನೋಡಮ್ಮ ಹುಡುಗಿ ಕೇಳಮ್ಮ ಸರಿಯಾಗಿ, ನೀನಿಲ್ಲಿ ಸೇರೋದು ಓದುವ ಸಲುವಾಗಿ. ಹುಡುಗಿರ ಕಾಲೇಜು ನೀನಿನ್ನೂ ಟೀನೇಜು, ಹುಷಾರಾಗಿರ್ಬೇಕು, ಚೆನ್ನಾಗಿ ಓದಬೇಕು. ನಾನು ತುಂಬ ಕಟ್ನಿಟ್ಟು ತಲೆ ಕೆಟ್ಟರೆ ಕಿಕ್ಕೌಟು. ನೆಲ ನೋಡ್ಕೋತ ಹೋಗಬೇಕು, ನೆಲ ನೋಡ್ಕೋತ ಬರಬೇಕು. ಅಂಡರ್ಸ್ಟ್ಯಾಂಡ್? ಎಸ್ ಸರ್. ಲೈಕ್ ಇಟ್. ಓಕೆ. ಒಂದು ಲೈಕ್ ಯಾರ ತೆಗೆದ್ರಾ? ಗುಡ್ ಮಾರ್ನಿಂಗ್ ಅಂತ ಹೇಳ್ತಾ ಇದ್ದಾರೆ ಮಂಜುನಾಥ್ ಅವರು. ಹಾಯ್ ಮಂಜುನಾಥ್ ಅವರೇ, ವೆಲ್ಕಮ್. ಸಿದ್ದು ಅವರು ಬಂದರು. ಹಾಯ್ ಸಿದ್ದು ಅವರೇ, ವೆಲ್ಕಮ್. ಹಲೋ ಮೈ ಲವ್ಲಿ ಲೇಡಿ, ಹೂ ಆರ್ ಯು? ಕನ್ನಡ ಬರೋದಿಲ್ವಾ? ಕನ್ನಡ ಕಾಣಲ್ವಾ? ಕನ್ನಡಕ್ಕದೊಳಗಿಂದ ಕಾಡುತ್ತಿದೆ ಈ ಅಂದ. ಹೌದೇನೋ ಮನ್ಮತ, ಬಾಯಿ ಮುಚ್ಕೊಂಡು ಹೋಗತ್ತ. ಹೊಸ ಹುಡುಗಿ ಅಂತ ಬಿಡ್ತೀನಿ, ನಾಳೆಯಿಂದ ನೋಡ್ಕೋತೇನೆ. ಅಂಡರ್ಸ್ಟ್ಯಾಂಡ್? ಎಸ್ ಬಾಸ್. ಅಂಡರ್ಸ್ಟ್ಯಾಂಡ್ ದುರ್ಗಾಸಿಸ್. ಹೌದು, ಅಂಡರ್ಸ್ಟ್ಯಾಂಡ್. ಇಲ್ಲಿ ಅಂಡರ್ಸ್ಟ್ಯಾಂಡ್. ಅದು ಪದ್ಯ ಅಲ್ವಾ? ಸುಂದರ ಯುವಕ ದುಷ್ಯಂತ ರಾಜ ಬೇಟೆಯ ನಾಡಲು ಬಂದ. ಎಲ್ಗೆ ಸರ್? ಕಾಡ್ಗೆ ಸರ್. ಅದು ಪದ್ಯ ಉಂಟಲ್ಲ, ಇದು ವಿಡಿಯೋ ಚಂದ ಆಗ್ತದೆ ಇದು ನೋಡುವಾಗ, ಪದ್ಯದ ವಿಡಿಯೋ ನೋಡುವಾಗ. ಬೇಟೆಯ ಮರೆತು ಕಾಡಿನ ಸೊಗಸು ನೋಡುತ್ತ ಸವಿಯುತ್ತ ನಿಂದ. ಯಾಕೆ ಸರ್ ಈ ಸುಮ್ಮನೆ ಸರ್? ಕಾಡಿನ ನಡುವೆ ಹುಣ್ಣಿಮೆಯಂತ ಸುಂದರ ಹುಡುಗಿಯ ಕಂಡ. ಹೌದಾ ಸರ್? ಹೌದು ಸರ್. ಚಿಲುವೆಯ ನೋಡಿ ಹತ್ತಿರ ಓಡಿ ಹುಡುಗಿಯ ಕೈ ಹಿಡಿದುಕೊಂಡು ಆಮೇಲೆ ಸರ್ ಹೇಳಿ ಸರ್.
ಅದು ಇಬ್ಬರಿಬ್ಬರು ಮೂವರು ಮೂವರು ಹಾಡ್ಬೇಕಲ್ಲ, ಕಷ್ಟ ಆಗ್ತದೆ. ಹೌದು ದುರ್ಗಾ ಸಿಸ್, ಚೆನ್ನಾಗಿರ್ತ. ಹೌದು, ಓಕೆ, ನಮಗೆ ಕನ್ನಡ ಬರುವುದು. ಓಕೆ ಓಕೆ ದುರ್ಗಾ ಸಿಸ್, ನೀವು ಸಿಂಗರ್ ಆಗಬಹುದು. ಹೌದೌದು, ಆಗಬಹುದು. ಎಂತ ಅರ್ಧ ಅರ್ಧ ಹೇಳುದಲ್ಲ ನಾನು. ಚೆಲುವೆಯ ನೋಡುತ್ತಾ ಹತ್ತಿರ ಕರೆಯುತ್ತಾ, ತೋಳಿಂದ ಬಳಸುತ್ತಾ, ಕಣ್ಣಿಂದ ನೋಡುತ್ತಾ, ಪ್ರೀತಿಯ ಮಾಡುತ್ತಾ, ಯಾರೇ ನೀನು ಚೆಲುವೆ ಅಂದ, ನಿನ್ನ ಅಂದ ಚಂದ ಅಂದ, ಹಣೆಯಲ್ಲಿ ಬೆವರುತ್ತಾ, ತನುವೆಲ್ಲ ನಡುಗುತ್ತಾ, ನೆಲವೆಲ್ಲ ನೋಡುತ್ತಾ, ನುಡಿದಲು ನಾಚುತ್ತಾ, ನಾನು ಇನ್ನು ನಿನಗೆ ಸ್ವಂತ, ಹೆಸರು ಶಕುಂತಲ ಅಂತ. ಓಹೋ ಬಂದ್ರು ಸರ್, ಓಹೋ ಶಕುಂತಲ ಬಂದ್ರು ಸರ್. ನನಗೆ ನಗಲಿಕ್ಕೆ ಆಗ್ತದೆ, ಅದು ಅಷ್ಟು ಕಷ್ಟ ಉಂಟು ಅದು. ನೀನ ಶಕುಂತಲ ಅಲ್ಲ ನನ್ ಶಶಿಕಲಾ, ಯಾರನ್ನೇ ನೋಡ್ಬೇಕು ನಿಮ್ಮನ್ನೇ ನೋಡ್ಬೇಕು, ಏನಾಗ್ಬೇಕಾಗಿತ್ತು ಅಡ್ಮಿಟ್ ಆಗ್ಬೇಕಿತ್ತು, ಹೋಗಮ್ಮ ಹುಡುಗಿ ಅಲ್ಲೇ ಹಿಂದೆ ಅಡ್ಜಸ್ಟ್ ಮಾಡ್ಕೊಂಡು, ನಿನ್ಗೆ ಯಾವುದು ಇಷ್ಟವೋ ಆ ಬೆಂಚ್ ಸೆಲೆಕ್ಟ್ ಮಾಡ್ಕೊ, ಈ ಬೆಂಚ್ ಸೆಲೆಕ್ಟ್ ಮಾಡ್ಕೊ. ಅದು ತುಂಬ ಉದ್ದ ಪದ್ಯ ಅದು. ಟುಗೆದರ್ ಲೈವ್ ಹಾಕಿ ದುರ್ಗಾ ಸಿಸ್, ಹಾಕುವ. ಬೆಳಿಗ್ಗೆ ಬೆಳಿಗ್ಗೆ ಯಾರು ಬರ್ತಾರೆ ಶ್ರೀಧರ್ ಬ್ರೋ? ಬೆಳಿಗ್ಗೆ ಟುಗೆದರ್ಗೆ ಯಾರು ಬರುದಿಲ್ಲ. ಟುಗೆದರ್ ಲೈವ್ಗೆ ಮಾಡುವ ಫುಲ್ ಮೋನ್ ಆದ ನಂತರ ಮಾಡುವ ಟುಗೆದರ್ ಲೈವ್. ಸಾಯಂಕಾಲ ಮಾಡ್ಬೇಕು, ಸಾಯಂಕಾಲ ಯಾರಾದ್ರೂ ಬರ್ಬೋದು ಟುಗೆದರ್ ಲೈವ್ಗೆ. ಹೌದೌದು, ಇನ್ನೊಬ್ಬರು ಸಾಂಗ್ ಹೇಳುವವರು ಬೇಕು. ಹೌದೌದು, ಇನ್ನೊಬ್ಬರು ಸಾಂಗ್ ಹೇಳುವವರು ಬೇಕು. ಚೆಲುವೆ ಅಂದ. ಇವತ್ತು ನಾನು ಲೇಟ್ ಬಂದದಲ್ಲ, ಜನ ಕಡಿಮೆ. ಇವತ್ತು ಲೇಟ್ ಆಯ್ತು ಬರುವಾಗ, ದೇವಸ್ಥಾನಕ್ಕೆ ಹೋಗಿ ಬಂದದಲ್ಲ, ಸ್ವಲ್ಪ ಲೇಟ್ ಆಯ್ತು. ಈಗ ಸ್ವಲ್ಪ ಹೊತ್ತು ಮಾಡ್ತೇನೆ, ಮತ್ತೆ ಮಾಡ್ತೇನೆ. ಸ್ವಲ್ಪ 1 ಗಂಟೆ ಕೂಡ ಆಗ್ಲಿಲ್ಲ ಬಂದು, 9:15 ಆಗಿದೆ ಬರುವಾಗ, ಹಾಗೆ ಲೇಟ್ ಆಯ್ತು ಬರುವಾಗ. ಲೈವ್ಗೆ ಬಂದವರು ಲೈಕ್ ಕೊಡಿ, ಲೈಕ್ ಕೊಡೋದು ಎಲ್ಲರೂ ಒಂದೊಂದು ಲೈಕ್ ಕೊಡಿ ಆಯ್ತಾ. ಹೌದು, ಯಾರು ಬರಲ್ಲ ದುರ್ಗಾ. ಹೌದೌದು, ಬೆಳಿಗ್ಗೆ ಯಾರು ಬರುದಿಲ್ಲ. ಹ್ಞೂ ಅಂತ ಹೇಳ್ತಾ ಇದ್ದಾರೆ ಶ್ರೀಧರ್ ಬ್ರೋ. ಬೆಳಿಗ್ಗೆ ಬರುದಿಲ್ಲ ಯಾರು ಕೂಡ, ಅಂದ್ರೆ ಕೆಲಸ ಇರ್ತದೆ, ಮತ್ತೆ ಮಕ್ಕಳನ್ನು ಸ್ಕೂಲಿಗೆ ಕಳಿಸ್ಲಿಕ್ಕೆ ಇರ್ತದೆ. ಹಾಗೆ ಮಧ್ಯಾಹ್ನ ನಂತರ ಬೇಕಾದ್ರೆ ಬರ್ಬೋದು, ಯಾರಾದರೂ ಹೇಳಿದ್ರೆ ಬರ್ತೀರಾ ಅಂತ ಕೇಳಿದ್ರೆ ಬರ್ಬೋದು. ನೋಡುವ, ಫುಲ್ ಮೋನ ಆದ ನಂತರ ಮಾಡುವ ಟುಗೆದರ್ ಲೈಫ್. ದುರ್ಗಾ ಸಿಸ್, ಬಾನ್ವಿ ಸಿಸ್ ಅವರದ್ದು ಮೋನು ಆಗಿದೆ, ಗೊತ್ತಿಲ್ಲ ಶ್ರೀಧರ್ ಬ್ರೋ. ಅವರು ಈಗ ಬರ್ತಾ ಇಲ್ಲ, ಲೈವ್ ಕೂಡ ಮಾಡ್ತಾ ಇಲ್ಲ ಅಲ್ವಾ, ಶಾರ್ಟ್ ವಿಡಿಯೋ ಆಗ್ತಾ ಇದ್ದಾರೆ ಅವರು. ಗಣೇಶ್ ಅವರು ಬಂದರು. ಹಾಯ್ ಗಣೇಶ್ ಅವರೇ, ವೆಲ್ಕಮ್. ಗಣೇಶ್ ಅವರ ಲೈವ್ಗೊಂದು ಲೈಕ್ ಕೊಟ್ರಲ್ಲ, ಥ್ಯಾಂಕ್ ಯು. ನೀವು ಹೊಸಬರಾಗಿದ್ದರೆ ನಮ್ಮ ಚಾನಲ್ಗೊಂದು ಸಬ್ಸ್ಕ್ರೈಬ್ ಆಗಿ ಆಯಿತಾ. ಹೌದು, ಬಾನ್ವಿ ಸಿಸ್ ಎಲ್ಲೂ ನನ್ನ ಕಾಣಲಿಲ್ಲ. ಲೈವ್ ಮಾಡ್ತಾ ಇದ್ರಲ್ಲ, ಆಗಿದೆಯಾ ಇಲ್ವಾ ಅಂತ ಗೊತ್ತಿಲ್ಲ, ಮೋನು ಆಗಿದೆಯಲ್ವಾ ಅಂತ. ಶಾರ್ಟ್ ವಿಡಿಯೋ ಎಲ್ಲ ಆಗ್ತಾ ಇದ್ದಾರೆ ಅವರು, ಶಾರ್ಟ್ ವಿಡಿಯೋ ಆಗ್ತಾ ಇದ್ದಾರೆ. ಹೌದೌದು, ಶಾರ್ಟ್ ವಿಡಿಯೋ ಆಗ್ತಾ ಇದ್ದಾರೆ ಅವರು, ಲೈವ್ ಮಾಡ್ತಾ ಇಲ್ಲ. ತುಂಬ ಮಂದಿ ಇಲ್ಲ ಈಗ, ಕೆಲವು ಜನ ಲೈವ್ ಮಾಡ್ತಾ ಇದ್ದಾರೆ, ಈಗ ಲೈವ್ ಮಾಡುದಿಲ್ಲ, ವಿಡಿಯೋ ಆಗ್ತಾ ಇಲ್ಲ, ಯಾಕೆ ಅಂತ ಗೊತ್ತಿಲ್ಲ. ಹೌದೌದು, ಲೈವ್ ಮಾಡ್ತಾ ಇಲ್ಲ. ಏನಿದ್ರೆ ಲೈವ್ ಮಾಡ್ತಾ ಇದ್ರು ಅವರು, ದಿನಕ್ಕೊಂದು 2 ಸಲ ಆದ್ರೂ ಲೈವ್ ಮಾಡ್ತಾ ಇದ್ರು ಅವರು. ಈಗ ಲೈವ್ ಕೂಡ ಮಾಡ್ತಾ ಇಲ್ಲ. ನಾವು ಆಗಿದೆ ಕಾಣ್ಬೇಕು, ನಂಗೆ ಗೊತ್ತಿಲ್ಲ ಮೋನ್ ಆಗಿದೆಯಿಲ್ವಾ ಅಂತ. ಬೇರೆ ಲೈವಲ್ಲಿ ಕೂಡ ಕಾಣ್ತಾ ಇಲ್ಲ ಅವರು. ಬೇರೆ ಲೈವ್ಗೆ ಕೂಡ ನಾವು ಸಪೋರ್ಟ್ ಮಾಡ್ಲಿಕ್ಕೆ ಹೋಗ್ತೇವಲ್ಲ, ಅಲ್ಲಿ ಕೂಡ ನಾನು ನೋಡಲಿಲ್ಲ ಅವರನ್ನು. ನೋಡಿದ್ರೆ ಮಾತಾಡ್ತಾರೆ ಅವರು. ತುಳು
ಬ್ಯಾಕ್ ಸಿಂಗರ್ ಹಾಗೇನಿಲ್ಲ. ಮುದ್ದು ಕನಸ ಹುಡುಗ ಅವರೇ, ಹಾಗೇನಿಲ್ಲ. ನಾವು ಸುಮ್ಮನೆ 2 ಲೈನ್ ಆಡುದು ಅಷ್ಟೇ, ಪ್ಲೇ ಬ್ಯಾಕ್ ಎಲ್ಲ ಇಲ್ಲ. ಒಂದೊಂದು 2 ಲೈನ್ ಆಡುದು ಅಷ್ಟೇ. ಹೌದು ದುರ್ಗಾ ಸಿಸ್, ಎಲ್ಲರೂ ಬಿಟ್ಟು ಬಿಟ್ಟಿದ್ದಾರೆ ವಿಡಿಯೋ ಹಾಕೋದು. ಹೌದು ಹೌದು. ಹಾಯ್ ಮುದ್ದು ಬ್ರೋ, ಟಿಫಿನ್ ಆಯ್ತಾ ಅಂತ ಕೇಳ್ತಾ ಇದ್ದಾರೆ. ಮುದ್ದು ಬ್ರೋ ಟಿಫಿನ್ ಆಯ್ತಾ, ಎಂತ ತಿಂಡಿ, ಎಂತ ಸ್ಪೆಷಲ್ ಇವತ್ತು? ಶ್ರೀ ಬ್ರೋ ಹಾಯ್ ಅಂತ ಹೇಳ್ತಾ ಇದ್ದಾರೆ. ಮುದ್ದು ಬ್ರೋ ಅಂತ ನಗ್ತಾ ಇದ್ದಾರೆ. ಮುದ್ದಿನ ಹುಡುಗಿ ಚಂದ, ಮೌನದ ರೂಪವೇ ಅಂದ, ಅಂದಕ್ಕೆ ಚಂದವಂತೆ ನಿನ್ನ ಅಂದವು. ಕಣ್ಣು ಬಿಟ್ಟೆ ಜಸ್ಟ್ ಈಗ ಎದ್ದದ್ದ, ನಿಮ್ಗೆ ಶುಭೋದಯ ಬೆಳಗಿನ ಗುಡ್ ಮಾರ್ನಿಂಗ್. ಮುದ್ದು ಕನಸಿನ ಹುಡುಗರು ಸಪೋರ್ಟ್ ಅಲ್ಲಿದ್ದಾರೆ. ಥ್ಯಾಂಕ್ ಯು ಮುದ್ದು ಕನಸಿನ ಹುಡುಗರು, ಥ್ಯಾಂಕ್ ಯು. ಮುದ್ದು ಬ್ರೋ ಪಾಪುನ ನೀವು ಅಂತ ಹೇಳ್ತಾ ಇದ್ದಾರೆ. ಅಲ್ಲ, ಇವತ್ತು ಸ್ವಲ್ಪ ಲೇಟ್ ಆಗಿದ್ರು, ಚಳಿ ಅಲ್ಲ ಈಗ, ಚಳಿಗೆ ಬೇಗ ಹೇಳುದೇ ಬೇಡ ಅಂತ ಆಗ್ತದೆ ಅಲ್ವಾ? ನಿಮಗೂ ಅದೇ. ಓಕೆ ಓಕೆ, ಥ್ಯಾಂಕ್ ಯು. ಗುಡ್ ಮಾರ್ನಿಂಗ್ ಮುದ್ದು ಬ್ರೋ ಅಂತ ಹೇಳ್ತಾ ಇದ್ದಾರೆ ಶ್ರೀಧರ್ ಬ್ರೋ. ಚಳಿಯಲ್ಲಿ ಬೆಳಿಗ್ಗೆ ಹೇಳುವುದೇ ಬೇಡ ಅಂತ ಆಗ್ತದೆ, ಆದರೆ ನಮಗೆಲ್ಲ ಮಕ್ಕಳು ಸ್ಕೂಲಿಗೆ ಹೋಗ್ಬೇಕು, ಹೇಳಲೇಬೇಕಾಗ್ತದೆ. ಪಾಪಚ್ಚಿ ಅಂತ ಹೇಳ್ತಾ ಇದ್ದಾರೆ. ಹಲವು ಮನವು ಎಂದು ನಿಂದಾಗಿದೆ ಆಸೆಯು, ಎದೆಯ ತುಂಬ ತುಂಬಿ ಏನೋ ಉಲ್ಲಾಸ, ಏನೋ ಸಂತೋಷ ಇದೇನೋ. ಹೌದು ದುರ್ಗಾ ಸಿಸ್ ಅಂತ ಮುದ್ದು ಅವರು ಸಪೋರ್ಟ್ ಅಲ್ಲಿ ಇದ್ದಾರೆ. ಒಲವಿನ ಉಡುಗೊರೆ ಕೊಡಲೇನು, ತಕ್ಕುತ್ತದೆ ಬರೆದೇನು ಇದ ನಾನು, ಹೃದಯವೇ ಇದಾಗಿ ಮಿಡಿದೆ, ಬಯಕೆ 300 ನಿನ್ನಲ್ಲಿ ನುಡಿದೆ, ಒಲವಿನ ಉಡುಗೊರೆ ಕೊಡಲೇನು. ಆರ್ಯ ಕ್ರಿಯೇಷನ್ ಅವರ ರಾಜೇಶ್ ಅವರು ಬಂದರು. ಹಾಯ್ ರಾಜೇಶ್ ಅವರೇ, ವೆಲ್ಕಮ್. ತುಂಬ ದಿನದ ನಂತರ ಬಂದಿದ್ದೀರಾ ರಾಜೇಶ್ ಅವರೇ, ಹ್ಯಾಪಿ ನ್ಯೂ ಇಯರ್. ಮತ್ತೆ ನ್ಯೂ ಇಯರ್ ನಿಮ್ಗೇನು ಗೌಜಿಯಾ ನ್ಯೂ ಇಯರ್? ನಿಮ್ಮ ಪತ್ತನೇ ಇಲ್ಲ ರಾಜೇಶ್ ಅವರೇ. ಮುದ್ದು ಬ್ರೋ ಹ್ಯಾಪಿ ನ್ಯೂ ಇಯರ್ ನಿಮಗೆ. ಶ್ರೀಧರ್ ಬ್ರೋಗೆ ಹೇಳಿದ್ದೇನಲ್ಲ ಹ್ಯಾಪಿ ನ್ಯೂ ಇಯರ್ ಅಂತ. ಕೆಲಸ ಇರುತ್ತೆ, ಲೇಟ್ ನೈಟ್ ಮಲಗೋದು. ಹೌದು, ಈಗ ಕೆಲಸ ಇಲ್ಲದಿದ್ರು ಏನು ಗೊತ್ತಾ ಮುದ್ದು ಬ್ರೋ, ಕೆಲಸ ಇಲ್ಲದಿದ್ರು ನಿದ್ದೆ ಬರುವುದಿಲ್ಲ. 12-1 ಗಂಟೆ ತನಕ ನಿದ್ದೆ ಬರುವುದಿಲ್ಲ, ಹಾಗೆ ಆಗ್ತದೆ. ಕೆಲಸ ಇದ್ರೂ ಇಲ್ಲದಿದ್ರು ಈಗ ಎಲ್ಲರದು ಮಲಗುವ ಟೈಮ್ ಎಷ್ಟು ಗೊತ್ತಾ? 1 ಗಂಟೆ ರಾತ್ರಿ, 12 ಗಂಟೆ ರಾತ್ರಿ ಆಗ್ತದೆ. ಅಂಬರೀಷ್ ಅಣ್ಣ ಅವರಿಗೆ ಜೈ. ಹೌದೌದು, ಅಂಬರೀಷ್ ಅಣ್ಣ ಅವರಿಗೆ ಜೈ. ಎವರ್ ಗ್ರೀನ್ ಸಾಂಗ್ ಅಲ್ಲ ಅದೆಲ್ಲ ಎಷ್ಟು ಪಿಕ್ಚರ್ ಎಷ್ಟು ನೋಡಿದ್ರೂ ಖುಷಿ ಆಗ್ತದೆ ಆ ಪಿಕ್ಚರ್ ಎಲ್ಲ, ಓಲ್ಡ್ ಪಿಕ್ಚರ್ ಎಲ್ಲ. ನೀವು ಇಲ್ಲಿ ಹಾಡು ಹೇಳ್ತಾ ಇರಿ, ಅಣ್ಣ ಅಲ್ಲಿ ಬೇರೆನೆ ಹಾಡು ಹೇಳ್ತಾ ಇದ್ದಾರೆ. ಹೌದಾ, ನಿಮ್ಗೆ ಗೊತ್ತಾಯ್ತು? ನಾನು ಒಂದು ಹಾಡು ಹೇಳುದು, ಅವರಿಲ್ಲೊಂದು ಹಾಡು ಹೇಳುದು ಅಲ್ವಾ? ಎಲ್ಲಿದ್ದೀರಾ ದುರ್ಗಾ ಸಿಸ್? ನಾನು ಮನೆಯಲ್ಲಿದ್ದೇನೆ ಶ್ರೀಧರ್ ಬ್ರೋ. ಹೌದು ದುರ್ಗಾ ಸಿಸ್ ಅಂತ ರಾಜೇಶ್ ಅವರು ನಗ್ತಾ ಇದ್ದಾರೆ. ಹೌದು, ಅವಳಲ್ಲಿ ನಾನಿಲ್ಲಿ ಅಲ್ವಾ, ಅವರಲ್ಲಿ ನಾನಿಲ್ಲಿ, ಮಾತಿಲ್ಲ ಕಥೆಯಿಲ್ಲ, ಎದುರೆದುರು ಬಂದಾಗ, ಎದುರೆದುರು ನಿಂತಾಗ, ಅಲ್ಲೇ ಆರಂಭ ಪ್ರೇಮ, ಅವರಲ್ಲಿ ನಾನಿಲ್ಲಿ. ರಾಜೇಶ್ ಅವರು ನಗ್ತಾ ಇದ್ದಾರೆ. ಕ್ರಿಯೇಷನ್ ಅಂತ ಶ್ರೀಧರ್ ಬ್ರೋ ನಗ್ತಾ ಇದ್ದಾರೆ. ಮತ್ತೆ ಕ್ರಿಯೇಷನ್ ಅವರು ಡ್ಯಾನ್ಸ್ ಮಾಡ್ತಾ ಇದ್ದಾರೆ. ದುರ್ಗಾ ಸಿಸ್ ತುಂಬಾ ಫನ್ನಿ ಅಂತ ಹೇಳ್ತಾ ಇದ್ದಾರೆ ಅಲ್ವಾ? ಅದು ರಾಜೇಶ್ ಅವರು ಹೇಳುದು, ಅವರಲ್ಲಿ ನಾನಿಲ್ಲಿ ಅಲ್ವಾ? ಅದು ಬೇರೆ ಬೇರೆ ಹಾಡು ಆಡ್ಬೇಕಾಗ್ತದೆ ಆಗ. ದೂರದಿಂದ ಬಂದಂತ ಸುಂದರಾಂಗ ಜಾಣ, ಆ ನೋಟದಲ್ಲಿ ಸೂರಗೊಂಡ ಅಂತರಂಗ ಪ್ರಾಣ, ಈತನಂತರಾಳ ಹೇಗೋ ರೀತಿ ನೀತಿ ಹೇಗೋ, ನಾಕಾಂಡೆ ನನ್ನ ದೇವರಾಣೆ, ಬಾಲಾರೆ ಇವ ಬಾರಿ ಮೋಜುಗಾರ, ಬಾಲಾರೆ ಇವ ತೀರ ಮೋಸಗಾರ.
ಸುಂದರಾಂಗ ಚಣ. ಟೀ ಆಯ್ತಾ, ಕಾಫಿ ಆಯ್ತಾ, ತಿಂಡಿ ಆಯ್ತಾ, ಏನು ಸಮಾಚಾರ? ಚಳಿ ಜಾಸ್ತಿ ಇದೆ. ಹೌದೌದು, ಚಳಿ ಜಾಸ್ತಿ ಇದೆ ಮನಶ್ರೀ, ಚಳಿ ಜಾಸ್ತಿ ಇದೆ. ನಿಮ್ಮ ಕಡೆ ಇಲ್ವಾ ಚಳಿ? ಹೌದು ದುರ್ಗಾ ಸಿಸ್ ಅಂತ ನಗ್ತಾ ಇದ್ದಾರೆ ನಮ್ಮ ಶ್ರೀಧರ್ ಬ್ರೋ. ಹೌದೌದು. ಸೂರ್ಯನ ಕಿರಣ ಚುಂಬಿಸಿ ತಾನೆ ತಾವರೆ ಅರಳಿತು, ನಿನ್ನ ಈ ಪ್ರೀತಿ ಸ್ಪರ್ಶಕ್ಕೆ ತಾನೆ ಹೃದಯವೂ ಅರಳಿತು. ಕಾಂಚನ ಗಂಗಾ ಏರಲಿ ಪ್ರೀತಿ, ಚಂದ್ರಮಂಡಲ ಸುತ್ತಲಿ ಪ್ರೀತಿ. ದುರ್ಗಾ ಸಿಸ್ ಕಾಗೆ ಇದೆ, ಎಚ್ಚರಿಕೆ. ಹೌದು ಕಾಗೆ ಇದೆ, ಇವತ್ತಿದ್ದೇ ಕಾಗೆ, ಸ್ವಲ್ಪ ಕಾಗೆ ಬರ್ತದೆ, ಬೆಳಿಗಿನ ಹೊತ್ತು ಬರ್ತದೆ. ಬನ್ನಿ ಊಟ ಮಾಡೋಣ. ನಮ್ಗೆ ಇವತ್ತು ಉಪವಾಸ ರಾಜೇಶ್ ಅವರೇ, ನನಗೆ ಇವತ್ತು ಉಪವಾಸ. ತುಂಬ ಜಾಸ್ತಿ ಚಳಿ ಇದೆ. ಹೌದೌದು ಮನಸ್ಸು, ನಮ್ಮ ಕಡೆ ಕೂಡ ಚಳಿ ಇದೆ. ಬೆಳಿಗ್ಗೆ ಮಾತ್ರ, ಮತ್ತೆ 11 ಗಂಟೆ 10 ಚಳಿ ಎಲ್ಲ ಬಿಟ್ಟು ಹೋಗ್ತದೆ, ಬಿಸಿಲು ಬರ್ತದೆ. ನನಗೆ ಇವತ್ತು ಉಪವಾಸ, ರಾತ್ರಿ ಊಟ ರಾತ್ರಿ ನಮಗೆ ಇವತ್ತು ಬೆಳಿಗ್ಗೆಯಿಂದ ಏನಿಲ್ಲ. ಮಧ್ಯಾಹ್ನ ಏನಾದರೂ ಫ್ರೂಟ್ಸ್ ಏನಾದರೂ ತಿನ್ನಬೇಕು ಅಷ್ಟೇ. ಬನ್ನಿ ಊಟ ಮಾಡೋಣ ಅಂತ ಹೇಳ್ತಾ ಇದ್ದಾರೆ. ಮಾಡಿ ರಾಜೇಶ್ ಅವರು, ಇವತ್ತು ನಾನು ಊಟಕ್ಕೆ ಬರುವುದಿಲ್ಲ ಆಯ್ತಾ. ಬಡವನ್ ಮನೆ ಊಟ ರುಚಿಯಲ್ಲಿ ರಂಗು ರಂಗ ಕಿರಿ ರಂಗ. ಹಾಲು ಕುಡಿದ ಮಕ್ಕಳೇ ಬದುಕಲ್ಲ, ಇನ್ನು ಎಣ್ಣೆ ಹೊಡೆದವರು ಉಳಿತಾರ. ಹೌದೌದು, ಇಲ್ಲೂ ಕೂಡ ಚಳಿ ಇದೆ ದುರ್ಗಾ. ಹೌದೌದು, ಈಗೆಲ್ಲ ಕಡೆ ಚಳಿಗಾಲಲ್ಲ, ಚಳಿ ಇರಲೇಬೇಕಲ್ವಾ. ಹೌದಾ ಅಂತ ಹೇಳಿದ್ರೆ ಆರ್ಯ ಕ್ರಿಯೇಷನ್ ಅವರು ಅದೇನು ಉಪವಾಸ. ಇವತ್ತು ಅಂಗಾರಕ ಸಂಕಷ್ಟ ಚತುರ್ಥಿ ಅಲ್ಲ, ಅಂಗಾರ ಸಂಕಷ್ಟಹಾರ ಚತುರ್ಥಿ ಇವತ್ತು, ಹಾಗೆ ಇವತ್ತು ಉಪವಾಸ. ಅದೇನು ಉಪವಾಸ ಅಂತ ಹೇಳ್ತದೆ. ಆಕಾಶ್ ಅವರು ಬಂದು ಸಂಗೀತ ಮ್ಯಾಮ್ ಸೋ ನೈಸ್ ಅಂತ ಹೇಳ್ತಾ ಇದ್ದಾರೆ. ಥ್ಯಾಂಕ್ ಯು ಆಕಾಶ್ ಅವರೇ. ಲೈವ್ಗೆ ಒಂದು ಲೈಕ್ ಕೊಡಿ. ಹಾಗೆ ನೀವು ಹೊಸಬರಾಗಿದ್ರೆ ನಮ್ಮ ಚಾನಲ್ಗೆ ಸಬ್ ಆಗಿ ಆಯ್ತಾ. ಆಕಾಶ ದೀಪವು ನೀನು, ನಿನ್ನ ಕಂಡಾಗ ಸಂತೋಷವೇನು. ಮೀನು ತಿನ್ನಲ್ವಾ ರಾತ್ರಿ ಊಟಕ್ಕೆ? ಇಲ್ಲ, ಇವತ್ತು ಉಪವಾಸ ದಿನ ಮೀನಿಲ್ಲ. ಇವತ್ತು ವೆಜ್, ವೈಟ್ ರೈಸ್, ದಾಲ್, ಹಾಗೆ ಮತ್ತೆ ಏನಾದರೂ ಒಂದು ಪಲ್ಯ. ಹಾಗೆ ದೇವಸ್ಥಾನದಲ್ಲಿ ಊಟ ಇದೆ, ಹೋಗ್ಬೋದು. ದೇವಸ್ಥಾನದಲ್ಲಿ ಊಟ ಉಂಟು, ಸಂಕಷ್ಟ ಚತುರ್ಥಿ ದಿನದಂದು ಹೋಗ್ಬೋದು. ಆದರೆ ನಾನು ಹೋಗುದಿಲ್ಲ, ಮನೆಯಲ್ಲೇ ಮಾಡುದು. ಹಾಗೆ ಸೂಪರ್ ಸಪೋರ್ಟಲ್ಲಿದ್ದಾರೆ ಶ್ರೀಧರ್ ಬ್ರೋ. ರವಿ ಪೂಜಾರಿ ಅವರು ಬಂದು ಗುಡ್ ಮಾರ್ನಿಂಗ್ ಅಂತ ಹೇಳ್ತಾ ಇದ್ದಾರೆ. ಗುಡ್ ಮಾರ್ನಿಂಗ್ ರವಿ ಪೂಜಾರಿ ಅವರೇ. ಗುಡ್ ಮಾರ್ನಿಂಗ್ ಅಂತ ಹೇಳ್ತಾ ಇದ್ದಾರೆ ರವಿ ಪೂಜಾರಿ ಅವರು. ಥ್ಯಾಂಕ್ ಯು, ನಿಮಗೆ ಕೂಡ ಗುಡ್ ಮಾರ್ನಿಂಗ್. ಲೈವ್ಗೆ ಬಂದದಕ್ಕೆ ಥ್ಯಾಂಕ್ ಯು, ಲೈಕ್ ಕೊಟ್ಟದಕ್ಕೆ ಥ್ಯಾಂಕ್ ಯು. ಲೈಕ್ ಕೊಟ್ಟೆ, ಲೈನ್ ಹೊಡೆಯೋದು ಬಾಕಿ ಇದೆ. ಹೌದೌದು, ಹೊಡೀರಿ. ಯಾರಿಗೆ ಹೊಡಿತೀರ ಲೈನ್? ಹೊಡೀರಿ. ಅಯ್ಯೋ ದೇವ. ಅಕ್ಷಯ್ ಅವ್ರು ನಗ್ತಾ ಇದ್ದಾರೆ. ಸೂಪರ್ ಸಪೋರ್ಟಲ್ಲಿದ್ದಾರೆ ಶ್ರೀಧರ್ ಬ್ರೋ. ಥ್ಯಾಂಕ್ ಯು ಶ್ರೀಧರ್ ಬ್ರೋ, ಥ್ಯಾಂಕ್ ಯು ಸೋ ಮಚ್. ಚುರಾ ಲಿಯಾ ಹೈ ತುಮ್ನೆ ಜೋ ದಿಲ್ ಕೋ, नजर नहीं चुराना सनम, बदल के मेरी तुम जिंदगानी, कहीं बदल ना जाना सनम. ದಿನ ಹೀಗೆ ಆಗ್ಲಿ, ಮೀನಿನ ಪ್ರಾಣ ಉಳಿಯಲಿ. ಹೌದೌದು, ಈಗ ನಿಮ್ಗೆ ಮೀನಿನ ಪ್ರಾಣ ಉಳಿಬೇಕಾ? ಅಯ್ಯೋ ದೇವರೇ, ನನಗೆ ಅಂತ ಇದಾಗೋದು. ನನಗೆ ನೋಡಿ, ಮಾಂಗಲ್ಯ ಮುತ್ತೈದೆ ಹೆಣ್ಣಿಗೆ ಸಿಂಧೂರವು, ಮಾಂಗಲ್ಯ ಎಂಬುದು ಕುಲನಾರಿಗೆ ನಿತ್ಯ ಸೌಭಾಗ್ಯವು. ನಗುವೂ ಇದೆ, ಅಳುವೂ ಇದೆ, ಜಗವೆಲ್ಲವೂ ಆರೈಸುವ ಮುಕ್ಕೋಟಿ ದೇವರ ಸಾಕ್ಷಿ ಇದೆ. ಮನಶ್ರೀ ಅಂತ ನಗ್ತಾ ಇದ್ದಾರೆ ರಾಜೇಶ್ ಅವರು. ಥ್ಯಾಂಕ್ ಯು. ನಿಮ್ಮ ಸಾಂಗ್ ಕೇಳಿ ನಾನು ಫಿದಾ. ಓ ಹಾಗೆ ಯಾರಿಗೂ ತೊಂದರೆ, ಮೀನಿನ ಪ್ರಾಣ ತೆಗೆಯಬಾರ್ದು. ಅದು ಮೀನು ನಾವು ಪ್ರಾಣ ಇರುವಾಗ ತಿನ್ನೋದಿಲ್ಲವಾ, ಪ್ರಾಣ ಹೋದ್ಮೇಲೆ ತಿನ್ನೋದು. ಹಾಗೆ ಅದು ಏನು ಗೊತ್ತಾ, ಇದು ಏನು ಗೊತ್ತಾ, ಒಂದು ನಿಯಮ. ನಮ್ಮ ಇದು
ಇದರಲ್ಲಿ ಒಂದು ಇದಾಗ್ತದಲ್ಲ, ಚಕ್ರ ತಿರ್ತದಲ್ಲ ಹಾಗೆ. ಈಗ ನಾವು ಹೇಗೆ ಮನುಷ್ಯರು ಹುಟ್ಟಿದ ನಂತರ ಸಾಯಲೇಬೇಕಲ್ಲ, ಹಾಗೆ ಮೀನು ಕೂಡ ಎಲ್ಲರಿಗೂ ಕೂಡ ಸಾವು ಇದ್ದೇ ಇದೆ ಅಲ್ವಾ, ಹಾಗೆ. ಯಾರಿಗೂ ತೊಂದರೆ ಕೊಡದ ಮೀನು. ಮನಶ್ರೀ ಅವರು ಶ್ರೀಧರ ಅವರು ಹಾನ್ ಅಂತ ಹೇಳ್ತಾ ಇದ್ದಾರೆ. ಆಕಾಶ್ ಅವರು ಮದುವೆ ಆದರೆ ಬಲ್ಲಿ ಮಾಡಬಾರ್ದಾ? ತಪ್ಪಲ್ವಾ ಅದು? ತಪ್ಪಲ್ವಾ? ಸೂರ್ಯನ ಕಿರಣ ಚುಂಬಿಸಿ ತಾನೆ ತಾವರೆ ಅರಳಿತು. ಸಾಂಗ್ ಕೇಳಿ ಬ್ಯಾಂಗಿಂದ ಏನು ಹಾಕೋಬೇಕಂತ ಯಾರು ಹೇಳಿ? ಈಗ ನಿಮ್ಗೆ ಎಂತ ಆಗ್ತದೆಯಾ ಮುದ್ದು ಬ್ರೋ? ಸಾಂಗ್ ಕೇಳಿ ಎಂತ ಆಗ್ತದೆ? ನೀವು ಏನಾದ್ರೂ ಕಿರಿಕಿರಿ ಆದ್ರೆ ಮ್ಯೂಟ್ ಮಾಡಿಬಿಡಿ. ನನಗೆ ಸಾಂಗ್ ಹೇಳುದು ಬಿಡ್ಲಿಕ್ಕೆ ಆಗುದಿಲ್ಲ. ಸಿಕ್ಸಿದ್ ಯಾರು? ಮನಶ್ರೀ. ಅದು ಮನಶ್ರೀಯ ನಮ್ಮ ಲೈವಿಗೆ ಬರ್ತಾರೆ. ಮನಶ್ರೀ ಬರ್ತಾರೆ. ಅವರು ವೆಜಿಟೇರಿಯನ್, ನಾವು ನಾನ್ ವೆಜಿಟೇರಿಯನ್ ಅಲ್ಲ, ಹಾಗೆ. ಅವರು ಮೀನು ತಿನ್ನುದಿಲ್ಲ, ನಾವು ಮೀನು ತಿಂತೇವೆ, ಹಾಗೆ ಅವರು ಹೇಳುದು. ಹೌದಾ ಅಂತ ಹೇಳ್ತಾ ಇದ್ದಾರೆ. ಹೌದೌದು, ಏನೋ ಖುಷಿ ಭಾವ ಹೇಳಿರ್ಬೇಕು ಅನ್ಕೊಂಡು, ಏನೋ ಖುಷಿ ಭಾವ ಹೇಳಿರ್ಬೇಕು. ಏನಿಲ್ಲಪ್ಪ, ಭಾವ ಎಂತ ಹೇಳ್ತಾರೆ? ಅಯ್ಯೋ ದೇವ. ಹೃದಯದ ಒಳಗೆ ಹೃದಯವಿದೆ, ಅವನಲ್ಲಿ ಅವಳ ಹೃದಯವಿದೆ. ಯಾವುದು ಈ ಹೃದಯ? ಯಾವುದು ಈ ಹೃದಯ? ಅಯ್ಯೋ ದೇವ. ರೋಮನ್ ಜೋಶಿ ಅವರು ಬಂದರು. ಗುಡ್ ಮಾರ್ನಿಂಗ್ ಅಂತ ಹೇಳ್ತಾ ಇದ್ದಾರೆ. ಗುಡ್ ಮಾರ್ನಿಂಗ್ ರೋಮನ್ ಜೋಶಿ ಅವರು, ವೆಲ್ಕಮ್. ಮನಶ್ರೀ ಅಲ್ಲ, ಮಾಲಾಶ್ರೀ DC ಅಂತೇಳಿ. ಅವರು ಮನಶ್ರೀ ಬೇರೆ, ಮಾಲಾಶ್ರೀ ಬೇರೆಯಾ? ಮಾಲಾಶ್ರೀ ಅವರು ಆಕ್ಟರ್ ಒಬ್ಬರು. ಅದು ಪದ್ಯ ಉಂಟಲ್ಲ, ಯಾವುದು ಗೊತ್ತುಂಟ? ಒಳಗೆ ಸೇರಿದರೆ ಗೊಂಡು ಹುಡುಗಿಯಾಗುವಳು ಗಂಡು, ಬೆಸೆಯಾಗಿದೆ ನಶೆಯೇರಿದೆ ಮೆತ್ ಮೇರಿದ ಜೋಪಾನ. ಹೇ 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 ಹೇ, ಅದರಲ್ಲಿರೋದು ಮಾಲಾಶ್ರೀ. ಇದು ನಮ್ಮ ಲೈವಿಗೆ ಬಂದು ಸಪೋರ್ಟ್ ಮಾಡೋದು ಮನಶ್ರೀ, ಹಾಗೆ. ಮನಶ್ರೀ. ಭಾಸ್ಕರ್ ಅವರು ಬಂದರು ಪುನಃ. ಭಾಸ್ಕರ್ ಅವರು ಸಪೋರ್ಟಲ್ಲಿದ್ದಾರೆ. ಥ್ಯಾಂಕ್ ಯು. ಬಾಯ್ ರಾಜೇಶ್ ಅವರೇ, ಥ್ಯಾಂಕ್ ಯು ಸೋ ಮಚ್. ನೀವು ಬಿಜಿ ಇರೋದ್ರಲ್ಲಿ ಕೂಡ ನಮ್ಮ ಲೈವ್ಗೆ ಬಂದು ಸಪೋರ್ಟ್ ಮಾಡ್ತೀರಲ್ಲ, ಥ್ಯಾಂಕ್ ಯು ಸೋ ಮಚ್. ಮನಶ್ರೀ ನಗ್ತಾ ಇದ್ದಾರೆ. ಹೌದಲ್ವಾ ಮನಶ್ರೀ? ಅದು ಮಾಲಾಶ್ರೀ ಬೇರೆ, ಇದು ನಮ್ಮ ಲೈವ್ಗೆ ಬಂದು ಸಪೋರ್ಟ್ ಮಾಡುವ ಮನಶ್ರೀ ಇವರೇ ಅಲ್ವಾ? ಮನಸ್ಸು ಹೇಳ ಬಯಸಿದೆ ನೂರೊಂದು, ತುಟಿಯ ಮೇಲೆ ಬಾರದಿದೆ ಮಾತೊಂದು. ವಿದಾಯ ಗೆಳೆಯನೇ, ವಿದಾಯ ಗೆಳತಿಯೇ, ವಿದಾಯ ಹೇಳ ಬಂದಿರುವೆವು ನಾವಿಂದು. ಸಾಂಗ್ ಹಾಡಬೇಡಿ, ಕಾಪಿರೇಟ್ ಬೀಳುತ್ತೆ. ಅದು ಮ್ಯೂಸಿಕ್ ಹಾಕಿದರೆ ಕಾಪಿರೇಟ್. ನಾನು ನನ್ನ ಬಾಯಲ್ಲಿ ಹೇಳೋದಲ್ಲವಾ, ಅದು ಏನಾಗುದಿಲ್ಲ ಕಾಣಬೇಕು. ಬಾಯ್ ಆಲ್ ಅಂತ ಹೇಳ್ತಾ ಇದ್ದೆ ರಾಜೇಶ್ ಅವರು. ಬಾಯ್ ರಾಜೇಶ್ ಅವರೇ. ಮಡಿಯಾಳ ಅವರು ಬಂದರು. ಹಾಯ್ ಮಡಿಯಾಳ ಅವರೇ, ವೆಲ್ಕಮ್. ಹೋಗ್ತಾ ಇದ್ದೀರಾ? ಸ್ಕಿಪ್ ಆಯ್ತಾ? ಎಲ್ಲಿ ಉಂಟು ಮಾರೆ ಸ್ಕಿಪ್ ಆದದ್ದು? ಮನಶ್ರೀಗೆ ಲೈ ನೋಡಿಲ್ಲ. ಅದು ಮನಶ್ರೀ ಹತ್ರ ಕೇಳಬೇಕು ನೀವು, ಅಕ್ಷಯ್ ಅವರೇ. ಮನಶ್ರೀ ಹತ್ರ ಕೇಳಿ ನೋಡಿ, ನನ್ನ ಹತ್ರ ಕೇಳಬೇಡಿ ಮಾರ್ರೆ. ಮನಶ್ರೀ ನಾನು ಎಣ್ಣೆ ಹಾಕಲ್ಲ, ಮಾನಶ್ರೀ ಎಣ್ಣೆ ಹಾಕ್ತಾರೆ. ಹೌದೌದು. ಎಂಥದ್ದು ಎಣ್ಣೆ ಹಾಕೋದು? ಅದು ಪದ್ಯದಲ್ಲಿ, ಅದು ಪಿಕ್ಚರಲ್ಲಿ. ಅಚ್ಚು ಅವ್ರು ಬಂದರು. ಹಾಯ್ ಅಚ್ಚು ಅವರೇ, ವೆಲ್ಕಮ್. ನಿಮ್ಮ ಊರು ಯಾವುದಂತ ಕೇಳ್ತಾ ಇದ್ದಾರೆ ಯೂಸರ್ ಅವರು. ನಮ್ಮ ಊರ ಮಂಗಳೂರು. ಓಕೆ, ಯುವರಾಸ್ ಅಂತ ಹೇಳ್ತಾ ಇದ್ದಾರೆ. ನಮ್ಮದು ಊರು ಮಂಗಳೂರು. ರೋಮನ್ ಅವರೇ, ಯೂಸರ್ ಅವರೇ, ಅಚ್ಚು ಅವರೇ, ನೀವು ಹೊಸಬರಾಗಿದ್ರೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಲೈವಿಗೆ ಒಂದೊಂದು ಲೈಕ್ ಕೊಡಿ. ಇನ್ನೂ ಮೆಸೇಜ್ ಇದೆ ಮೇಲೆ, ಹೌದಾ? ನೋಡ್ತೀನಿ, ಒಂದು ನಿಮಿಷ ನಿಲ್ಲಿ, ನೋಡಿ ಬರ್ತೇನೆ. ಮದುವೆ ಆದ್ರೆ ಲೈನ್ ಹೊಡಿಬಾರ್ದು ಅದುವಾ? ಹೌದು, ಹೊಡಿಬಾರ್ದಲ್ಲ ಮಾರ್ರೆ. ಮದುವೆ ಆಗಿ ಫಿಕ್ಸ್ ಆಗಿರ್ತದಲ್ಲ, ಮತ್ತೆ ಎಂತಕ್ಕೆ ಇನ್ನೊಂದು ಲೈನ್, ಇನ್ನೊಂದು ಮೆಸೇಜ್? ಅದುವೇ ಅಲ್ಲ. ಭಾಸ್ಕರ್ ಅವರು ಸಪೋರ್ಟ್ ಅಲ್ಲಿ ಇದ್ದಾರೆ. ಮದುವೆ ಆಗದವರು ಎಷ್ಟೋ ಮಂದಿ ಇಲ್ವಾ? ಮದುವೆ ಆದವರೇ ಯಾಕೆ ಬೇಕು?
ಅದಲ್ವಾ ಇನ್ನೊಂದುಂಟಾ? ಎಲ್ಲಿ ಹೋಯ್ತು ಮಾರೆ? ಇನ್ನೂ ಡೌಟ್ ನನಗೆ ಮೆಸೇಜ್ ಸಿಕ್ಕೋದು. ಯಾಕೆಂದ್ರೆ ನಿಮ್ಮ ಸಾಂಗ್ ಕೇಳಿ ನಾನು ಫಿದಾ, ಅದಲ್ಲ, ಬೇರೆ ಮೆಸೇಜ್ ಇಲ್ಲ, ಅದಷ್ಟೇ ಇರುದು. ಇಲ್ಲ ಬೇರೆ ಮೆಸೇಜ್ ಇಲ್ಲ ನಿಮಗೆ. ಅದಲ್ಲ ಮನಶ್ರೀಗೆ ಅದಾಯಿತು. ಅದು ಮನಶ್ರೀ ಹತ್ರ ಕೇಳಬೇಕು. ಇವಳಿಗೆ ಮನಸ್ಸು ಇರಬೇಕಲ್ವಾ? 2 ಮೆಸೇಜ್ ಸ್ಕಿಪ್. ಇಲ್ಲ ಮೆಸೇಜ್ ನನಗೆ ಡೌಟು. ಮೆಸೇಜ್ ಇಲ್ಲ. ಅದು ಕೆಲವೊಂದು ಸಲ ಬರೋದಿಲ್ಲ. ಕೆಲವೊಮ್ಮೆ ಏನು ಗೊತ್ತಾ, ಕೆಲವು ಮೆಸೇಜ್ ಶೋ ಆಗುದಿಲ್ಲ. ಅಚ್ಚು ಅವರು ಏನದು ಕೆಂಪು ಮಾಡಿ ಕಣ್ಣೆಲ್ಲ ಮಾಡಿ ನೋಡ್ತಿದ್ದೀರಾ? ಅಚ್ಚು ಅವರೇ, ಮನಸ್ಸು ಸಪಡಲಿದ್ದಾರೆ. ಈ ಮೆಸೇಜ್ ಇಲ್ಲ ಮೆಸೇಜ್ ಇಲ್ಲ. ಇನ್ನೊಮ್ಮೆ ಹಾಕಿ, ಇನ್ನೊಮ್ಮೆ ಟೈಪ್ ಮಾಡಿ. ಹೇಳಲ್ಲ ನಿಂಗಂತೂ ಹೇಳಲ್ಲ. ಹಾಯ್ ಮಂಜು ಅಂಕಲ್ ಅವರೇ, ಹೇಗಿದ್ದೀರಾ? ಮಂಜು ಅಂಕಲ್ ಅವರೇ ಹೇಗಿದ್ದೀರಾ? ಕಾಫಿ ಆಯ್ತಾ? ಟೀ ಆಯ್ತಾ? ತಿಂಡಿ ಆಯ್ತಾ? ಸೂಪರ್ ಸಪೋರ್ಟಲ್ಲಿದ್ದಾರೆ ನಮ್ಮ ಭಾಸ್ಕರ್ ಅವರು. ಹಾಯ್, ನಿದ್ದೆ ಬರುತ್ತಿದೆ ಆದರೆ ವರ್ಕ್ ಉಂಟು. ಓ ದೇವರೇ, ಈ ಮೇರೆ ನಿದ್ರೆಲೇ ಇದ್ದಿ. ತುಶಾಂತ್ ಅವರೇ, ನೀವು ನಿದ್ದೆ ಮಾಡಿಯಾ? ಸೂಪರ್ ಸಪೋರ್ಟಲ್ಲಿ ನೀವು ಹೀಗೆ ಚೇರಲ್ಲಿ ಕೂತ್ಕೊಂಡು ನಿದ್ದೆ ಮಾಡ್ತೀರಿ ಕಾಣಬೇಕು. ಮತ್ತೆ ನಿದ್ರೆ ಇಲ್ಲದ್ರೆ ಹೇಗೆ? ಇಲ್ಲಿ ಇದು ಡಾರ್ಕ್ ಸರ್ಕಲ್ ಬರ್ತದೆ ನಿದ್ರೆ ಇಲ್ಲದಿದ್ರೆ, ನೋಡಿ. ಸೂಪರ್ ಸಪೋರ್ಟ್ ಆಗ್ಲಿ ಇಲ್ಲದೆ ಹಂಗೆ ಇಲ್ಲದೆ ಎಂತ. ಅಯ್ಯೋ ದೇವರೇ. ಶ್ರೀಧರ್ ಬ್ರೋ ಸಪೋರ್ಟ್ ಅಲ್ಲಿದ್ದಾರೆ. ಥ್ಯಾಂಕ್ ಯು ಶ್ರೀಧರ್ ಬ್ರೋ. ಆಯ್ತು ಶಾಂತ್ ಬ್ರೋ, ಕಾಫಿ ಆಯ್ತಾ? ಟೀ ಆಯ್ತಾ? ತಿಂಡಿ ಆಯ್ತಾ ನಿಮ್ದು? ಓ ಅದು ನಿಮ್ದು ಚಾನಲ್ ಇದೆಯಾ? ಚಾನಲ್ ಅಕ್ಷಯ್ ಅವರೇ ಚಾನಲ್ ಇದೆಯಾ? ಹೌದೌದು, ಹಂಗಿಲ್ಲದೆ ಕಾಣಲ್ಲ. ಚಾನಲ್ ಇದೆಯಾ? ಕೊಡ್ತೇನೆ. ನಾನು ಕೇಳಲ್ಲ. ಹೌದು, ಹೇಳಲ್ಲ ನಿಂಗಂತೂ ಹೇಳಲ್ಲ. ಓಕೆ ದುರ್ಗಾ ಸಿಸ್, 12 ಗಂಟೆಗೆ ಲೈವ್ ಇದೆ, ಬನ್ನಿ. ಇಲ್ಲದಿದ್ರೆ ಶ್ರೀಧರ್ ಬ್ರೋ ಲೈವಿಗೆ ಬರದಿದ್ರೆ ಆನ್ ಇರ್ತೇನೆ, ಆಯ್ತಾ? ಗಣಪತಿ ದೇವರ ಹಾಡಿ ಪ್ರೀತಿಸ್ ಬಂದ್ರು. ಹಾಯ್ ಪ್ರೀತಿಸ್, ವೆಲ್ಕಮ್. ನಂದು ನಿದ್ದೆನೇ ಆಗಿಲ್ಲ. ಇನ್ನೆಲ್ಲಿ ಟಿಫಿನ್? ನೀವು ತಿಂಡಿ ಎಲ್ಲ ಸರಿ ಕಟ್ ಮಾಡೋದಿಲ್ಲವಾ ತುಶಾಂತ್? ಟೈಮ್ ಟು ಟೈಮ್ ತಿಂಡಿ ಎಲ್ಲ ತಿನ್ನಬೇಕು. ಪ್ರೀತಿಸ್ ಚಾಪರಿಯರ ತಿಂಡರ ದಾದ ತಿಂಡಿ. ಓಕೆ ದುರ್ಗಸಿಸ್ ಅಂತ ಹೇಳ್ತಾ ಇದ್ದಾರೆ. ಮನಸ್ಸಿಗೊಂದು ಪದ್ಯ ಬೇಕಂತೆಲ್ಲ. ನಾನು ಹುಡುಕುದು ಪದ್ಯ ಎಲ್ಲಿ ಉಂಟಂತ. ಗಣಪತಿನದ್ದು ಬೇಕಲ್ಲ. ಒಂದೇ ಓಂಕಾರ ಶ್ಯಾಮಲ ಕರ್ಣನೆ ಶಂಕರ ಸುತ ಶರಣು ವಿನಾಯಕ ಮಂಗಳವರ ಶರಣು. ಮಧುರು ಗಣಪತಿ ಶರಾವು ಗಣಪತಿ ಕುಂಬಾಶಿ ಗಣಪತಿ ಶರಣು. ಅಟ್ಯಂಗಿ ಗಣಪತಿ ಇಡಗೊಂಜಿ ಗಣಪತಿ ಗೋಕರ್ಣ ಗಣಪತಿ ಶರಣು. ಒಂದೇ ಓಂಕಾರ ಶ್ಯಾಮನ ಕರ್ಣನೆ ಶಂಕರ ಸುತ ಶರಣು ವಿನಾಯಕ ಮಂಗಳವರ ಶರಣು. ಸುಮುಖನೆ ಕಪಿಲನೆ ಏಕದಂತನೆ ಶುಭವರ್ಣ ಗೌರಿ ಸುತನೆ. ನೀನಿಲ್ಲದೆ ನಗಾರು ಸಕರಿಲ್ಲವೋ ಬಾಂಧವರಿಲ್ಲವೋ ಕಾಯುವವರಿಲ್ಲವೋ. ಮಧುರು ಗಣಪತಿ ಶರಾಬು ಗಣಪತಿ ಕುಂಬಾಶಿ ಗಣಪತಿ ಶರಣು. ಅಟ್ಯಂಗಿ ಗಣಪತಿ ಇಡಗೊಂಜಿ ಗಣಪತಿ ಗೋಕರ್ಣ ಗಣಪತಿ ಶರಣು. ವಿಕಟನೆ ವಿಮಲನೆ ತೂಮ್ರವರ್ಣನೆ ಗಣನಾಥ ನಿನಗೆ ವಂದನೆ. ನಿನ್ನನ್ನು ಎಂದೆಂದು ಸ್ತುತಿ ಮಾಡುವೆ ಹಾಡಿಕೊಂಡಾಡುವೆ ಪೂಜೆ ವ್ರತ ಮಾಡುವೆ.
ಮಧುರು ಗಣಪತಿ ಶರಾವು ಗಣಪತಿ ಕುಂಬಾಶಿ ಗಣಪತಿ ಶರಣು ಅಟ್ಯಂಗಿ ಗಣಪತಿ ಇಡಗೊಂಜಿ ಗಣಪತಿ ಗೋಕರ್ಣ ಗಣಪತಿ ಶರಣು. ನಿಮ್ಗೆ ಬೇಡ ಅಂದ್ರೆ ಪ್ರೀತಿ ಮ್ಯಾಮ್ಗೆ ಲೈವ್ ನೋಡಿಲ್ಲ ಅಂತ ಪ್ರೀತಿ ಮ್ಯಾಮ್ ಹತ್ರ ಕೇಳಿ ನೋಡಿ. ಆಯ್ ಶ್ರೀ ಬ್ರೋ ಗುಡ್ ಮಾರ್ನಿಂಗ್ ಲೈಕ್ ಡನ್ ಅಂತ ಹೇಳಿದ್ರೆ ಓಕೆ ದುರ್ಗಸಿಸ್ ಅಂತ ಹೇಳ್ತಾ ಇದ್ದಾರೆ. ಹಾಯ್ ಪ್ರೀತಿಸಿಸ್ ಎಂಚ ಉಳ್ಳಾರು ದಾದ ತಿಂಡಿ ಗುಡ್ ಮಾರ್ನಿಂಗ್ ಪನದುಲೇರು ನಿಮ್. ಹಾಯ್ ಮನಶ್ರೀ ಗುಡ್ ಮಾರ್ನಿಂಗ್. ಟೈಮ್ ಇಲ್ಲ ವರ್ಕ್ 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 ಇದು ಶಾಂತಿದು ವರ್ಕಿ. ನಂಗೆ ಉಪ್ಪಿಟ್ಟು ಪ್ರೀತಿಸಿಸ್ ಅಂತ ಹೇಳ್ತಾ ಇದ್ದಾರೆ. ಪ್ರೀತಿ ಮೇಡಮ್ ಹಾಯ್ ಕಾಫಿ ಆಯ್ತಾ ಟಿಫಿನ್ ಆಯ್ತಾ ಅಂತ ಕೇಳ್ತಾ ಇದ್ದೆ. ಮನಶ್ರೀ ಉಪವಾಸ ಸಿಸು ಓನ್ಲಿ ಕಾಫಿ ಅಂದು ಇರೆಗ್ಯುಲರ್ ಉಪವಾಸನ ಎಂಕ್ಲೆ ಅಂದ್ ದೇವಸ್ಥಾನ ಬೋದು ಬರ್ತೀನಿ ಕಾಂಡೆ ದೇವಸ್ಥಾನ ಬೋದು ಬರ್ತೆ. ಗುಡ್ ಮಾರ್ನಿಂಗ್ ಪ್ರೀತಿ ಮೇಡಮ್ ನಮಸ್ತೆ ಅಂತ ಹೇಳಿದೆ. ಮನಶ್ರೀ ನಾನು ಉಪವಾಸ ನಿಮ್ದಾಯ್ತಾ ಅಂತ ಕೇಳ್ತೆ. ಶ್ರೀ ಬ್ರೋ ನಿಮ್ದಾಯ್ತಾ? ನಾನು ಕಾಫಿ ಮಾತ್ರ ಶ್ರೀ ಬ್ರೋ ಇವತ್ತು ಅಂತ ಹೇಳಿದೆ. ಪ್ರೀತಿ ಮೇಡಮ್ ಟಿಫಿನ್ ಆಯ್ತಾ? ಚಪಾತಿ ನೀವು ಯಾಕೆ ಉಪವಾಸ? ಸಂಕಷ್ಟಿ ಅದಕ್ಕೆ ಅಂತ ಹೇಳಿದೆ. ಲೈವಿಗೆ ಲೈಕ್ ಕೊಡಿ ಪ್ರೀತಿಸ್ ಕೋಡೆ ಲೈವ್ ಮಲ್ದಾರೆ. ಗಣೇಶ ಒಳ್ಳೇದು ಮಾಡಲಿ ಥ್ಯಾಂಕ್ ಯು ಪ್ರೀತಿ ಮ್ಯಾಮ್ ಅಂತ ಹೇಳ್ತಾ ಇದ್ದಾರೆ ಅಕ್ಷಯ್ ಅವರು. ಭಾಸ್ಕರ್ ಅವರು ಸಪೋರ್ಟಲ್ಲಿ ಇದ್ದಾರೆ. ಪ್ರೀತಿ ಮ್ಯಾಮ್ ನೋಡಿಲ್ಲ ನಿಮ್ಗೆ ಅಂತ ಕೇಳ್ತಾ ಇದೆ. ನಿನ್ನೆ ನೋಡಿದ್ರಲ್ಲ ವರ್ಕ್ ಹೇಗಿದೆ ಅಂತ. ಹೌದೌದು ನೋಡಿದ್ದೀನಿ. ನಿಮ್ದು ವರ್ಕ್ ಅಂದ್ರೆ ವರ್ಕ್ ಮಾರ್ರೆ, ವರ್ಕಿ ನಿಮ್ದಲ್ವಾ. ಆದರೆ ನೀವು ನಿಮ್ಮ ಆರೋಗ್ಯದ ಬಗ್ಗೆ ಕೂಡ ನೋಡ್ಕೊಳ್ಬೇಕಲ್ಲ ತುಷಾಂತ್ ಅವರೇ. ಟೈಮ್ಗೆ ಊಟ ತಿಂಡಿ ಎಲ್ಲ ಮಾಡ್ಬೇಕಲ್ಲ. ಯಾನ ಟೆಂಪಲ್ ಹೋದ್ ಬರ್ತೀನಿ ತಂದಿ ನನ್ನ ರಶ್ ಹಾಕೊಂಡು ಇನಿ ಅಂಗಾರಕ ಸಂಕಷ್ಟತೆ ಐ ಕ್ಯಾನ್ ಬೇಗ ಪೋಯಿನಿ ಇಜಿನ ಪಕ್ಕ ಸುತ್ತು ಪರ್ರೆ ಬಾರಿ ಬಂಗ ಹಾಕೊಂಡು ಮಸ್ತು ಜನ ಒಪ್ಪುವೇರು. ಮುಕ್ತಿ ಅವರು ಬಂದ್ರು. ಹಾಯ್ ಮುಕ್ತಿ ಅವರು ವೆಲ್ಕಮ್. ಹಾಯ್ ಟಿಫಿನ್ ಆಯ್ತಾ ನಿಮ್ದು? ನಂದು ಟಿಫಿನ್ ಅಂದ್ರೆ ಇವತ್ತು ಏನು ಗೊತ್ತಾ, ಮಕ್ಕಳಿಗೆ ಮಾಡಿದ್ದೇನೆ ತಿಂಡಿ ಇಡ್ಲಿ. ನನಗೆ ಇವತ್ತು ಸಂಕಷ್ಟಹರ ಚತುರ್ಥಿ, ಇವತ್ತು ತಿನ್ನೋದಿಲ್ಲ ನಾನು. ಬೆಳಿಗ್ಗೆ ಎಂತ ತಿನ್ನೋದಿಲ್ಲ, ಮಧ್ಯಾಹ್ನ ಏನಾದ್ರೂ ಒಂದು ಫ್ರೂಟ್ಸ್ ಏನಾದ್ರೂ ತಿನ್ಬೇಕಷ್ಟೇ. ಪ್ರೀತಿ ಮೇಡಮ್ ಹತ್ರ ಇದು ಉಂಟು ಅಣ್ಣ ಹುಷಾರು. ಪ್ರೀತಿ ಮೇಡಮ್ ಅದು ಚಪ್ಪಲಿ ಉಂಟಂದೆ ಅಣ್ಣ ಹುಷಾರು ಅಂತ ಹೇಳ್ತಾ ಇದ್ದಾರೆ ಭಾಸ್ಕರ್ ಅವರು. ಏನು ಇಲ್ಲ ಅಂದ್ರೆ ಏನು ಪ್ರೀತಿ ಮ್ಯಾಮ್ ಅಂತ ಏನು ಗೊತ್ತು ಜಿ ಕೇಳ್ತಾ ಇದ್ದಾರೆ. ಸೂಪರ್ ಸಪೋರ್ಟ್ ಅಲ್ಲಿ ಇದ್ದಾರೆ. ಶ್ರೀಹರಿ ಅವರು ಬಂದು ಸೊಲ್ಮೆಲು ಅಂತ ಹೇಳ್ತಾ ಇದ್ದಾರೆ. ಸೊಲ್ಮೆಲು ಶ್ರೀಹರಿ ಅವರೇ. ಶ್ರೀಹರಿ ಅವರೇ ಕಾಫಿ ಆಯ್ತಾ ಟೀ ಆಯ್ತಾ ತಿಂಡಿ ಆಯ್ತಾ? ಎಂತ ತಿಂಡಿ? ಸುಮ್ನೆ ನಗ್ತಾಳೆ ಚುಮ್ನೆ ಮಿಂಚ್ತಾಳೆ ಯೌವನವೇ ಆಯ್ಲಾಯ್ಲು ಹೃದಯಗಳ ಬ್ರೇಕ್ ಬಾಯ್ಲು ಆಕ್ಸಿಡೆಂಟ್ ಆಗೋಗಿದೆ. ಶ್ರೀಹರಿ ಅವರು 27 ಲೈಕ್ ಅಂತ ಹೇಳಿದ್ರೆ ಥ್ಯಾಂಕ್ ಯು ಶ್ರೀಹರಿ, ಥ್ಯಾಂಕ್ ಯು ಸೋ ಮಚ್. ಭಾಸ್ಕರ್ ಅವರು ಸಪೋರ್ಟಲ್ಲಿದ್ದಾರೆ. ಪ್ರೀತಿಸ್ ನನಗೆ ಲೈವ್ ನೋಡಿದಕ್ಕೆ ನಾನು ಕಾಲೇಜ್ ಹುಡುಗಿ ಅಲ್ಲ, ಒಂದು ಬಿಟ್ರೆ ಹೋಗಿ ಬೀಳ್ಬೇಕು ಅಂತ ಹೇಳ್ತಿದ್ದಾರೆ ಪ್ರಿನ್ಸಿಸ್. ಎಡ್ಡ ಅಣ್ಣರಿಗೆ ಪ್ರಿನ್ಸಿಸ್. ಓಕೆ ಬಾಯ್. ಆಯ್ತಾಯ್ತು ಶ್ರೀಹರಿ ಅವರೇ ಬ್ಯುಸಿ ಇದ್ದೀರಾ? ಥ್ಯಾಂಕ್ ಯು ಸೋ ಮಚ್. ಆಯ್ತಾ ಶ್ರೀಹರಿ ಅವರು ಬಂದು ಒಂದು ಲೈಕ್ ಕೊಟ್ರಲ್ಲ, ಥ್ಯಾಂಕ್ ಯು ಸೋ ಮಚ್. ಏನು ಹುಡುಗಿರೋ ಯಾಕೆ ಹಿಂಗಾಡ್ತಾರೋ, ಲವ್ ಅಂತ ಕಣ್ಣೀರಾಗ್ತಾರೋ, ಕಣ್ಣೀರಲ್ಲ ಪಣ್ಣೀರ ಮಳೆಯು ನನ್ನ ಪ್ರಿಯನಿಗೆ ಪ್ರೀತಿಯ ಅಭಿಷೇಕ. ಏನ್ ಹುಡುಗಿರೋ ಯಾಕೆ ಹಿಂಗಾಡ್ತಾರೋ, ಲವ್ ಅಂತ ಬಾಯ್ ಪಡ್ಕೊಡ್ತಾರೋ. ಅಯ್ಯೋ ದೇವ, ಸೂಪರ್ ಸಪೋರ್ಟ್ ಅಲ್ಲಿದ್ದಾರೆ ಭಾಸ್ಕರ್ ಅವರು. ಬೊಕ್ಕ ದಾನಿ ಲೈನಿಗೆ ಕಾಂಡೆ ಒಂದಿನ ಸ್ಕೇಲ್ ಪತ್ತೊಂದಿರ್ತೋ ಜೋಡಿ. ನಮ್ಮ ಬುಕ್ ಕೊಂಡ ಯಾವ ಅಕ್ಷಯ್ ಆರು ಲೈನ್ ಪಾಡುವಿರು ಬುಕ್ ಸ್ಕೇಲ್ ಇದೆ ಅಲ್ಲ ಅಕ್ಷಯ್ ಅವರೇ? ಪೆನ್ಸಿಲ್ ಬೇಕಾ, ಪುಸ್ತಕ ಬೇಕಾ? ಕಾಲೇಜ್ ಹುಡುಗಿ ಆದ್ರೆ ಮಾತ್ರ ಲೈನ್ ನೋಡಿಬೇಕಾ ಪ್ರೀತಿ? ಮತ್ತೆ ನಾವೆಲ್ಲ ಎಂತ ಅಲ್ವಾ, 18, 20, 28 ಅಲ್ಲಿವರೆಗೆ ಮಾತ್ರ. ನಮ್ಗೆ ಎಷ್ಟಾಗಿದೆ? ಸ್ಕಿಪ್ ಮಾಡಿ ನೇರ ನಿದ್ರೆದಾರ ಸ್ಕಿಪ್ ಮಾಡ ಹೊಡಿಬೋದು. ನಿದ್ದೆಗೆ ಟೈಮ್ ಇಲ್ಲ ಇನ್ನು. ಆರೋಗ್ಯ ಹೇಗೆ ನೋಡಿಕೊಳ್ಳಿ? ಇಲ್ಲ ತುಷಂತರೆ, ಏನು ಗೊತ್ತಾ, ನಿದ್ದೆ ನೀವು ಮಾಡ್ತೀರಾ ಸರಿ, ಆದ್ರೆ ಏನು ಗೊತ್ತಾ, ಆರೋಗ್ಯ ಊಟ ಮಾಡಬೇಕು, ಮತ್ತೆ ತಿಂಡಿ ತಿನ್ಬೇಕು, ಅದೆಲ್ಲ ಮಾಡ್ಬೇಕಲ್ವಾ.
ಒಂದು ಏರ್ ಮಾರ್ರೆ ಅಂಡೆ ಪಿರ್ಕಿ ಬರೋದಲ್ಲಿ ಸ್ಕಿಪ್ ಆಯ್ತಾಯ್ತು ಬಕ್ಕ ದಾನಿ ಅಂದ್ರೆ ಹೆಚ್ಚಿನ ಆಂಟಿಯರು ಮಾತ್ರ ಅಂತ ಹೇಳ್ತಾ ಇದೆ. ಇಲ್ಲಪ್ಪ ನಾವು ಆಂಟಿ ಎಲ್ಲ ಕರಿಲಿಕ್ಕಿಲ್ಲ, ಅಕ್ಕ ಅಂತ ಕರಿಬೇಕಾಯ್ತಾ, ಎಲ್ಲರೂ ಕೂಡ ಅಕ್ಕ ಅಂತ ಕರಿಬೇಕು. ನಮ್ಮ ಊರಲ್ಲೆಲ್ಲ ಆಂಟಿ ಅಂತೆಲ್ಲ ಕರೆಯುವುದಿಲ್ಲ ಮಾರೆ, ನಮ್ಮೂರಲ್ಲಿ ಎಲ್ಲ ಅಕ್ಕ ಅಂತ ಕರೀತಾರೆ. ನೀವು ಆಚೆ ಸೈಡ್ ಅವರೆಲ್ಲ ಇಲ್ಲಿಗೆ ಬಂದು ನಮ್ಮನ್ನೆಲ್ಲ ಆಂಟಿ ಅಂತ ಕರೆಯುವುದು ಗೊತ್ತುಂಟಾ. ನಮ್ಮ ಊರಲ್ಲೆಲ್ಲ ಹಾಗೆ ಆಂಟಿ ಎಲ್ಲ ಕರೆಯುವುದಿಲ್ಲ, ಅಕ್ಕ ಅಂತವೇ ಕರೆಯುವುದು. ಅಂಡೆ ಪಿರ್ಕಿ ಅಂದ್ರೆ ಏನು ಪಿರ್ಕಿ? ಓ ದೇವರೇ ರಾಧಿ, ಎಂತದ ಆಶಯ ಅವರೇ. ಸೂಪರ್ ಸಪೋರ್ಟ್ ಅಲ್ಲಿ ಇದ್ದಾರೆ ಭಾಸ್ಕರ್ ಅವರು. ಹೊಲ್ತು ಮಾತ ಬರ್ಪನ ಗುರ್ತೊಂಡು ತೋಜುಡಿ. ಸೂಪರ್ ಸಪೋರ್ಟ್ ಅಲ್ಲಿ ಇದೆ ಅಲೆಕ್ಸ್. ಹೆಲೋ ಹಾಯ್ ಗಾನಕ್ಕೆ ಹೋಗಿಲ್ಲ ಅಂತ ಹೇಳಿ. ಹಾಯ್ ಅಲೆಕ್ಸ್ ಅವರೇ, ವೆಲ್ಕಮ್. ಅಲೆಕ್ಸ್ ಅವರೇ, ಕಾಫಿ ಆಯ್ತಾ, ಟೀ ಆಯ್ತಾ, ತಿಂಡಿ ಆಯ್ತಾ ನಿಮ್ದು? ಭಾಸ್ಕರ್ ಅವ್ರ ಸಪೋರ್ಟ್ ಅಲ್ಲಿ ಇದೆ. ಆಂಟಿ ಪಂಡ ದೋಂಟಿಡ್ ಪಾಡು ಅಂದಂದು ಎಂತ ಆಂಟಿ ಅಲ್ಲಪ್ಪ. ನಮ್ಮ ತುಳುನಾಡಿನಲ್ಲಿ ಯಾರು ಕೂಡ ಆಂಟಿ ಹೇಳುದಿಲ್ಲ ಮಾರ್ರೆ. ನಮ್ಮ ತುಳುನಾಡಿನಲ್ಲಿ ಎಲ್ಲರೂ ಅಕ್ಕ ಅಂತ ಹೇಳುದು. ಅತಿ ಪ್ರೀತಿಸ್ ನಮ್ಮಲ್ಲಿ ಪೇರಲ್ಲ, ನಮ್ಮ ಪಿದೈರ್ದೆ ಎಲ್ಲ ಬತ್ತಿನ ಅಕ್ಕುಲು ಅಕ್ಕುಲು ಪೂರ ಆಂಟಿ ಬನ್ಪಿನಿ ಆತು ಮಲಮಲ್ಲಕ್ಕು ನಮ್ಮ ಪ್ರಾಯಕ್ಕೆ ಸಮಪ್ಪನ ಅಕ್ಕುಲು ಪೂರ ಆಂಟಿ ಬನ್ಪಿನಿ. ಆನೆಕಾಗ್ಲಿ ಅಂಕಲೇ ಬನ್ಪಿನಿ. ನಾನು ಯಾರಾದ್ರೂ ನಮ್ಮ ಪ್ರಾಯದಷ್ಟು ಇದ್ರೆ ಯಾರಾದ್ರೂ ನಾನು ಅವರನ್ನ ಅಂಕಲ್ ಅಂತ ಹೇಳುದು, ಅವ್ರು ನಮ್ಮನ್ನ ಆಂಟಿ ಅಂತ ಹೇಳಿದ್ರೆ ಮತ್ತೆ ಅವರು ಸುಮ್ಮನಾಗ್ತಾರೆ, ಅಕ್ಕ ಅಂತ ಹೇಳಿ ಹೋಗ್ತಾರೆ. ಆಗಿದೆ, ನನ್ಗೆ ಅನುಭವ ಆಗಿದೆ, ಅದಕ್ಕೆ ಹೇಳುದು ನಾನು. ಭಾಸ್ಕರ್ ಅವರು ಸಪೋರ್ಟ್ ಅಲ್ಲಿ ಇದ್ದಾರೆ. ಹರೀಶ್ ಅವರು ಹಾಯ್ ಅಂತೇಳಿ. ಹಾಯ್ ಹರೀಶ್ ಬ್ರೋ, ವೆಲ್ಕಮ್. ಲೈಕ್ ರನ್ ಅಂತ ಹೇಳಿದ್ರೆ ಹೌದು ಅಕ್ಕ ಹೇಳುದು ಅಂದು ನಮ್ಮಲ್ಪ ಪೂರ ಅಕ್ಕ ಪನ್ಪಿನಿ, ಪೂರ ಆಂಡ್ ಬರೋದಲ್ಲಿ ಆಂಡೆ ಆವ ನನ್ಗೆ ನೀವು ಆಂಟಿ ಅನಿಸಲ್ಲ, ಅದಕ್ಕೆ ನಾನು ಈ ಒಂದು ಎಂತದ ಲೈನ್ ಅಂದ್ರೆ ಎಂತ ಕರ್ಮವನ್ನದು ಅಕ್ಷಯ್ ಅವರೇ, ಎಂತ ಏರ ಆಂಟಿ ಅಂದಿ ಆಂಟಿ ಪನ್ಪಿನಿ ಎಂಗ್ಳು ಆಂಟಿಲ ಕೊಲ್ಲನ ಅದೇ ಹರೀಶ್ ಬ್ರೋ. ಹರೀಶ್ ಅಣ್ಣ ಹಾಯ್ ಗುಡ್ ಮಾರ್ನಿಂಗ್ ಅಂತ ಹೇಳ್ತಾ ಇದ್ದಾರೆ. ನೋಣಯ್ಯ ಅವರು ಬಂದ್ರು. ಹಾಯ್ ನೋಣಯ್ಯ ಅವರೇ, ವೆಲ್ಕಮ್. ನೋಣಯ್ಯ ಅವರೇ, ಕಾಫಿ ಆಯ್ತಾ, ಟೀ ಆಯ್ತಾ, ತಿಂಡಿ ಆಯ್ತಾ? ನಂದು ಕಾಫಿ ಆಗಿದೆ. ಪ್ರೀತಿ ಅಕ್ಕ ಅವರನ್ನು ಯಾರು ಆಂಟಿ ಅಂತ ಕರಿಬೇಡಿ, ಸಾಧ್ಯವಾದ್ರೆ ಅಮ್ಮ ಅಂತ ಕರೀರಿ, ಇಲ್ಲದಿದ್ರೆ ಅಕ್ಕ ಅಂತ ಕರೀರಿ. ಹೌದಾ, ಅಕ್ಕ ಅಂತ ಕರೀರಿ. ಅಕ್ಕ ಅಂದ್ರೆ ಎಷ್ಟು ಚಂದ ಅಲ್ವಾ ಅಕ್ಕ. ಆಂಟಿ ಯಾಕೆ ಆ ಇಂಗ್ಲಿಷ್ ಪದ, ಅಕ್ಕ ಅಂತ ಕರೀರಿ. ಆಂಟಿನ ಅಜ್ಜಿ ಸೂಂಟಿನ ಒಂದು ಬುಧರು ಓ ಅಕ್ಕ ಪಕ್ಕದಲ್ಲಿ ಇರೋದು ಯಾರ ಅಕ್ಕ ಅಂತೇಳಿ. ಹೌದು, ಅಕ್ಕ ಅಂತ ಕರಿಬೇಕು. ಅಕ್ಕ ಅಂತ ಎಷ್ಟು ಚಂದ ಉಂಟು ನೋಡಿ ಅಕ್ಕ. ಕಾರ್ತಿಕ್ ಅವ್ರ ಅಕ್ಕ ಈರು பாரி வீட்டுக்கு லக்குதரா இருந்துடா அதை ಎಂಚಿನ ಅರ್ಥ ಜಿಕ್. ಕಾರ್ತಿಕ್ ಅವರೇ ವೆಲ್ಕಮ್. ಲೈಕ್ ಒಂದು ಲೈಕ್ ಕೊಡಿ. ಎಂಚಿನ ಪೂರ ಮೆಸೇಜ್ ಎಂಚಿನ ಮೆಸೇಜ್ ಬರ್ಕೊಂಡು ಎಂಕ್ ಕಾಡೆ ಕುಲ್ದೆ ಕಾಡೆಂಜಿರ ಒರಿಯೇರ ಬತ್ತಿತ್ತೆ ಆಯನೊಂಜಿ ಮೆಸೇಜ್ ತೊಂಡ ಮಂಡೆ ಚಪ್ಪಿ ಒಲ್ತು ಪೂರ ಬರ್ಪೆರ ಅದು ಗೊತ್ತಪ್ಪ. ಸೂಪರ್ ಸಪೋರ್ಟ್ ಅಲ್ಲಿದ್ದಾರೆ ಭಾಸ್ಕರ್ ಅವರು. ಥ್ಯಾಂಕ್ ಯು ಭಾಸ್ಕರ್ ಅವರೇ, ಥ್ಯಾಂಕ್ ಯು ಸೋ ಮಚ್. ಭಾಸ್ಕರ್ ಅವರಿಗೆ ಕಿರೀಟ ಸಿಕ್ಕಿದೆ ಅಲ್ವಾ? ಭಾಸ್ಕರ್ ಅವರಿಗೆ ನಂಬರ್ 1 ಕಿರೀಟ ಸಿಕ್ಕಿದೆ. ಅಮೌಂಟ್ ಕೊಟ್ಟಿದ್ದು ಬಿಡಿ. ಎಂತ ಮಾತಾಡಿದೆ ಅಂತ ಗೊತ್ತಾಗಲಿ ಅವ. ಸೂಪರ್ ಸಪೋರ್ಟ್ ಅಲ್ಲಿದ್ದಾರೆ ಹರೀಶ್ ಬ್ರೋ. ಥ್ಯಾಂಕ್ ಯು ಹರೀಶ್ ಬ್ರೋ, ಥ್ಯಾಂಕ್ ಯು ಸೋ ಮಚ್ ಹರೀಶ್ ಬ್ರೋ. ತುಳು ಅವರೆಲ್ಲ ಅಕ್ಕ ಅಂತ ಹೇಳ್ತಾರೆ. ನಮ್ಮ ತುಳುನಾಡಿನಲ್ಲಿ ಯಾರು ಆಂಟಿ ಅಂತ ಹೇಳಿಕ್ಕೆ ಹೋಗುದೇ ಇಲ್ಲ, ಅಕ್ಕ ಅಂತವೇ ಹೇಳ್ತಾರೆ. ಮತ್ತೆ ನಮ್ಮ ಊರಿಗೆ ಬೇರೆ ಕಡೆಯಿಂದ ಊರಿಂದ ಬರ್ತಾರಲ್ಲ, ಅವರಿಲ್ಲಿ ಬಂದು ನಮ್ಮಷ್ಟೇ ವಯಸ್ಸಾಗಿರ್ಬೋದು ಅವರಿಲ್ಲಿ ಬಂದು ಗೊತ್ತಾ ಆಂಟಿ ಹೇಳುದು. ಅದಕ್ಕೆ ನಾನು ಕೆಲವರಿಗೆ ಹೇಳಿದ್ದೇನೆ, ನೀವು ಅಂಕಲ್ ಅಂತ ಹೇಳಿದ್ದೇನೆ. ಅವರನ್ನ ಅಂಕಲ್ ಅಂತ ಕರೆಯುದು. ದೂರ ಎಲ್ಲಿಯಾದ್ರೂ ಮಾರ್ಗದಲ್ಲಿ ಸಿಕ್ಕಿದ್ರು ಕೂಡ ಹಾಗೆ ಕರೆಯುದು, ಅಂಕಲ್ ನಿಲ್ಲಿ ಅಂತ ಹೇಳುದು ನಾನು. ಸೂಪರ್ ಸಪೋರ್ಟ್ ಅಲ್ಲಿದ್ದಾರೆ ಹರೀಶ್ ಬ್ರೋ. ಕರೆಕ್ಟ್ 100% ಹಾಕಿ ಅಂತ ಹೇಳ್ತಾ ಇದ್ದಾರೆ. ಸೂಪರ್ ಸಪೋರ್ಟ್ ಅಲ್ಲಿದ್ದಾರೆ ಭಾಸ್ಕರ್. ಅವರಿಗೆ ಅಂಕಲ್ ಅಂತ ಕರೀದ್ರೆ ಅಂತ ನಾಚಿಗೆ ಆಗ್ತದೆ ಅಲ್ವಾ? ನಮ್ಗೆ ಆಂಟಿ ಅಂತ ಕರೀದ್ರೆ ಹೇಗೆ ಆಗ್ತದೆ? ಶಿಲ್ಪಾ ಶೆಟ್ಟಿ ಅವರು ಜಂಪ್ ಎಲ್ಲಿದ್ದಾರೆ? ಶಿಲ್ಪಾ ಶೆಟ್ಟಿ ಬಂದ್ರಾ? ಎಲ್ಲಿದ್ದಾರೆ? ತೂ ಮೇರೆ ಸಾಮನೆ ಮೈ ತೇರೆ ಸಾಮನೆ. ಪ್ರೀತಿ ಮ್ಯಾಮು ಹೋದ್ರಾ? ಅಯ್ಯೋ, ಅದು ಎಂತದ ಅಕ್ಷಯ್ ಅವರೇ. ಈಗ ಯಾರಾದ್ರೂ ಮತ್ತೆ ನಿಮ್ಮನ್ನು ಕೂಡ ಹೈಡ್ ಮಾಡ್ಬೋದು ಅಕ್ಷಯ್ ಅವರೇ, ನನಗೆ ಗೊತ್ತಿಲ್ಲ. ಮತ್ತೆ
ಮತ್ತೆ ನನಗೆ ಗೊತ್ತಿಲ್ಲ. ಅದೇ ಮಾತಾಡಿದ್ರೆ ಸೂಪರ್ ಸಪೋರ್ಟಲ್ಲಿದ್ದಾರೆ ನಮ್ಮ ಭಾಸ್ಕರ್ ಅವರು. ಎಬ್ಬದೇ ಆಕಾಶಕ್ಕೆ ದಾಲ ಉಪದ್ರ ಉಂಡ ನನ್ನಂದು ಅತಿ ಆಕಾಶ ದಾದಾಳ ಉಪದ್ರ ಉಂಡಿರೇಗ ಪ್ರೀತಿ ಕೇಳೋದಿಲ್ಲ ದಾಲ ಉಪದ್ರ ಬೀರಿ ಉಂಡಾಗೆ ಇತ್ತು ದಾದಾಳ ಆಹಾ ಎಂತ ಆ ಕ್ಷಣ ನೆನೆದರೆ ತಲ್ಲಣ ತನ್ನಿಂದಾನೇ ಎದೆಯಲಿ ಪ್ರೀತಿಯ ನರ್ತನ ಇಂಚ ಬಂದದು ಬಾಯ್ದೆ ಬೆರಜಿ ಕುಡಂಜಿ ಬರ್ತನ ಆಂಟಿ ಮನನ್ ಅದೇ ಎಂಗ ಬಂಡೆ ಎತ್ತನಿ ಯಾರಿಗ್ಲ ಅಂಕಲ್ ಬಂಡೆ ಎತ್ತನಿಯೇ ದೇವರೇ. ನಾವು ಆಕಾಶ ನೋಡಿ ಮನೆ ನೀವು ಭೂಮಿ ನೋಡಿದ್ರೆ ಏನಾಗ್ತದೆ, ನಾವು ಭೂಮಿ ನೋಡಿದ್ರೆ ಏನಾಗೋದಿಲ್ಲ. ನಾವು ಭೂಮಿಯಲ್ಲ ಇದ್ದೇವಲ್ಲ, ಏನಾಗೋದಿಲ್ಲ. ನಾನು ಬ್ಯಾಡ್ ಮಾತಾಡಿಲ್ಲ, ನನ್ನನ್ನು ತೆಗಿಲಿಕ್ಕೆ ಅಲ್ಲ, ನಮಗೆ ಬ್ಯಾಡ್ ಕಾಣೋದಿಲ್ಲ. ಆದರೆ ಕೆಲವರಿಗೆ ಇಷ್ಟ ಆಗೋದಿಲ್ಲವಾ ಅಕ್ಷಯ್ ಅವರೇ ಏನು ಗೊತ್ತಾ, ಕೆಲವರಿಗೆ ಇಷ್ಟ ಆಗೋದಿಲ್ಲ ಅದು. ಅವನು ಬ್ಯಾಡ್ ಅಂದಿದ್ದಕ್ಕೆ ನಾನು ಟೈಮ್ ಔಟ್ ಕೊಟ್ಟೆ. ಹೌದು, ನೀವು ಅಂದಿದ್ದು ಬೇರೆಯವರಿಗೆ ಬ್ಯಾಡ್ ಕಾಣಿದ್ರೆ ಅವರು ನಿಮಗೆ ಹೈಡ್ ಮಾಡ್ತಾರೆ. ಹಾಗೆ ಅಂಚಿನ 2 ಸಾಂಗ್ ಬಿಡ್ಲಿ. ಪ್ರೇಮನಾತೆ ಪಾಸ್ ಆತೆ ಮಲ್ಲ ಕ್ಲಾಸ್ ಪೊರ್ಲು ಕಲ್ತೆ ಏಕನಾತೆ ಬಂಜಾರ ತೆಲ್ತೆ ಆಯ್ತಾ ಖುಷಿತ ಪಟೋಡಿತ್ತ ಪ್ರೀತಿ ಮಾತಾ ನಲಿಪೋಗ ಇತ್ತ ನಲಿಪೋಗ ಇತ್ತ ನಲಿಪೋಗ ಇತ್ತ ಒಂದಿರಡ್ಡು ಓಟುಡು. ರಾಜೇಶ್ ದೇವಡಿಗ ಅವರು ಬಂದು ನಗ್ತಾ ಇದ್ದಾರೆ. ಭಾಸ್ಕರ್ ಅವರು ಸಪೋರ್ಟ್ ಇದ್ದಾರೆ. ಬೇಳೆ ಬರುತ್ತೆ ಅಷ್ಟೇ. ಬೇಳೆ ಬರುತ್ತೆ. ಎಂತ ಬೇಳೆ ಬರುದು? ಅವು ಕಾರ್ತಿಕ್ ಅವರು ಸೂಪರ್ ಸಪೋರ್ಟ್ ಅಲ್ಲಿ ಇದ್ದಾರೆ. ಕಾರ್ತಿಕ್ ಅವರು ಯಾರೆಲ್ಲ ಬಂದ್ರು ಅವರೆಲ್ಲ ಲೈವ್ಗೆ ಒಂದು ಲೈಕ್ ಕೊಡಿ. ಹೊಸಬರಾಗಿದ್ರೆ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಆಯ್ತಾ. ಒಂದು ಅಶೋಕ ಅಂದು ಸಿಸ್ ಅಂಚ ತೋಜುಡು ಅಶೋಕ ಅವೇ ಏನದು ಗೊತ್ತಿದೆಯೇ. ರಾಜೇಶ್ ದೇವಡಿಗ ಅವರು ಸಪೋರ್ಟಲ್ಲಿದ್ದಾರೆ. ಹ್ಞೂ ಪ್ರೀತಿ ಮ್ಯಾಮ್, ನಿಮಗೆ ಬೇಜಾರಾಯ್ತಾ? ಲೈವ್ ಹೊಡಿತೀನಿ ಅಂದಿದ್ದು. ಹೌದು, ಅವರಿಗೆ ಬೇಜಾರಾಯ್ತಲ್ವಾ? ಜೇನಿನ ಗೂಡು ನಾವೆಲ್ಲ ಬೇರೆ ಯಾದರೆ ಜೇನಿಲ್ಲ ಮೇಡಮ್ ಅಕ್ಕ. ಹೌದು, ಜೇನಿನ ಗೂಡು ನಾವೆಲ್ಲ ಬೇರೆ ಯಾದರೆ ಜೇನಿಲ್ಲ, ಮನಗಳು ಸೇರಿದರೆ ತುಂಬಿದ ಮನೆಯಂತೆ, ತುಂಬಿದ ಮನೆಯೊಳಗೆ ನಗುವಿನ ದೊರೆಯಂತೆ. ಇನಿ ಲೈವ್ ಮಲ್ಪು ನೆಟ್ಟಿತ್ತೆ ಕೋಡೆ ಮಲ್ದಜಿ ಮೂಲು ಬೇಲೆದ ಗೊಲುಲ್ಲೇರು ಇನಿ ಮಲ್ಪು ಜರ ಮುನ್ನಿ ಬಂದ್ರು. ಹಾಯ್ ಕ್ರಾಸ್ಟಸಿಸ್, ವೆಲ್ಕಮ್ ಕ್ರಾಸ್ಟಸಿಸ್. ಎಂಚೊಲ್ಲಾರು ಚಾಪರ್ಯರ ತಿಂಡರ ಅದಾದ ತಿಂದಿ ಮೋನ ಆಂಡಸಿಸ್ ಈರೆನ ಎನ್ನ ಆಫ್ ಮೋನ ಆತುಂಡಿಯೇ ಈಗ ಪುದರ್ದಾದಿ ಕುಡ್ಲದಾರೆ ಬಿರುವಾಸ್ ಶೋಭಾ ಸಿಸತೆ ಶೋಭನೆ ಪುದರ್ ಇಂಕ್ ನೆನೆ ಪಿಚ್ಚಿ ಎನ್ನ ಆಫ್ ಮೋನ ಆತುಂಡಿಯೇ ಈರ್ನಾಡೆ ಮೋನೋ ಕುಡ್ಲ ಸಿಸ್ ಈರ್ನ ಮೋನ ಆಂಡೆ ಈರೇನ ಎನ್ನ ಆಫ್ ಮೋನ್ ಮೂಜಿ ಸಾರ ಅದು ಅಪ್ಲೈ ಮಾಡ್ತೆ ನನ್ನ ಫುಲ್ ಆತುಜಿ ನನ್ನ ಅವಡು. ಸೂಪರ್ ಸಪೋರ್ಟ್ ಅಲ್ಲಿದ್ದಾರೆ ಭಾಸ್ಕರ್ ಅವರು. ಕ್ರಾಸ್ಟಸಿಸ್ ಅಂತ ಹೇಳ್ತಾ ಇದ್ದಾರೆ ಹರೀಶ್ ಅವರು. RV ಈವೆಂಟ್ ಅವರ ಬರ್ತಾರ? ಇಲ್ಲ RV ಈವೆಂಟ್ ಅವರು ಬರುವುದಿಲ್ಲ. ಯಾಕೆ ಈವೆಂಟ್ಗೆ ಕರೀಲಿಕ್ಕಿತ್ತ? ಪ್ರೀತಿ ಸೂಪರ್ ಮಾರ ಅಂತ ಹೇಳ್ತಾ ಇದ್ದಾರೆ ಅಕ್ಷಯ್ ಅವರು. ಹಾಯ್ ಮುನ್ನಿ ಸಿಸ್, ಗುಡ್ ಮಾರ್ನಿಂಗ್ ಅಂತ ಹೇಳ್ತಾ ಇದ್ದಾರೆ. ಭಾಸ್ಕರ್ ಅವರು ಸಪೋರ್ಟ್ ಅಲ್ಲಿದ್ದಾರೆ. ಸೂಪರ್ ಅಂತ ಹೇಳ್ತಾ ಇದ್ದಾರೆ. ಅಶೋಕ್ ಒಂದು ಪನ್ಯತ ಅಶೋಕ ಮೇರ್ ಆಚಾರ್ಯ ಬಾಲೆನಾ ಭಾರತಿ ಸಿಸ್ ಎನ್ನ ಆಫ್ ಮೋನ್ ಆತುಂಡಿಯೇ ಮೂಜಿ ಸಾರಾನಾಗೆ ಅಪ್ಲೈ ಮಲ್ದೆ ಈರ್ನಾಂಡೆ ಈರ್ನ ವೈರಲ್ ಇತ್ತನತೆ ಮುರನೆಂಜಿನ ಲೈವ್ ಯಾನಿಂಚ ತೂನಾಗ ವೈರಲ್ ಇತ್ತನ್ ಬಾಕಿ ಎಂಕ್ ಮೆಸೇಜ್ ಬಾಟ ಇಜ್ಜಿ ಅಂಚೂರು ಬೇತೆ ಕಡಿಡಿ ಇತ್ತೆ ಪಿದೆ ಇತ್ತೆ ತೂನಾಗ ವೈರಲ್ ಇತ್ತನ್ ಈರ್ನ ಆಯ್ಜಾ ನನ್ನ ವರ್ಕ್ ತುಷಾಂತನ ವರ್ಕಲ್ಲಿ ಆಗ್ಲಿಲ್ಲ ತುಷಾಂತ್ ಅವರೇ. ನೀವು ಮಲಗಿ ಹೋಗಿ ತುಷಾಂತ್ ಸಂಗುಗು ಗೊತ್ತೇ ಆತು ಜಂದಿ ಎಂಕು ಗೊತ್ತೇ ಆತು ಜಿಜಿನಲ್ಲ ಫುಲ್ ಆವಡ್ ಪಂದ್ ಕಾಪನ ಅಂದೆ ಫುಲ್ಲು ಅಪ್ಲೈ ಮಲ್ಪರ ಆವಿಯೇ ಮಲ್ಪ್ಲೆ ಆವಡ್ ಬೇಗ ಆವಡ್ ಎಲ್ಲ ಅರ್ಧೋಡುಲ್ಲೆ
ಬರೋದಿಲ್ಲೇ ಫುಲ್ ದಂಚಿ. ಕಾರ್ತಿಕ್ ಅವರು ಅಲ್ಲ ಅಂತ ಹೇಳ್ತಾ ಇದ್ದಾರೆ. ಅಲ್ವಾ? ಓಕೆ ಓಕೆ. ಭಾಸ್ಕರ್ ಅವರು ಸಪೋರ್ಟಲ್ಲಿದ್ದಾರೆ. ಯಾವಾಗಲೂ ಬರ್ತಾ ಇದ್ರಲ್ಲ ಆರ್ ವಿ ಇವೆಂಟ್ ಅವರು. ಹೌದು, ಅದೇನು ಗೊತ್ತಾ, ವೈರಲ್ ಕೊಟ್ಟರೆ ಆರ್ ವಿ ಇವೆಂಟ್ ಅವರು ಬರ್ತಾ ಇದ್ರು, ಈಗ ಬರುವುದಿಲ್ಲವಾ? ಹೋಗಿ ಬರುತ್ತೇನೆ ಅಂತ ಹೇಳಿ ಹೋದವನು ಮತ್ತೆ ಬರಲೇ ಇಲ್ಲ. ನಾನು ಯಾರು ನೀವು ಯಾರು ನನ್ಗೆ ಗೊತ್ತಿಲ್ಲ. ಹೋಗಿ ಬರ್ತೇನೆ ಅಂತ ಹೇಳಿದವನು ಮತ್ತೆ ಬರಲಿಲ್ಲ. ಯಾರವನು ಹೋಗಿ ಬರ್ತೇನೆ ಅಂತ ಹೇಳಿದ್ದು ಮಾರ್ರೆ? ಆಯೆ ತುಳು ಬ್ಯಾಡ್ ಕಮೆಂಟ್ಸ್ ಪಾಡಿನ ಗೊತ್ತಾಕೊಂಡು ಟೈಮ್ ಔಟ್ ಕೊರಿಯತ್ತಾ ಆಯೆ ಬ್ಯಾಡ್ ಕಮೆಂಟ್ಸ್ ಪಾಡಿನ ಗೊತ್ತಾ ನನ್ನ ಕೊರಿಯರತ್ತೆ. ಭಾಸ್ಕರ್ ಅವರು ಸಪೋರ್ಟ್ ಅಲ್ಲಿದ್ದಾರೆ. ಹೆಂಗ್ ಗೊತ್ತೇ ಇಜ್ಜಿ ಅಶೋಕ್ಂದು. ಹರೀಶ್ ಬ್ರೋ ಬ್ಯಾಡ್ ಕಮೆಂಟ್ ಹಾಕ್ಬೇಡಿ ಯಾರು ಅಂತ ಹೇಳ್ತಾ ಇದ್ದಾರೆ. ಹರೀಶ್ ಬ್ರೋ ಅಂದ ಯಾಕಡೆ ಎರಡು ಬತ್ತಿತ್ತು ನಿಗೆ ಎಂತ ಹೆಣ. ಆರ್ ವಿ ಇವೆಂಟ್ ಅವರು ನಿಜವಾದ ಹೆಸರು ಗೊತ್ತಾ? ಇಲ್ಲ, ಏನಾಯ್ತು? ಏನಾದ್ರು ಪ್ರಾಬ್ಲಮ್ ಆಯ್ತಾ ಕಾರ್ತಿಕ್ ಅವರೇ? ಇಲ್ಲ ಇಲ್ಲ, ನನಗೆ ಗೊತ್ತಿಲ್ಲ, ನಿಜವಾದ ಹೆಸರು ಗೊತ್ತಿಲ್ಲ. ಆದ್ರೆ ನಿಮ್ಗೆ ಏನಾದ್ರು ಪ್ರಾಬ್ಲಮ್ ಆಗಿದ್ಯಾ? ಸಂತೋಷ್ ಅವರು ಕಾರ್ತಿಕ್ ಸಂತೋಷ್ ಅಂತ ಹೇಳ್ತಾ ಇದ್ದಾರೆ. ಹೌದಾ? ನನಗೆ ಗೊತ್ತಿಲ್ಲವಾ. ಅಪರೂಪಕ್ಕೆ ಬರುದಲ್ಲ. ಹೆಸರು ಬೇಳೆ ಪಾಯಸವಾ? ಭಾಸ್ಕರ್ ಅವರ ಹೆಸರು ಬೇಳೆ ಪಾಯಸವಾ? ಹೆಸರು ಬೇಳೆ ಅಂದ ತಕ್ಷಣ ನನಗೆ ಪಾಯಸ ಅಂತ ನೆನಪಿಗೆ ಬರ್ತದೆ. ಎಂಚ ಗೊತ್ತಾ ಏನು ಗೊತ್ತಾ ಸಿಸಾವು ಸ್ಮೈಲ್ ಪೂರ ಪಾಡು ನಶೋಕು ಅಂಚ. ಆಯ್ ಪ್ರೀತಿ ಗೆಳತಿ ಮನದಲ್ಲಿ ಕಾರ್ತಿಕ್ ಇಲ್ಲ ಮನದಲ್ಲಿ ಇಲ್ವಾ? ಆಂಡ ಎಂಕ್ ಫುಲ್ಲು ಮಲ್ಪೋಡು ಪಂದು ಉಲ್ಲೆ ಒಂತೆ ಕಾಪುಗ ಪಂದು ಪ್ರೀತಿ ಅಂದೆ ಆವಿ ಫುಲ್ ಮಲ್ಪಲೆ ಬೇಗ ಆವಡ್ ನಲ್ಲ ಮಸ್ತ್ ಆವಡೆ ಫುಲ್ಲುಗು ನಲ್ಲ ಮಸ್ತ್ ಆವಡ ಫುಲ್ಲುಗು. ಆಯ್ತು ಹಂಗ ಗೆಳತಿ ಅಂತ ಹೇಳ್ತಾ ಇದ್ದಾರೆ. ಹೌದು, ಗೆಳತಿ ಹೇಳಿದ್ರೆ ಗೊತ್ತಾಗ್ತದೆ ಮಾರ ಇವರ ಅಶೋಕ್ ಅಂತ. ಇಲ್ಲದಿದ್ರೆ ಬೇರೆ ಹೆಸರನ್ನು ಇಟ್ಕೊಂಡು ಮೊನ್ನೆ ಹೇಳಿದ್ರಲ್ಲ ನನ್ನನ್ನು ಆಕಾಶ ಅಂತ ಕೂಡ ಕರೀತಾರೆ ಅಂತ. ಓ, ನನ್ಗೆ ನೆನಪಿ ಇಲ್ಲ. ಭಾಸ್ಕರ್ ಅವರು ಸಪೋರ್ಟ್ ಅಲ್ಲಿ ಇದ್ದಾರೆ. ಥ್ಯಾಂಕ್ ಯು. ಹಾಯ್ ಅಶೋಕ್ ಅಂತ ಹೇಳ್ತಾ ಇದ್ದಾರೆ. ಭಾಸ್ಕರ್ ಸಪೋರ್ಟ್. ಓ ಅಂದ ಸೂಪರ್ ಮಾರ ಈರ ಅಂದಾಜಿ ಮಲ್ತಾರೆ ಬನದಲ್ಲಿ ಇಜ್ಜಿ ಒಂತೆ ನನ್ನ ಒಂತೆನಾ ಬೇಗ ಆವಡವೆ ಬೇಗ ಆವಡ. ಭಾಸ್ಕರ್ ಅವರು ಸಪೋರ್ಟ್ ಅಲ್ಲಿ ಇದ್ದಾರೆ. ಮಸ್ತ್ ವೈರಲ್ ಆ ಒಂದು ಇತ್ತುಂಡು ಅಂದಂದು ಮಸ್ತ್ ವೈರಲ್ ಇತ್ತಂಡ. WH ಲಂಚೆನಿ ತಿಕ್ಕುಡತೆ WH ಲಂಚೆನಿ ತಿಕ್ಕೊಂಡು ವೈರಲ್ ಇತ್ತಂಡ. ಒಂತೆ ದಿನ ವೈರಲ್ ಉಪ್ಪುಡಿಯೇ ಬಕ ಒಂತೆ ದಿನ ಉಪ್ಪುಜ್ಜಿ. ರಾಜ್ ಮಹೇಂದ್ರ ಅವರು ಬಂದ್ರು. ಹಾಯ್ ರಾಜ್ ಮಹೇಂದ್ರ ಅವರೇ, ವೆಲ್ಕಮ್. ರಾಜ್ ಮಹೇಂದ್ರ ಒಂದು ಲೈಕ್ ಕೊಡಿ. ಸಬ್ ಆಗದಿದ್ರೆ ಸಬ್ ಆಗಿ ಆಯ್ತಾ ಹೊಸವರಾಗಿದ್ರೆ. ಸಿಸ್ ಯಾನ್ ಫುಲ್ಲು ಮಲ್ತೆ ಆಂಡ ಇತ್ತೆಲ್ಲ ಮೋನು ಆತಜಿ ಮಸ್ತ್ ಪ್ರಾಬ್ಲಮ್ ಆಂಡ ಸಿಸ್ ಬನದುಲ್ಲೇರು ಅಂದಂದು ಪ್ರೀತಿ ಸಿಸ್ ಫುಲ್ಲು ಮಲ್ತೇರು. ನಾ ಮೋನು ಆಯ್ಜಿದ ಒಂತ ಪ್ರಾಬ್ಲಮ್ ಆಂಡರೇಗ್ ಐಕೆಂಕುಲ್ ಪೂರ ಮೋನ ಮಲ್ತೀನಿ. ಪ್ರೀತಿ ಗೆಳತಿ ಈಗ ಹೇಳಿ ಲೈನ್ ಹಾಕೋದಾ? ಬೇಡ ಲೈನ್ ಹಾಕ್ಲಿಕ್ಕಿಲ್ಲಪ್ಪ, ಮದ್ವೆ ಆಗಿದೆಲ್ಲ. ಇತ್ತೆ ವ್ಯೂಸ್ ಕಮ್ಮಿ ಆತ ಅಂದೇ ವಿಡಿಯೋಗೆ ವ್ಯೂಸ್ ಇಜ್ಜಿ. ಲೈವ್ ಗಾಣ ಒಂತೆಲ್ಲ ತಿಕ್ಕೊಂಡು ವಿಡಿಯೋಗೆ ವ್ಯೂಸ್ ಇಜ್ಜಿ. ಓ ಪ್ರೇಮ ಕಾಶ್ಮೀರದಲ್ಲಿ ಬೇಲೂರ ಬಾಡೆ. ಓ ಪ್ರೇಮ ಕಾಶ್ಮೀರದಲ್ಲಿ ಬೇಲೂರ ಬಾಲೆ, ಕೈಲಾಸದಲ್ಲಿ ಮೈಸೂರ ಮಲ್ಲೆ. ಈ ಪ್ರೇಮ ಕಾಮದ ತುಂಬ ಕಸೂರಿ ಕನ್ನಡದ ಇಂಪು, ಶೃಂಗಾರ ಸೀಮೆಯ ತುಂಬ ಗಂಧರ್ವ ಕೋಗಿಲೆ ಇಂಪು. ಈ ಸಂಗಮ ಹೃದಯಂಗಮ ನಾನೆಂದು ಮರೆಯಲಾರೆ. ಐಡಿ ಆಗುತ್ತೆ, ಜಾಗ್ರತೆ ಇರಿ. ಯಾರು ಸುಮ್ಮನಿದ್ರು ನಾ ಸುಮ್ಮನಿರಲ್ಲ ಅಂತ ಹೇಳ್ತಾ ಇದ್ದಾರೆ. ಎಲ್ಲೋ ಜೋಗಪ್ಪ ನಿನ್ನ ಅರಮಾನೆ, ಎಲ್ಲೋ ಜೋಗಪ್ಪ ನಿನ್ನ ತಳಮಾನೆ, ಎಲ್ಲೋ ಜೋಗಪ್ಪ ನಿನ್ನ ಅರಮಾನೆ, ಎಲ್ಲೋ ಜೋಗಪ್ಪ ನಿನ್ನ ಅರಮಾನೆ. ಅಶೋಕ್ ಈರೆಂಗ್ ಬ್ರೋ ಒಡೆ ಲೈನ್ ಪಾಡು ನಂದು. ಭಾಸ್ಕರ್ ಅವರು ಸಪೋರ್ಟ್ ಅಲ್ಲಿ ಇದ್ದಾರೆ. ಅಯ್ಯೋ ಪ್ರೀತಿಗೆ ಅಂತ ಹೇಳ್ತಾ ಇದ್ದಾರೆ. ಪ್ರೀತಿ ನಗ್ತಾ ಇದ್ದಾರೆ. ಹೌದು, ಅಣ್ಣ ತಂಗಿಯರ ಈ ಬಂದ ಜನ್ಮಗಳ ಅನುಬಂಧ. ಒಂಜಿ ರಾಖಿ ಕಲ್ನಿ ಪ್ರೀತಿಸ್ ಒಂಜಿ ರಕ್ಷಾಬಂಧನ ಕಟ್ಟುಗ ರಕ್ಷಾಬಂಧನ ಮಲ್ಪುಗೇನಿ. ಬೇಜಾರಾಯ್ತು, ನಾನು ಹೋಗುತ್ತೇನೆ. ಮೈಸೂರು ಮಲ್ಲೆ ಅಲ್ಲ, ಭಟ್ಕಳ ಮಲ್ಲಿಗೆ. ಹೌದೌದು, ಭಟ್ಕಳ ಮಲ್ಲಿಗೆ. ಬಾಯ್ ಟಾಟಾ. ಅಕ್ಷಯ್ ಅವರೇ ಥ್ಯಾಂಕ್ ಯು ಸೋ ಮಚ್ ಲೈವ್ಗೆ ಬಂದು ಸಪೋರ್ಟ್ ಕೊಡೋದಕ್ಕೆ. ಥ್ಯಾಂಕ್ ಯು. ಅದೇ ಅಲ್ಲ, ಹಾಗೆಲ್ಲ ಹೋಗ್ಲಿಕ್ಕಿಲ್ಲ, ಬೇಜಾರಾಗಿ ಹೋಗ್ಲಿಕ್ಕಿಲ್ಲ ಅಕ್ಷಯ್ ಅವರೇ.
ಖುಷಿಯಾಗಿ ಹೋಗಬೇಕು. ಭಾಸ್ಕರ್ ಅವರು ಸಪೋರ್ಟಲ್ಲಿದ್ದಾರೆ. ಥ್ಯಾಂಕ್ ಯು ಸೋ ಮಚ್ ಭಾಸ್ಕರ್ ಅವರೇ, ಥ್ಯಾಂಕ್ ಯು. ಲೈವ್ಗೆ ಬಂದವರು ಲೈಕ್ ಕೊಡಿ, ಒಂದೊಂದು ಲೈಕ್ ಕೊಡಿ. ಭಾಸ್ಕರ್ ಅವರು ಸಪೋರ್ಟಲ್ಲಿದ್ದಾರೆ, ಥ್ಯಾಂಕ್ ಯು. ಅಶೋಕ್ ಒಂತುಲೆ ಐಟಿ ಏನ ಬೇಜಾರು ಮಂದೆನ ಐಟಿ ಏನ ಬೇಜಾರು ಮಂಡೆಲೆ ಇರ ಮನೊಂದುಲ್ಲೆ ಅಲ್ಲೊಂದು ದಾದೆ ಬೇಜಾರು ಮಾಡಬೇಡಿ. ದುಂಬಿಯಂತೆ ಹಾರಿ ದುರ್ಗಾ ಬಂದಳು ನೋಡಿ, ದುಂಬಿಯಂತೆ ಹಾರಿ ದುರ್ಗಾ ಬಂದಳು ನೋಡಿ, ನಂದಿನಿಯ ತಟದಲ್ಲಿ ಆನಂದ ಕಿಟಕಿನಲ್ಲಿ, ನಂದಿನಿಯ ತಟದಲ್ಲಿ ಆನಂದ ಕಟೀಲಿನಲ್ಲಿ. ಹಾಡು ಸಂತೋಷಕ್ಕೆ ಹಾಡು, ಕುಣಿದು ತಾಳಕ್ಕೆ ಕುಣಿದು, ನಲಿದು ತಾಳಕ್ಕೆ ನಲಿದು, ನನ್ನಂತೆ ಸಂತೋಷಕ್ಕೆ ಹಾಡು, ಸಂತೋಷಕ್ಕೆ ಕುಣಿದು ತಾಳಕ್ಕೆ ಕುಣಿದು, ನಲಿದು ತಾಳಕ್ಕೆ ನಲಿದು. ನಂದು ಹಾರ್ಟ್ ಬ್ರೇಕ್ ಆಯಿತು ಬ್ರೋ ಅಂದಿದ್ದು. ಬಾಯ್ ಟಾಟಾ ಅಂದರೆ ಎಂತ ಹಾರ್ಟ್ ಬ್ರೇಕ್ ಆಗೋದು ಹಾಗೆ. ಭಾಸ್ಕರ್ ಅವರು ಸಪೋರ್ಟಲ್ಲಿದ್ದಾರೆ, ಥ್ಯಾಂಕ್ ಯು. ಕಿಶನ್ ಶೆಟ್ಟಿ ಅವರು ಬಂದರು. ಹಾಯ್ ಕಿಶನ್ ಶೆಟ್ಟಿ ಅವರೇ, ವೆಲ್ಕಮ್. ಕಿಶನ್ ಶೆಟ್ಟಿ ಅವರು ನೀವು ಹೊಸಬರಾಗಿದ್ದು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಲೈವ್ಗೆ ಒಂದು ಲೈಕ್ ಕೊಡಿ. ಸ್ಕ್ರೀನ್ಗೆ ಡಬಲ್ ಟ್ಯಾಪ್ ಮಾಡಿ, ಆಗ ಲೈಕ್ ಅಂತ ಬರ್ತದೆ, ಲೈಕ್ ಕೊಡಿ ಒಂದು. ಓಕೆ ಸಿಸ್ ಬೇಲೆ ಆತಜಿ ಬಾಯ್ ಆವಿ ಪ್ರಿನ್ಸಸ್, ಥ್ಯಾಂಕ್ ಯು ಸೋ ಮಚ್ ಲೈವ್ ಬಂದು ಸಪೋರ್ಟ್ ಕೊಡಿ, ಥ್ಯಾಂಕ್ ಯು. ಭಾಸ್ಕರ್ ಅವರು ಸಪೋರ್ಟಲ್ಲಿದ್ದಾರೆ, ಥ್ಯಾಂಕ್ ಯು. ಪ್ರಿನ್ಸಸ್ ಹಾರ್ಟ್ ಕೊಡೋದಿಲ್ಲ, ಥ್ಯಾಂಕ್ ಯು ಪ್ರಿನ್ಸಸ್, ಥ್ಯಾಂಕ್ ಯು ಸೋ ಮಚ್. ನನ್ನ ಒಂತೆ ಪೊರ್ತುಲ್ಲೆ 11 ಗಂಟೆ ಮುಟ್ಟೊಲ್ಲೆ ಬಕ್ಕ ಲೈವ್ ಎಂಡ್ ಮಲ್ಪೆ, 11 ಗಂಟೆ ಮುಟ್ಟೊಲ್ಲೆ ಬಕ್ಕ ಲೈವ್ ಎಂಡ್ ಮಲ್ಪೆ. ಹಾಯ್ ಪ್ರೀತಿ ಗೆಳತಿ ಅಂತ ಬಂದ್ರು ತುಳುನಾಡು ಆಚಾರ್ಯ ಬಾಳೆ ಅವರು. ಅಶೋಕ್ ಬಾಯ್, ಹರೀಶ್ ಅಣ್ಣ ಬಾಯ್ ಅಂತ ಹೇಳ್ತಾ ಇದ್ದಾರೆ ಪ್ರಿನ್ಸಸ್. ಇದು ಯಾರು? ಢಾಕ್ಯ ನಾಯಕ್ ಅವ್ರು ಬಂದರು. ಹಾಯ್ ಢಾಕ್ಯ ನಾಯಕ್ ಅವ್ರು, ವೆಲ್ಕಮ್. ಢಾಕ್ಯ ನಾಯಕ್ ಅವರೇ, ನೀವು ನಮ್ಮ ಚಾನಲ್ಗೆ ಹೊಸಬರಾಗಿದ್ರೆ ಸಬ್ಸ್ಕ್ರೈಬ್ ಆಗಿ, ಮತ್ತೆ ಲೈವ್ಗೆ ಒಂದು ಲೈಕ್ ಕೊಡಿ. ಸ್ಕ್ರೀನ್ಗೆ ಡಬಲ್ ಟ್ಯಾಪ್ ಮಾಡಿ, ಡಬಲ್ ಟ್ಯಾಪ್ ಮಾಡಿ ಲೈಕ್ ಕೊಡಿ. ಒಂತುರೆ ಬಾಯ್ ಪನ್ನಿ ಆಯ್ಡಿಡ್ ಭಾಗ್ಯದ ಬಳೆಗಾರ ಬಂದ ನೋಡಿ. ಭಾಗ್ಯದ ಬಳೆಗಾರ ಹೋಗಿ ಬಾನಂತವರಿಗೆ, ಭಾಗ್ಯದ ಬಳೆಗಾರ ಹೋಗಿ ಬಾನಂತವರಿಗೆ, ನಿನ್ನ ತವರೂರ ನಾನೇನೋ ಬಲ್ಲೇನೋ ಗೊತ್ತಿಲ್ಲ ಎನಗೆ, ಗುರಿಯಿಲ್ಲ ಎಲೆ ಬಾಳೆ ತೋರಿಸೋ ಬಾರೆ ತವರೂರ. ಇತ್ತೆ ಹಾಯ್ ಪನಂದುಲ್ಲೇರು ತುಳುನಾಡು. ಹಾಯ್ ಸಂಗು ಗೆಳತಿ, ಹಾಯ್ ತುಳುನಾಡು. ಅಶೋಕ್ ಬ್ರೋ, ಹಾಯ್ ಅಶೋಕ್ ಬ್ರೋ ಅತ್ತೆ, ಸರಿ ಬೇಲೆ ಉಂಡಿ ಎಂಕ್ ಪನಂದುಲ್ಲೇರು ಆವ ಪ್ರೀತಿ ಬೇಲೆ ಮಲ್ಪಲೆ. ಭಾಸ್ಕರ್ ಅವ್ರು ಸಪೋರ್ಟಲ್ಲಿದೆ. ದಾದ ಬೇಲೆ ಪ್ರೀತಿ ಗೆಳತಿ, ಬಾಯ್ ಆಲ್, ಟೇಕ್ ಕೇರ್. ಮಂದ ಆಡ್ಕೊಳ್ಳೋದಿಲ್ಲ ನಮ್ಮ ಪ್ರೀತಿಸ್ ಎಬ್ಬೆ ಇಲ್ಲಡು ಬೇಲೆ ಇಜ್ಜ ಮತ್ತೆ ದಾದಿ ಬೇಲೆ ಕೆಣ್ಣಿ ಅಡಿಗೆ ನನ್ನ ಅಡಿಗೆ ಹೊಚ್ಚ ಅತಿ ನಮ್ಮ ಇತ್ತೆ ಉಪವಾಸ ಅನ್ನಲ್ಲ ಇಲ್ಲಡು ಇತ್ತಿನಾಗ್ಲಿ ಅಡಿಗೆ ಅಲ್ಪೊಚ್ಚ ದಾದ ಬೇಲೆಗೆ ಬೇಲೆ ಮಸ್ತ್ ಮಾರ ಇಲ್ಲ ಬಂತೀನಿ ಇಲ್ಲ ಪಡೆಂಗ್ಲೆ ಇಡೀ ದಿನ ಬೇಲೆನೆ ಪಂಡ್ರೆ ಇಲ್ಲಡ ನಿಕ್ಕುಲು ಇಲ್ಲಡ ಉಪ್ಪುಣತ ದಾದ ಬೇಲೆ ಪನ್ಪೇರು ಮಾತೆಲ್ಲ. ಈ ಐಡಿ ಒಂದು ಲೈಕ್ ಸಾಂಗುಗಳೇ. ಥ್ಯಾಂಕ್ ಯು ತುಳುನಾಡು ಅವರೇ, ಥ್ಯಾಂಕ್ ಯು. ಆಚಾರ್ಯ ಬಾಲೆ ಅವರೇ, ಥ್ಯಾಂಕ್ ಯು ಸೋ ಮಚ್. ಭಾಸ್ಕರ್ ಅವರು ಸಪೋರ್ಟಲ್ಲಿ ಇದ್ದಾರೆ, ಥ್ಯಾಂಕ್ ಯು. ಅಂದ ಪ್ರೀತಿಗಳಿದೆ ಅಂತೇಳಿ ಸೂಪರ್ ಸಪೋರ್ಟಲ್ಲಿದೆ ಭಾಸ್ಕರ್ ಅವರೇ, ಥ್ಯಾಂಕ್ ಯು ಸೋ ಮಚ್. ಇನ್ನು ಅಡುಗೆ ಪೂರ ಬೈಯಡಿ ಏರ್ಲ ಇಜ್ಜೇರಿಲ್ಲ. ಓ ಅಡಿಗೆ ಬೈಯಡ ಎಂಕ್ಲ ಅಡಿಗೆ ಬೈಯಡೆ ಮಗೈತೆ ಪೋಪೆ ಐತೆ ಆಗಿತ್ತೆ ಎಕ್ಸಾಮ್ ಐತೆ 15 ಪೋಪೆ ಆಗೊಂತ ಉಂಡು ಬಿರಿಯಾನಿ ಉಂಡು ಆಗ ಬಕ ದೋಸೆ ಉಂಡು ಬಕ ಚೂರು ಚಿಕನ್ ಗ್ರೇವಿ ಉಂಡು ಅವು ಆಯ್ಗೆ ಉಂಡು ನನ್ನ ಅಡಿಗೆ ಎಂಕ್ಲ ಅಡಿಗೆ ಬಯ್ಯ ಸೂಪರ್ ಸಪೋರ್ಟಲ್ಲಿದ್ದಾರೆ ಭಾಸ್ಕರ್ ಅವರು. ಬಯ್ಯಡ್ ದಾಲ್ ವೈಟ್ ರೈಸ್ ದಾಲ್ ಅಂತ ದೇವಸ್ಥಾನ ಪುಂಡ ಬಗೆ ಬಗೆದ ಕಾಜಿ ಪುಂಡು ಗಸಿ ಉಂಡು ಪಲ್ಯ ಉಂಡು
ಪಾಯಸ ಉಂಡು ಅವು ಪೂರ ಉಂಡು ದೇವಸ್ಥಾನ ಪೋಂಡ ಅಣ್ಣ ಮಸ್ತ್ ರಶ್ ಉಪ್ಪಿರಿನಿ ಅಡಿಗೆ ಬಯ್ಯಡ ಅಣ್ಣ ದಾದ ಬೇಲೆ ಇತ್ತೆ ಪ್ರೀತಿಗೆ ಬಕ್ಕ ಕೈ ಕಡ್ದ ಬಾಜೆ ಪುರ ದೆಕ್ಕೊಚ್ಚಿ ಬಾಜನ್ ದೆಕ್ಕೆರೆಂಡು ಒಚ್ಚರೆಂಡು ಎನ್ನ ಪುರಾತನ ಕಾಂಡೆ ಒಚ್ಚಿದ್ ದೀಪದಿ ಇದು ಪುರಾತನ ಅವು ಪುರ ಬೇಲೆ ಆತನ ಒಂಜಿ ಬಾಜನ ದೆಕ್ಕೆರೆಂಡು ಬಾಜನ್ ದಿಕ್ಕು ನಂಜಿ ಒರಿದು ಪೋತು ಬಕ್ಕ ಒರೆಸುದು ನೆಲ ಒರೆಸುದು ಅವು ಪೂರ ಆತನ ಕ್ಲೀನಿಂಗ್ ಅವು ಆತನ ಬಾಜನ ದಿಕ್ಕದ ಹಣ ಒಂಜಾಣು ಬೇಲೆ ಭಾಸ್ಕರ್ ಅವರು ಸಪೋರ್ಟಲ್ಲಿದ್ದಾರೆ. ಥ್ಯಾಂಕ್ ಯು ಭಾಸ್ಕರ್ ಅವರು, ಥ್ಯಾಂಕ್ ಯು ಸೋ ಮಚ್. ಭಾಸ್ಕರ್ ಅವರು ಒಂದು ನಂಬರ್ ಕಿಂತ ಯಾನು ಬರೋಡ ದೆಕ್ಕೆರೆಗ ಆವಾ ವೀರಭದ್ರ ದೆಕ್ಕಿಲ್ಲ ಕನೆ ವೀರು ಓಲ್ ಇದ ಪುಟ ಓಲ್ ದೆಕ್ಕಿದಾರ ಬಲ್ಲಿ ಬಾಜನ ಓಲ್ ದೆಕ್ಕಿದಾರ ಪಲ್ಲೆ ಇದ ಪುಟ ಎಂಗಲ್ಲ ನಾಲ್ ಬಾಜನ ಒಪ್ಪುಂಡು ಅಲ್ಲ ಈತಿ ಚಾ ಮಲ್ದಿನ ಇಡ್ಲಿ ಮಲ್ದಿನ ಬಾಜನ ಒಪ್ಪುಂಡು ಆತಿ ಅಡೆಗಿ ಒಂಜಿ ಬೇಲೆನೆ ಯಾನ್ ಟೆಂಪಲ್ ಪೋದಿತ್ತೆ ಅಂಚದಾಲ ಆಸೆಜಿ ಬೇಲೆ ಅಂದೆ ಯಾನ್ ಪಣ ಇನ್ನು ಸಂಕಷ್ಟಾರ ಚತುರ್ಥಿ ಅಂಚ ಪೂರ ಅರ್ಥದ ಒಚ್ಚಿದ ದೀಪದಿದು ಪೂರ ಆತನ್ ಬೇಗನೆ. ಈ ನಿಂಬೆ ಅಂತ ಹೆಣ್ಣು ಬಂದ, ಈ ನಿಂಬೆ ಹಣ್ಣಿನಂತ ಹೆಣ್ಣು ಬಂದು ಹುಡುಗಿ ಬಂದ್ಲ, ಈ ನಿಂಬೆ ಹಣ್ಣಿನಂತ ಹುಡುಗಿ ಬಂದ್ರು ನೋಡು ಏ ಬಾಲು ಇವಳು ಡಂಬೆ ಮೇನಕೆಯ ವಂಶದ ದಿಂಡು ನೋಡು. ಅದು ಬರುದಿಲ್ಲವಾ? ಸೂಪರ್ ಸಪೋರ್ಟ್ ಅಲ್ಲಿ ಇದ್ದಾರೆ ನಮ್ಮ ಭಾಸ್ಕರ್ ಅವರು. ಆಪರೇಷನ್ ಸಿಂಧೂರ್ ಅವರು ಬಂದ್ರು ನಗ್ತಾ ಇದ್ದಾರೆ. ಹಾಯ್ ಸಿಂಧೂರ್ ಅವರೇ, ವೆಲ್ಕಮ್. ಸಿಂಧೂರ್ ಅವರೇ ಲೈವ್ಗೆ ಒಂದು ಲೈಕ್ ಕೊಡಿ. ನಗುದು ಎಂತವದಾ, ಎಂತ ನಗುದು? ಲೈವ್ಗೆ ಒಂದು ಲೈಕ್ ಕೊಡಿ, ಸ್ಕ್ರೀನ್ಗೆ ಡಬಲ್ ಟ್ಯಾಪ್ ಮಾಡಿ. ಹೊಸಬರಾಗಿದ್ರೆ ಒಂದು ಸಭಾಗ್ಯ ಆಯ್ತಾ ಸಬ್ಸ್ಕ್ರೈಬ್. ಪೂಜೆ ಪೂರ ಎನ್ನಲ ಆತ ನಂದಂದು ಕಾಣೆ ಪೂಜೆ ಆದ ಪಕ್ಕ ದೇವಸ್ಥಾನ ಹೋದ್ ಬರ್ತೀನಿ ನಾನು. ಸೂಪರ್ ಸಪೋರ್ಟ್ ಅಲ್ಲಿ ಇದ್ದಾರೆ. ನನ್ನ ಬೇಲೆ ಉಂಡಿ ಬೇಲೆ ಒಂಜಿ ನಾಡ್ದು ನಾಂಡಲ ಬೇಲೆ ಉಂಡು. ತುಷಾಂತ ಅಳುವುದು, ಯಾಕೆ ಅಳುವುದು? ಅಳಬೇಡ ಅಳಬೇಡ ನನ್ನ ಜಾಣ ಹೋಗಿ ಮಲಗು ಜಾಣ. ಪ್ರಿನ್ಸಸ್ ಬಾಯ್ ಬರದ್ರೆ ಯಾನು ಬರೋಡಿ ಬಾಜನ ದಿಕ್ಕರೆ ಇತ್ತೆ ಬಾಜನ್ ದಿಕ್ಕರೆ ಏದು ಜನ ಬೋಡು ಅಲ್ಲ. ಬಾಜನ್ ದಿಕ್ಕರೆ ಯಾನ್ ಬರೋಡಿ ಕಿನ್ನು ಮಾತ ಬಾಜನ ಮಿನ್ನಿಕಲ್ ಇಲ್ಲಡು ದೆಕ್ಕದು ಕೊರ್ಪಾರ ಅಮ್ಮಗ ಬಾಜನ ಹೆಲ್ಪ್ ಮಾಡ್ಪಾರ ಪಲ್ಲೆ ದೆಕ್ಕದು ಗೊತ್ತುಂಡ ಬಾಜನ. ಸಿಂಧೂರ್ ಅವ್ರು ನಗ್ತಾ ಇದ್ದಾರೆ. ಗುಂಟು ಅರ್ಧರೆ ಗುಂಡ ಪ್ರೀತಿ ಗೆಳತಿಯ ಅಲ್ಲಿ ಒಂಜು ತುಷಾಂತ್ ಬಾಜನ್ ದಿಕ್ಕರೆ ಬರ್ಪೇರಿಗೆ ಕುಂಟರ್ದ ಆಚಾರ್ಯ ಮಾಲೆ ಬರ್ಪೇರಿಗೆ. ಎಲ್ಲಿಂದ? ನಾ ಮಂಗಳೂರು. ನೀವೆಲ್ಲಿಂದ ಹೇಳಿ? ಯಾನ್ ಅರ್ಧ ಯಾವ ವೀರ ಅರ್ಧಲ ಹಾವಿ ಸರ್ಪುಡ್ ಪಾರ್ದಿಲಿ ಪ್ರಿನ್ಸಿಸ್ ಅರ್ಧರೆ ಜನ ಬರ್ಪೇರು. ಸರ್ಪುಡ್ ಪಾರ್ದು ಮುರ್ಕಾದಿಲಿ ಕುಂಟರ್ಧರೆ ಜನ ಬರ್ಪೇರು. ತೇಜ್ ಸ್ಟಾರ್ ರಾಜೇಂದ್ರ ಅವರು ಕರ್ಕೊಂಡು ಬರಲಿ. ಯಾರು ಕರ್ಕೊಂಡು ಬರೋದು? ಭಾಸ್ಕರ್ ಅವರು ಸಪೋರ್ಟಲ್ಲಿ ಇದ್ದಾರೆ. ಥ್ಯಾಂಕ್ ಯು. ಮಿಂಚು ಅವರು ಹಾಯ್ ಅಂತೇಳಿ. ಹಾಯ್ ಮಿಂಚು, ವೆಲ್ಕಮ್. ಮಿಂಚು ಅವರೇ ಕಾಫಿ ಆಯ್ತಾ, ಟೀ ಆಯ್ತಾ, ತಿಂಡಿ ಆಯ್ತಾ? ಏಜೋ ಹಾಸ್ಪಿಟಲ್. ಓ, ನೀವು ಏಜೋ ಹಾಸ್ಪಿಟಲ್ ಇದೆ ಅಲ್ಲಿರುವುದಾ? ಓಕೆ. ಎಂತ ಹೆಸರೆಂತ ನಿಮ್ಮದು? ಸಿಂಧೂರ ಹೆಸರು. ಸೂಪರ್ ಸಪೋರ್ಟಲ್ಲಿದ್ದಾರೆ ಭಾಸ್ಕರ್ ಅವರು. ಸೂಪರ್ ಸಪೋರ್ಟ್. ಕೌಶಿಕ. ಓಕೆ ಕೌಶಿಕ್ ಅವರೇ, ನೀವು ಹೊಸಬರಾಗಿದ್ದರೆ ನಮ್ಮ ಚಾನಲ್ಗೆ ಒಂದು ಸಬ್ಸ್ಕ್ರೈಬ್ ಆಗಿ, ಹಾಗೆ ಲೈವ್ಗೆ ಒಂದು ಲೈಕ್ ಕೊಡಿ. ಮಿಂಚು ಅವರು ಸಪೋರ್ಟಲ್ಲಿ ಇದ್ದಾರೆ. ಥ್ಯಾಂಕ್ ಯು ಮಿಂಚು. ಶಶಿಧರ್ ರೆಡ್ಡಿ ಅವರು ಬಂದರು. ಹಾಯ್ ಅಂತ ಹೇಳ್ತಾರೆ. ಹಾಯ್ ಶಶಿಧರ್ ಅವರೇ, ವೆಲ್ಕಮ್. ಶಶಿಧರ್ ಅವರೇ ಹೊಸಬರಾಗಿದ್ದರೆ ನಮ್ಮ ಚಾನಲ್ಗೆ ಸಬ್ ಆಗಿ, ಹಾಗೆ ಲೈವ್ಗೆ ಒಂದು ಲೈಕ್ ಕೊಡಿ ಆಯ್ತಾ. ಭಾಸ್ಕರ್ ಅವರು ಸೂಪರ್ ಸಪೋರ್ಟಲ್ಲಿ ಇದ್ದಾರೆ. ಥ್ಯಾಂಕ್ ಯು ಭಾಸ್ಕರ್ ಅವರೇ, ಥ್ಯಾಂಕ್ ಯು ಸೋ ಮಚ್. ರವಿಚಂದ್ರ ಗಂಗೆ ಬಾರೆ ತುಂಗೆ ಬಾರೆ ತಾರೆ ನೀರೇ ದಹಾತೀರೆ ಯಾವನಪ್ಪ ನೀರು ಕೇಳೋನು. ಪ್ರಿನ್ಸಸ್ ಪೋಯರ್ ಅಂದಿಯ ಪ್ರೀತಿ ಯಾನು ಕುಂಟು ಆಡಿದ್ರೆ ಸಂಗು ಗೆಳತಿ ಇಪ್ಪರಿಗೆ ಬರಲಿ ಅದೇ ಪ್ರೀತಿ ಯಾನು ಕುಂಟು ಆಡ್ದನಾಗ ಎದುರು ಸಂಗು ಗೆಳತಿ ಇಪ್ಪರೆಗೆ ಬಲ್ಲಿ ದಾಯೇ ಇಪ್ಪರೆಗೆ ಬಲ್ಲಿ ಯಾನಿತ್ತಲ್ಲ ದಾದಾಪುಡು ಯಾನ್ ಪದ್ಯ ಅನ್ಪೆ ಈ ಆಡ್ದಲಿ ಯಾನು ಪದ್ಯ ಅನ್ನೋದು ಈ ಡ್ಯಾನ್ಸ್ ಮಾಡ್ತದ ಆಡ್ತದೆ. ಶಶಿಧರ ಅವರು ಹಾಡ್ಕೊಡ್ತಾ ಇದ್ದಾರೆ. ಕಿನ್ನರ ಜೋಗಿ, ಹೌದೌದು ಕಿನ್ನರ ಜೋಗಿ. ಯಾವನಪ್ಪ ನೀರು ಕೇಳೋನು
ಪದ್ಯ ಚಂದ ಉಂಟು ಮಾರ್ರೆ, ನನಗೆ ಲಿರಿಕ್ಸ್ ಬರೋದಿಲ್ಲ. ಥ್ಯಾಂಕ್ ಸಪೋರ್ಟ್ ಅಲ್ಲಿ ಯಾರೆಲ್ಲ ಇದ್ರೆ ಎಲ್ಲರಿಗೂ ಥ್ಯಾಂಕ್. ಸಂಘ ಗೆಳತಿ ಎದುರು ಇತ್ತು ಡಾರ್ನ ತೆಲಿಕ್ಕೆ ತೂದು ತೂದು ಅರ್ಜುನಾಗ ಕುಂಟು ಪಾಯ್ತು ಇತ್ತ ತೆಲಿಕ್ಕೆ ತೂದು ಕುಂಟು ಪರಿವ ಬೆಲ್ಲ ಅರ್ಧೊಡಿಯೇ ಪರಿವುಲ ಕರ್ದರೆ ಬಲ್ಲಿ ಸರಿ ಗರುವೋಡ ಹಾಕ್ಯಾರ ಬಲ್ಲಿ ಇಂಚ ದಾವು ಒಂದುಂಡತೆ ಕಲ್ಲಿಗೆ ಗರುವೋಡ ಹಾಕ್ಯಾರ ಅಲ್ಲಿ ಕೊಂಡು ಮೆಲ್ಲ ಸಮಾಧಾನ ಅರ್ಧೊಡಿ ಅಪ್ಪಗೆ ದಾಲ ಅಪ್ಪಜಿ ಕೊಂಡು ಆಚಾರ್ಯ ವಲಯ ರಾಗ್ತಾ ಇದ್ದಾರೆ. ಭಾಸ್ಕರ್ ಅವರು ಸಪೋರ್ಟ್ ಅಲ್ಲಿದ್ದಾರೆ. ಥ್ಯಾಂಕ್ ಯು. ನೂರೊಂದು ನೆನಪು ಎದೆಯಾಳದಿಂದ ಹಾಡಾಗಿ ಬಂತು ಆನಂದದಿಂದ ಸಿಂಧೂರ ಬೆಂದು ನಗಲಮ್ಮ ಎಂದು ಎಂದೆಂದು ಇರಲಮ್ಮ ಈ ದಿವ್ಯ ಬಂದ. ನೂರೊಂದು ನೆನಪು ಎದೆಯಾಳದಿಂದ ಹಾಡಾಗಿ ಬಂತು ಆನಂದದಿಂದ. ಭಾಸ್ಕರ್ ಅವರು ಸಪೋರ್ಟ್ ಅಲ್ಲಿ ಸವಿ ಸವಿ ನೆನಪು ಸಾವಿರ ನೆನಪು ಅದಷ್ಟೇ ಬರುದು. ಪ್ರಸಾದನೆ ಬರ್ತೀರಾ? ಆಯ್ ಪ್ರಸಾದನೆ ವೆಲ್ಕಮ್. ಮಿಂಚು ಅವರು ಹಾರ್ಟ್ ಕೊಡ್ತಾ ಇದ್ದಾರೆ. ಥ್ಯಾಂಕ್ ಯು ಮಿಂಚು ಅವರೇ, ಥ್ಯಾಂಕ್ ಯು. ಪ್ರಸಾದನೆ ಇವತ್ತು ಪ್ರೀತಿಸತಿ ಅವರ ಲೈವ್ ಇದೆ, ಬನ್ನಿ ಗೆಳೆಯರೆ 12 ಗಂಟೆಗೆ. ಹೌದು, ಆಂಡ ಮಲ್ಕೊಂಡು ಬಂದು ಪೋಯಿರಿ ಯಾರು ಜನ ಉಳ್ಳೇರಿಗೆ ಬೇಲೆಗ್ ಅಂಚ ತೂಪೆ ಬಂಡೇರಿ ದಾದ ಲೈವ್ ಮಲ್ಪುನ ಬೊಚ್ಚನ್. ಕ್ಯಾಮ್ರಾಮ್ಯಾನ್ ಪ್ರಸಾದ್ ಜೊತೆ ಆಂಕರ್ ಸಂಗೀತ ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ. 12 ಗಂಟೆಗೆ ಎಲ್ಲರೂ ನೋಡಿ. ಪ್ರೀತಿಸಿ ಲೈವ್ ಇದ್ರೆ ಎಲ್ಲರೂ ಸಪೋರ್ಟ್ ಮಾಡಿ ಆಯ್ತಾ ಬಂದು. ಆಯ್ ಜಿಗ್ ಪಣ ತಿಕ್ವ ಜಿಗ್ ಅಯ್ಯೋ ದೇವ, ಈ ಜಿಗ್ ನಾವು ಪರೀಜಿರೆ ಯಾವ ಕುಂಟವ್ರು. ಭಾಸ್ಕರ್ ಅವರು ಸಪೋರ್ಟ್ ಅಲ್ಲಿ ಇದ್ದಾರೆ. ಸಂಗೀತ ಗೆಳತಿ ಹೇಗೆ ಇದ್ದೀರಾ? ನಾನು ಚೆನ್ನಾಗಿದ್ದೇನೆ ಪ್ರಸಾದ್ ಅವರೇ, ನಾನು ಚೆನ್ನಾಗಿದ್ದೇನೆ. ಅದಾಗ ಅರ್ಧ ಕರ್ನಾಟಕ ತೋಜುಡ್ಕೊಂಡು ಅಂದಂದು ಇರು ಎಡ್ಡೆಡುಕೊಂಡು ಪರ್ಪರ ಅನ್ನು ಮಾರ್ರೆ. ಹಾಯ್ ಮೇಡಮ್ ನಾಯಕ್, ನೀವು ಸೂಪರ್ ಅಂತೇಳಿ. ಥ್ಯಾಂಕ್ ಯು ನಾಯಕ್ ಅವರೇ, ಥ್ಯಾಂಕ್ ಯು ಸೋ ಮಚ್. ಒಂದು ಸಬ್ಬಾಗದಿದ್ರೆ ಸಬ್ಬಾಗಿ ಆಯ್ತಾ, ಲೈಕ್ ಕೊಡದಿದ್ರೆ ಒಂದೊಂದು ಲೈಕ್ ಕೊಡಿ. ಪ್ರಸದನ್ನ ಚಾಪರ್ಯರ ತಿಂಡರ ದಾದ ತಿಂಡಿ ಪ್ರಸದನ್ನ ಒಳ್ಳರ ಚಾಪರ್ಯರ ತಿಂಡರ ದಾ ತಿಂಡಿ. ಭಾಸ್ಕರ್ ಅವರು ಸಪೋರ್ಟ್ ಅಲ್ಲಿ ಇದ್ದಾರೆ. ಅಭಿಷೇಕ್ ಅವರು ಬಂದ್ರು. ಹಾಯ್ ಅಕ್ಕ ಅಂತ ಹೇಳಿದ್ರೆ. ಹಾಯ್ ಅಭಿಷೇಕ್ ಅವರೇ, ವೆಲ್ಕಮ್. ಅಭಿಷೇಕ್ ಅವರೇ ಲೈವಿಗೆ ಒಂದು ಲೈಕ್ ಕೊಡಿ, ಸ್ಕ್ರೀನ್ಗೆ ಡಬಲ್ ಟ್ಯಾಪ್ ಮಾಡಿ. ಹಾಗೆ ಸಬ್ಬಾಗದಿದ್ರೆ ಒಂದು ಸಬ್ಬಾಗಿ ಆಯ್ತಾ. ಪ್ರಸಾದ್ ಅವರು ದಾದಿ ಕನ್ನಡಕ ಪಾರ್ತು ಒಂದು ಕಾಣೆ ದಾದನ್ ಕಲರ್ ಕನ್ನಡಕ ಬೈದನು ಪ್ರಸಾದನ್ನ. ಪ್ರಸನ್ನ ಚಾಪರ್ಯರ ತಿಂಡರ ದಾಲ್ ತಿಂಡಿ ಅದ ತಿಂಡಿ. ಅಭಿಷೇಕ್ ತುಮಕೂರಿನಿಂದ ಅಭಿಷೇಕ್ ಅವರೇ, ಥ್ಯಾಂಕ್ ಯು ಸೋ ಮಚ್. ನೀವು ಲೈವ್ಗೆ ಬಂದು ಲೈಕ್ ಕೊಟ್ಟು ಸಪೋರ್ಟ್ ಮಾಡ್ತಾ ಇದ್ದೀರಲ್ಲ, ಥ್ಯಾಂಕ್ ಯು ಸೋ ಮಚ್. ಪೂರಾಂಡ್ ಸ್ಟುಡಿಯೋ ಡುಲ್ಲೆ ಸಂಗೀತಕ್ಕ ಬಿಸಿಯಾ ಪ್ರಸನ್ನ ಬಿಸಿಯಾ ಸ್ಟುಡಿಯೋ ಡುಲ್ಲರ್ ಬಿಸಿ ಇಲ್ಲರಾ? ಭಾಸ್ಕರ್ ಅವರು ಸಪೋರ್ಟ್ ಅಲ್ಲಿ ಇದ್ದಾರೆ. ಥ್ಯಾಂಕ್ ಯು ಸೋ ಮಚ್ ಭಾಸ್ಕರ್ ಅವರೇ. ಹಾಯ್ ಮೇಡಮ್, ತಿಂಡಿ ಆಯ್ತಾ? ಇಲ್ಲವಾ, ತಿಂಡಿ ಮಾಡಿದ್ದೇನೆ, ಇಡ್ಲಿ ಮಾಡಿದ್ದೇನೆ. ಆದ್ರೆ ನನ್ಗೆ ಇವತ್ತು ಉಪವಾಸ. ಇವತ್ತು ತಿಂಡಿ ತಿನ್ನೋದಿಲ್ಲ ನಾನು. ಇಲ್ಲದಿದ್ರೆ ಬೆಳಿಗ್ಗೆ ಬೇಗ ತಿಂಡಿ ತಿನ್ನೋದು ನಾನು. ಇವತ್ತು ಉಪವಾಸ ಅಲ್ಲ, ಹಾಗೆ ತಿಂಡಿ ತಿನ್ನಲಿಲ್ಲ. ಏರ್ನ ಹಾರ್ಟ್ ಬ್ರೇಕ್ ಆಂಡಿನಿ ಇನ್ನೀ ಮೇನ ನಮ್ಮ ಆಚಾರ್ಯ ಮಾಲೆನ ಹಾರ್ಟ್ ಬ್ರೇಕ್ ಆಂಡವರು ಸೂಪರ್ ಸಪೋರ್ಟ್ ಅಲ್ಲಿ ಇದ್ದಾರೆ. ಸೂಪರ್ ಅಂತ ಹೇಳ್ತಾ ಇದ್ದಾರೆ. ಥ್ಯಾಂಕ್ ಯು ಭಾಸ್ಕರ್ ಅವರೇ, ಥ್ಯಾಂಕ್ ಯು ಸೋ ಮಚ್. ಕಣ್ಣಿನಲ್ಲಿ ಕಣ್ಣನ್ನಿಟ್ಟು ನೋಡಬಾರದೆ, ಗುಂಡಿಗೆಯ ಗೂಡು ಬಿಚ್ಚಿ ಹೇಳಬಾರದೆ, ಮನಸ್ಸು ಕೇಳುವ ಆಸೆಗೂ ಪ್ರೀತಿ ಮಾತ್ರ ಇರದು. ಹಾಯ್ ಮೇಡಮ್, ಲೈಕ್ ಕೊಟ್ರಾ? ಥ್ಯಾಂಕ್ ಯು ಲೈಕ್ ಕೊಟ್ಟದಕ್ಕೆ. ಭಾಸ್ಕರ್ ಅವರು ಸಪೋರ್ಟ್ ಅಲ್ಲಿದ್ದಾರೆ. ಥ್ಯಾಂಕ್ ಯು. ರೋಲ್ ನಂಬರ್ 39 ಪ್ರೆಸೆಂಟ್ ಟೀಚರ್ ಅಂತ ಹೇಳ್ತಾ ಇದ್ದಾರೆ. ಬನ್ನಿ ಕಿರಣ್ ಅವರೇ, ನಾನೇ ಭಾರಿ ಅಪರೂಪ ತರಿ ಕಿರಣ್ ಬ್ರೋ ಓಡಿಪೋತಾರೆ ಎಂಚೊಲ್ಲರು ಇರ ಆರೋಗ್ಯ ಎಂಚೊಂಡು ಕಿರಣ್ ಬ್ರೋ. ಓ ನವಿಲೆ ಎಲ್ಲ ನಿನಗಾಗಿ, ಕಣ್ಣು ಕೋರೈಸೋ ಕಣ್ಣಿಗಾಗಿ. ಓ ನವಿಲೆ ಎಲ್ಲ ನಿನಗಾಗಿ, ಕಣ್ಣು ಕೋರೈಸೋ ಕಣ್ಣಿಗಾಗಿ. ಇಲ್ಲ ಅಂತ ಹೇಳಿದೆ. ದಾರಿ ಕಿರಣ್ಗೂ ಇಲ್ಲ ಅದೇನೇ ಇಲ್ಲ. ಭಾಸ್ಕರ್ ಅವರು ಸೂಪರ್ ಸಪೋರ್ಟ್ ಅಲ್ಲಿ ಇದ್ದಾರೆ. ಪೂರ ಈರ್ನ ಆಶೀರ್ವಾದ ಸಂಗೀತ ಸಿಸ್ಟಮ್ ಎನ್ನೆ ಇಂಚಿನ ಆಶೀರ್ವಾದ ಎನ್ನದಾಲ ಆಶೀರ್ವಾದ ಇಜ್ಜಿ ದಾದಾಂಡ್ ಇಲ್ಲ ದಾದೆ
ಹುಷಾರುಳ್ಳಾರತ ಕಿರಣ್ ಕಿರಣ್ ಎಂಚೊಲ್ಲಾರು ಸೂಪರ್ ಸಪೋರ್ಟ್ ಅಲ್ಲಿ ಇದ್ದಾರೆ. ರಾಕಿ ಬಾಯ್ ಅವರು ಬಂದ್ರು. ಹಾಯ್ ರಾಕಿ ಬಾಯ್ ಅವರು, ವೆಲ್ಕಮ್. ಲೈವ್ಗೆ ಒಂದು ಲೈಕ್ ಕೊಡಿ, ಸ್ಕ್ರೀನ್ಗೆ ಡಬಲ್ ಟ್ಯಾಪ್ ಮಾಡಿ ಲೈಕ್ ಕೊಡಿ. ಮತ್ತೆ ಸಬ್ ಆಗದಿದ್ರೆ ಸಬ್ ಆಗಿ ರಾಕಿ ಬಾಯ್. ನೀವು ರಾಕಿ ಬಾಯ್ ಅವರು ಕೆ ಜಿ ಅಪ್ಪ ಅವರ ಚಂದ ನಿನ್ನ ಸುಂದರ ಕಂಠ ಅಂತ ಹೇಳ್ತಾ ಇದೆ. ಥ್ಯಾಂಕ್ ಯು ಮಿಂಚು ಅವರು ಆಟ ಕೊಡ್ತಾ ಇದೆ. ಥ್ಯಾಂಕ್ ಯು ಮಿಂಚು, ಥ್ಯಾಂಕ್ ಯು ಸೋ ಮಚ್ ಮಿಂಚು ಕಾಫಿ ಆಯ್ತಾ, ಟೀ ಆಯ್ತಾ? ಕಟ್ಟಕ್ಕೆ ಹೋಗಿದ್ದೀರಾ ಮಿಂಚು, ಕಟ್ಟಕ್ಕೆ ಹೋಗಿದ್ದೀರಾ? ಸೂಪರ್ ಸಪೋರ್ಟ್ ಅಲ್ಲಿ ಇದ್ದಾರೆ ಭಾಸ್ಕರ್ ಅವರು. ಯಾರಿಗೆ ಬೇಕು ಈ ಲೋಕ, ಯಾರಿಗೆ ಬೇಕು ಈ ಲೋಕ, ಪ್ರೀತಿಗೆ ಕೈ ಮುಗಿಬೇಕಾ, ಪ್ರೀತಿಗೆ ಹೋದರೂ ಇರಬೇಕಾ, ಯಾರಿಗೆ ಬೇಕು ಈ ಲೋಕ. ರಾಕಿ ಬಾಯ್ ಅವರೇ ಲೈವಿಗೆ ಒಂದು ಲೈಕ್ ಕೊಡಿ ಆಯ್ತಾ? ಎಸ್, ನೆಕ್ಸ್ಟ್ ನೀವೇವಾ ಅದರಲ್ಲಿ? ರಾಕಿ ಬಾಯ್ಯ ಗೊತ್ತಾಗುದಿಲ್ಲ ನನಗೆ. ಭಾಸ್ಕರ್ ಅವರು ಸೂಪರ್ ಸಪೋರ್ಟ್ ಅಲ್ಲಿದ್ದಾರೆ. ಚೆನ್ನೆ ಚೆಲುವೆ ನೀನು ನಕ್ಕಾಗ ಒಮ್ಮೆ ಬಂತು ಸಂಗೀತ, ಅಲ್ಲಿ ಹಾರಿ ಹಾರಿ ಪ್ರೇಮದಾರೆಯ. ಓಹೋ ಚೆಲುವೆ. ಆಯ್ತು, ಇನ್ನು 5 ನಿಮಿಷದಲ್ಲಿ ಲೈವ್ ಎಂಡ್ ಮಾಡ್ತೇನೆ. ಥ್ಯಾಂಕ್ ಯು ಸೋ ಮಚ್ ಭಾಸ್ಕರ್ ಅವರೇ. ಥ್ಯಾಂಕ್ ಯು. ಒಂದು 5 ನಿಮಿಷ ಇದ್ದೇನೆ ಅಷ್ಟೇ, ಮತ್ತೆ ಲೈವ್ ಎಂಡ್. ಥ್ಯಾಂಕ್ ಯು. ಯಾರೆಲ್ಲ ಲೈಕ್ ಕೊಡಲಿಲ್ಲ ಲೈಕ್ ಕೊಟ್ಟು ಬಿಡಿ. ಥ್ಯಾಂಕ್ ಯು ಸಪೋರ್ಟ್ ಅಲ್ಲಿದ್ದಾರೆ ಭಾಸ್ಕರ್ ಅವರು. ಥ್ಯಾಂಕ್ ಯು ಸೋ ಮಚ್. ಒಂದು 5 ನಿಮಿಷ ಇದ್ದೇನೆ ಅಷ್ಟೇ, ಮತ್ತೆ ಹೋಗುದು. ಸಂಗೀತ ಸಾಯ್ ಹೆಲೋ, ಹೇಗಿದ್ದೀರಾ ನೀವು? ಗುಡ್ ಮಾರ್ನಿಂಗ್ ಆ್ಯಂಡ್ ಸ್ವೀಟ್ ಡೇಸ್, ಆಲ್ ಡೇಸ್, ಹ್ಯಾಪಿ ಯುವರ್ ಲೈಫ್ ಅಂತ ಹೇಳ್ತಾರೆ. ಟಿಫಿನ್ ಆಯ್ತಾ? ಟೇಕ್ ಕೇರ್, ಹ್ಯಾಪಿ ನ್ಯೂ ಇಯರ್. ನಿಮಗೆ ಯೋಗ ಮಾಡಿ ಅಂತ ಹೇಳ್ತಾ ಇದ್ದಾರೆ. ಆಯ್ತಾಯ್ತು, ಯೋಗ ಮಾಡುವ, ಖಂಡಿತ ಯೋಗ ಮಾಡುವ. ನೀನು ನಕ್ಕರೆ ಹಾಲು ಸಕ್ಕ ಚೆಲುವೆ, ನೀನು ನಕ್ಕರೆ ಬದುಕು ಹಾಲು ಸಕ್ಕರೆ, ಅದಷ್ಟೇ ಬರು. ಚೆಲುವೆಯ ಅಂದದ ಮೊಗಕ್ಕೆ ಕಣ್ಣೇ ಭೂಷಣ. ಹೌದು ಭಾಸ್ಕರ್ ಅವರೇ, ಕಿರೀಟ ನಿಮ್ದೆ. ಕಿರೀಟ 1 ಆಗದಿದೆ, ನಿಮ್ಗೆ ಇದೆ ಕಿರೀಟ. 1 ನಿಮ್ದೆ. ಇವತ್ತು ಕಿರೀಟ ನಿಮ್ಗೆ ಸಿಕ್ಕಿದೆ, ಇಟ್ಟುಕೊಳ್ಳಿ. ಕಿರೀಟ ನಿಮ್ಗೆ ಆಯ್ತದು. ಕಂಗಳು ವಂದನೆ ಹೇಳಿದೆ, ಹೃದಯವು ತುಂಬಿ ಹಾಡಿದೆ, ಆಡದೆ ಉಳಿದಿಹ ಮಾತು ನೋಡಿದೆ. ಕಂಗಳು ವಂದನೆ ಹೇಳಿದೆ. ಥ್ಯಾಂಕ್ಸ್. ಬೇಡ ಪ್ಲೀಸ್ ದಾದಿ, ಬೇಡ. ಬಾಯ್ ಭಾಸ್ಕರ್ ಅವರೇ. ಥ್ಯಾಂಕ್ ಯು ಸೋ ಮಚ್. ಲೈವ್ಗೆ ಬಂದು ಸಪೋರ್ಟ್ ಕೊಡೋದಕ್ಕೆ, ಇಷ್ಟು ಹೊತ್ತು ಇದ್ದು ಸಪೋರ್ಟ್ ಕೊಡೋದಕ್ಕೆ ಥ್ಯಾಂಕ್ ಯು ಸೋ ಮಚ್ ಆಯ್ತಾ ಭಾಸ್ಕರ್ ಅವರೇ. ದಾದಿ ಬೇಡ ಕಿರಣ್, ಎಂಜಿನಿ ಬೇಡ. 1 ನಿಮಿಷ, ಇನ್ನು 1 ನಿಮಿಷ ಅಷ್ಟೇ, ಮತ್ತೆ ಹೋಗು. ಥ್ಯಾಂಕ್ ಯು ಸೋ ಮಚ್ ಆಯ್ತಾ ಲೈವ್ಗೆ ಬಂದು ಸಪೋರ್ಟ್ ಕೊಟ್ಟ ಎಲ್ಲರಿಗೂ ಕೂಡ ಧನ್ಯವಾದಗಳು. ಹಾಗೆ ಮತ್ತೆ ಬರ್ತೇನೆ, ಮತ್ತೆ ನೈಟ್ ಡೌಟ್ ಲೈವ್ ಎಂಡ್ ಮಾಡಿ ಖಂಡಿತ ಬನ್ನಿ. ಡಾನ್ ಅವರು ಬೇಡ, ಹೋಗಬೇಡಿ, ಇಲ್ಲಿ ಇರಿ. ಎಂತದ ಯಾಕ್ರಿ ಹೋಯ್ತು ನೆಟ್ವರ್ಕ್? ಹೌದೌದು, ನೆಟ್ವರ್ಕ್ ಇಶ್ಯೂ ಉಂಟು. ನಾನು ಇದ್ರೆ ಕೂಡ ನೆಟ್ವರ್ಕ್ ಇಶ್ಯೂ ಆಗ್ತದೆ, ನೆಟ್ವರ್ಕ್ ತುಂಬ ಹೋಗ್ತದೆ. ಎಲ್ಲಿಗೆ ಹೋಗ್ತೀರಾ ನೀವು ಸಂಗೀತ ಅಂತ ಹೇಳಿದ್ರೆ? ನಾನು ಹೋಗುದು ಕಿರಣ್ ಬ್ರೋ, ಎನ್ನ ಮಗಕ್ಕೆ ಪರೀಕ್ಷೆ ಎಕ್ಸಾಮ್ ಅತ್ತೆ 16 ಕಾಯಿ ಕೋಯರ್ ಉಂಡು. ಎಕ್ಸಾಮ್ ಕೊರ್ರೆ ಅಂಚೆತ ಓದೊಂದಿಲ್ಲ. ಈಗ ವನಸ್ತಪುರ ರೆಡಿ ಮಲ್ಪೊಡತ್ತೆ. ಚೆಲುವೆ ಅಂದದ ಮಗ ಕಣ್ಣೆ ಭೂಷಣ ಶಂಗು ಗೆಳಿ ಲೈವ್ ಇದ್ರೆ ಬರುವೆ ತಕ್ಷಣ, ಇವಳಿಗೆ ನಗುವೆ ಲಕ್ಷಣ.
ಇಲ್ಲೇ ಇರಿ ನೀವು, ಯಾಕೆ ಮಾರ್ರೆ 24 hours ಇಲ್ಲೇ ಇರಿ. ಏನು ಹೇಳುವುದು ನೀವು? 24 hours ಇಲ್ಲೇ ಇದೆ, ಮನೆಯ ಕೆಲಸವನ್ನು ಯಾರು ಮಾಡುವುದು ಹೇಳಿ? ಅಯ್ಯೋ ದೇವರೇ, ಇಲ್ಲಿ ಚಾರ್ಜ್ ಖಾಲಿ ಆಗ್ತದೆ ಮಾರ. 24 hours ಎಲ್ಲಿ ನಿಲ್ಲುವುದು? ಈರು ಪೋಪೆ ಪನ್ನೆಂಡು ಅರ್ಧ ಬರೇ ಆವಿ ಮನೆ ಜಡ್ಡ ಶೋಕುಂಡು ಲೈಸ್ಟಾನಿಕ್ ಇವಳಿಗೆ ನಗುವೆ ಲಕ್ಷಣ ಅಂತ. 4 ಲೈನ್ ಆಯ್ಜಿ ಮಲ್ಲಿಜಿ ಮಲ್ಲಿ ಯಾವ ಶೋ ಕಾಣು ಮಸ್ತ್ ಲಾಯ್ ಕಾಣು ಯಾನ್ ಪೋಪಿ ನಾನು ಬಾಯ್ ಬಾಯ್ ಆಲ್ ಇರೇಗ ದಾದ ಬೇಲೆ ಉಂಡಿಯ ಸಂಗೀತ ಮಸ್ತ್ ಬೇಲೆ ಉಂಡಿಯ ಹೌಸ್ ವೈಫ್ ಪನಿ ಬಕ್ಕ ಮಸ್ತ್ ಬೇಲೆ ಉಂಡು ಅಣ್ಣ ನಿಕಲೊಟ್ಟು ಪಾತಿರ್ವತೆ ಒಂಜೆರೆ ಗಂಟೆ ನಿಕಲೊಟ್ಟು ಪಾತಿರ್ವತೆ ಮಸ್ತ್ ಖುಷಿ ತುಪ್ಪೆ ಅವೇ. ಥ್ಯಾಂಕ್ ಯು ಸೋ ಮಚ್. ಲೈವ್ಗೆ ಒಂದು ಸಪೋರ್ಟ್ ಮಾಡಿದೆ ಎಲ್ಲರಿಗೂ ಕೂಡ ಧನ್ಯವಾದಗಳು. ಮತ್ತೆ ನಿಮ್ಮ ಭೇಟಿ ನಾಳೆ ಬೆಳಿಗ್ಗೆ 8:30ಕ್ಕೆ. ಅಲ್ಲಿವರೆಗೂ ಟೇಕ್ ಕೇರ್. ಬಾಯ್ ಆಲ್. ಬಾಯ್ ಮಾತಿರ್ಲ ಬಾಯ್.